ಸೀಮೆನ ಸತ್ಯನ ಧರ್ಮನ ಅವೇ ಪ್ರಕಾರ ಪರಿಸರ ರೀತಿ ಪುತ್ತೂರು ಮಹಲಿಂಗೇಶ್ವರ ದೇವರು ಲಡ್ಡು ಸೀಮೆಗೆ ಸಂಬಂಧಪಟ್ಟ ಸಮಸ್ತ ದೈವಿಕ ಶಕ್ತಿಗಳ ಗ್ರಾಮಾಧಿಪತಿಯಾಗಿದ್ದ ಗುವೆ ಶಾಸ್ತಾರ ಮಹಾವಿಷ್ಣು ದೇವರ ಪ್ರದೇಶ ಮಣ್ಣಿಗೆ ಸಂಬಂಧಪಟ್ಟಿದ್ದು ಗುತ್ಯಾರಪಾದೆ ಮಹಾವಿಷ್ಣು ದೇವರು ಸೀಮೆಗೆ ಗ್ರಾಮಕ್ಕೂ ಊರಿಗೂ ಪರಿಸರಕ್ಕೆ ಸಂಬಂಧಪಟ್ಟ ಸಮಸ್ತ ದೈವಿಕ ಶಕ್ತಿಗಳ ವಿಘ್ನ ನಿವಾರಕಾಗಿ ಮಹಾಗಣಪತಿಲ ಸ್ಥಳಂತ ಅಣ್ಣತ ಭೂಮಿತ ಈ ಎರುಕುಟ್ಟಿ ವರ್ತಿಸ್ತಾನೆ ಆರಾಧನೆ ಪೂರ್ವಿಕವಾಗಿ ಎಷ್ಟೋ ಚರಿತ್ರೆ ಎಷ್ಟೋ ಹಿನ್ನೆಲೆ ಇತ್ತಿ ಸಾಗಿತ್ತು ಅಂಚಿನ ಆ ನಾಗಬ್ರಹ್ಮಿ ಸತ್ಯೇಶ್ವರಿ ಅಪರಿವಾರ ದೈವಿಕ ಶಕ್ತಿಗಳ ಆದಿತ್ಯಾದಿ ನವಗ್ರಹೇಶ್ವರನ ಸಂಪೂರ್ಣ ಸ್ಮರಣೆ ಮಂತು ನಮ್ಮ ಕರ್ಮ ಪ್ರಾರಂಭ ಮುಂಚಿತವಾದ ದೇವತಾ ಸನ್ನಿಮಂತವನ ಪ್ರಾರ್ಥನೆ ಕರ್ಮಾದೋ ಕರ್ಮವದ್ಯೆ ಕರ್ಮಾಂತ್ಯೆ ಪ್ರಾರ್ಥನಾ ಸೂರ್ಯಾಗಿ ಶಾಸ್ತ್ರ ಕೊಂಡಿದೆ ಅವಾಗ ಕಾಲಸ್ಯ ಕುಟಿಲಾಗತಿ ಮಂದಿ ನೆಟ್ಟು ಕಾಲಚಕ್ರದ ಮಹಿಮೆಗೆ ಸಿಗಿದ್ದು ಹೊರ ಪೂರ ಜೀರ್ಣಾವಸ್ಥೆ ಇವಾಗ ಆಗಮ ಶಾಸ್ತ್ರ ತಂತ್ರ ಸಂಚಯನಕ್ಕೆ ದಾನ ಸಂಗೀತ ದುಷ್ಟ ಬಿಂಬಸ್ಯೋದ್ಧಾರ ಕರ್ತವ್ಯ ಆ ಬಿಂಬಗಳು ಆಗುಡಗಳು ಆ ಸಾನ್ನಿಧ್ಯಕ್ಕೆ ಜೀರ್ಣತೆ ದುಷ್ಟತೆ ಮೌಢ್ಯತೆ ಗೋಚರವಾಗಿ ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರ ಮಾಡ್ತದೆ ಪುನಃ ಪ್ರತಿಷ್ಠೆ ಮಾಡ್ತದೆ ಆರಾಧನೆ ಮಾಡ್ತದೆ ಬರಡಾನು ಮನುಷ್ಯ ಜನ್ಮದ ಕರ್ತವ್ಯ ಆ ಕರ್ತವ್ಯ ಪ್ರಜ್ಞೆ ಇರುತ್ತೆ ನಿನಗೆ ಸಂಬಂಧಪಟ್ಟ ಒಂಜಿ ಕೈಟು ಆ ಬೇನರ ಹಾಕುತ್ತೆ 10 ಕೈ 10 ಮನಸ್ಸು ಸೇರಂಟ ಮಾತ್ರ ಅತಿ ವಿಶೇಷವಾದ ಇಂಚಿನ ಮಹತ್ವ ಕಾರ್ಯಕ್ಕೆ ಒಂಜಿ ವ್ಯಕ್ತಿಗೋ 2 ವ್ಯಕ್ತಿಗೋ ಸಂಪೂರ್ಣ ದೇವರು ಪ್ರೇರಣೆ ಕೊಟ್ಟು ಶಕ್ತಿ ಕೊಟ್ಟು ಆಯನ ಎದುರಂತ ಹೋದ್ರೆ ಆಯನ ಮುಖಾಂತರ ಮಾಡ್ಕೋಬೇಕು ಈಗ ಯೋಗ್ಯ ಈ ಮುಂದುವರಿಸುವಲ್ಲ ತುಂಬುದುಲ್ಲ ಪಿರದು ಓಡ್ಜೀವನ ನೆಲೆಟ್ಟು ಅವಾಗ ಸಂಪೂರ್ಣ ತ್ಯಾಗ ಮಾಡ್ತಾಗ್ಲಿಪ್ಪೇನೆ ಸಮರ್ಪಣಾ ಭಾವಂತು ಸೇವೆ ಮಾಡ್ತಾಗ್ಲಿಪ್ಪೇನೆ ಅವಾಗಂತೂ ಒರಿಯಗತ್ತಿ ಗಟ್ಟಿಯನ್ನು ಕೇಳಿ ಲೋಕಾನುಗ್ರಹ ತೊತ್ತು ಸಿರಿ ಸುಖ ಲೋಕಂತ ಉದ್ಧಾರ ಲೋಕಂತ ಕ್ಷೇಮಕ್ಕೂ ಲೋಕಂತ ಉಳಿತು ಭಕ್ತ ಸಮೂಹಂತ ಎಡ್ಡೆಗೋಸ್ಕರವಾದ ನಮ್ಮ ಇಂಚಿನ ಬೇರೆ ಇಂಚಿನ ಬೇರೆ ಎಡ್ಡೆ ಬೇರೆ ಮಾಡ್ಪಣ ಆಯ್ತು ಸ್ವಾಭಾವಿಕ ಅಪರಾಧ ಬರು ಅಪವಾದ ಬರು ದಾಯ್ತೈತೆ ಯಂಕ್ರಿಗೆ ಆಗ್ತದೆ ನಿಕ್ಕಿಂದ ಮಾಡ್ಕೊ ಸಂಕಲ್ಪ ಉಂಟು ನಿಕ್ಳು ಒಗ್ಗಟ್ಟು ಒಮ್ಮತಂಡು ಐಕ್ಯ ಮತ್ತು ಪತ್ನಿ ಪೂರ ಎದುರಿಸುವಂತ ನಿಕ್ಕಳ ಕಾಟು ಶಾಸ್ತಾರ ದೇವರನ್ನ ಇನಿತ್ತ ವಾರ್ಷಿಕ ಉತ್ಸವ ನಡಪಿ ಪರ್ವಕಾಲ ಪುಣ್ಯಕಾಲ ಐಟ್ಲ ವಿಶೇಷವಾದ ಮಕರ ಸಂಕ್ರಮಣ ಅಂತ ಸಂಕ್ರಮಣ ಪ್ರಕಾರ ನಮಗೆ ಶಬರಿಮಲೆಟ್ಲ ಇನ್ನು ಜ್ಯೋತಿ ಅಯ್ಯಪ್ಪ ದೇವನ ಜ್ಯೋತಿ ನನಗೆ ಇನ್ನು ದರ್ಶನ ಹೊರಡು ಅಂಚಿನ ಈ ಪುಣ್ಯ ತಿಥಿ ತಾನಿ ದಿವಸ ತಾನಿ ದೇವರ ಪ್ರೇರಣೆ ಆಯ್ತು ದೇವರ ಸಂಕಲ್ಪ ಆಯ್ತು ನಮ್ಮದಾಲಜಿ ಆ ಗೊಬ್ಬೊಬ್ಬರು ನಮ್ಮ ಗೊಬ್ಬ ಆ ಸಂಕಲ್ಪ ಉಂಟು ಇನಿತ್ತ ದಿನ ಉಂಟು ಈ ಇರುಕೊಟ್ಟಿಯಡಿ ನನ್ನ ದುಂಬುಗೆ ನಿಶ್ಚಯ ಅಂತ ಏಪ್ರಿಲ್ 24-25ಕ್ಕೆ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶ ಅತಿ ವಿಜೃಂಭಣೆ ಅವರುಂಟು ಐತ ಪೂರ್ವ ಭಾವಿ ಆಯ್ತು ಆ ಒಂದು ಇನಿತ್ತ ದಿನ ಉಂಟು ಒಂಜಿ ಆಫೀಸ್ ಒಂಜಿ ಕಟ್ಟಡ ಅಂತಂತು ಐನಿಗೆ ಇನಿತ್ತ ಶುಭ ದಿನ ಉಂಟು ಗಣಪತಿ ಹೋಮ ಮುಖೇನ ಚತುರ್ಥ ನಾಳಿಕೇರ ನಾಳೆ ಕಾಲದ ಗಣಪತಿ ಹೋಮ ಅಂತಂತು ಸ್ಥಳಂಟು ಗೋಚರಂಟ್ಲ ಅಗೋಚರಂಟ್ಲ ಕೆಲವು ದುರಿತಂಗಳು ದೋಷಗಳು ಐ ತೆರಿಯೇ ನನಗೆ ಶಕ್ತಿ ಇಚ್ಚಿ ಅವಾಗ ಆಯ್ಕೆ ಸಂಕಲ್ಪ ಅಂತ ಹಿಂದೂ ಧರ್ಮ 33 ಕೋಟಿ ದೇವತೆಗಳನ್ನ ಆರಾಧನೆ ಮಾಡ್ತಾ ಬರ್ಕೊಂಡ ಸುರೂತ ಪೂಜೆ ಗಣಪತಿ ಪ್ರಾರ್ಥನೆ ಎಲ್ಲ ಸ್ತುತಿ ಇರಲ್ಲ ಈ ವಿಘ್ನ ಕುಂಡ್ರನಾಯನಾಯಿ ವಿಘ್ನ ಐತೆ ನಿರ್ವಿಘ್ನದ ನಡ್ಕೋತ ಹೋಗ್ಕೊಂಡು ಆ ವಂಚಿನ ಮಹಾಗಣಪತಿಗೆ ಇನ್ನಿತ್ತದು ಇನ್ನೊಂದು ಚತುರ್ಥ ನಾಳಿಕೆಯರ ಗಣಯಾಗ ಮಾಡ್ತಂತು ಸ್ಥಳ ಆರೂಢ ಸಾನ್ನಿಧ್ಯ ದೇಶ ಇದು ಆವು ಇದನ್ನ ಸಮಸ್ತ ದುರಿತ ದೋಷ ನಿವೃತ್ತವಾದ ಮಹಾ ಗಣಪತಿ ಹೋಮ ಮಾಡ್ತಾನೆ ಬರ್ಮಾಡಿಗೆ ಆ ಮಹಾಗಣಪತಿ ಆ ಸೇವೆಯ ಸಂತೋಷ ಸ್ವೀಕಾರವಂತ ಗೋಚರ ಅಗೋಚರ ಮಸ್ತ ದುರಿತಂಗಳು ದೂರ ಅವರು ದುರಿತ ದೋಷ ನಿವೃತ್ತಿ ಅವರು ಆ ರೀತಿ ಹೋಮಾಗ್ನಿ ಮಧ್ಯೆ ಅಪ್ಪಾಡಿ ರೀತಿ ಇಂಧನ ಅಷ್ಟದ್ರವ್ಯಗಳು ಕರಗತೆ ಭಸ್ಮೀಭೂತ ಅವನು ಆಗಿಟ್ಟು ಆ ಶುಚಿಭೂತ ಅಗ್ನಿ ನನಗೆ ಮುಟ್ಪೋಯ್ತನ ಅಶುದ್ಧಿನ ನಿವಾರಣೆ ಮಾತು ಕೊಡ್ತು ದುರಿತನ ನಿವಾರಣೆ ಮಾತು ಕೊಡ್ತು ಆ ಹೋಮ ಧೂಮ ಆ ರೀತಿ ಮುಲ್ಪ ಹೋಮ ಮಲ್ಪನಾಗ ಆ ಧೂಮ ಹೊಗೆ ವ್ಯಾಪಿಸುವ ಪುನಃ ಅವಾಗ ಮುಟ್ಪೋಯ್ತನ ಸಂಪೂರ್ಣ ಮಾಲಿನ್ಯಗಳು ದೂರೀಕೃತವಾತು ಶುಭ್ರವಾಯಿ ವಾತಾವರಣ ನಿರ್ಮಾಣ ಆಗುವ ಎಲ್ಲ ಆ ಪುನಃ ಪ್ರತಿಷ್ಠೆಗಾರ ವಿಶೇಷವಾಗಿ ನಮ್ಮ ಗಣಪತಿ ಹೋಮಂತಂದು ಈ ಕಟ್ಟಡದ ಈ ರೀತಿ ದಿನ ಉಂಟು ಆ ಮಕರ ಜ್ಯೋತಿಯ ಸಂಭ್ರಮ ಉಂಟು ಪುಣ್ಯ ಜಾತ್ರೆ ಪುಣ್ಯ ದಿವಸ ಉಂಟು ದೀಪ ಪ್ರಜ್ವಲನೆ ಅಜ್ಞಾನ ಆ ಅಜ್ಞಾನನ ದೂರೀಕೃತ ಮಾಪನ ಪ್ರಜ್ಞಾನ ಬೇನಿ ಒಂಜಿ ಪ್ರಕಾಶನ ನಮ್ಮ ಪ್ರಕಾಶಿಗೋಸ್ಕರವಾದ ನಮ್ಮ ಈ ಸಂಕಲ್ಪ ಮಾಡ್ತಾ ಬರ್ಪಾಡಿಗೆ ಆ ದೈವಿಕ ಶಕ್ತಿಗಳು ಗೋಡುಗೋಡಾಗಿ ಸೇವಾದಿಗಳು ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ಅವೇ ನಮ್ಮ ಉತ್ತಮವಾಗಿ ಯೋಗ್ಯವಾಗಿ ಸ್ಥಳ ನಿಶ್ಚಯ ಮಾಡ್ತದೆ ಶಿಲ್ಪಶಾಸ್ತ್ರ ಅವಡಂಜಿ ಸುಂದರವಾಗಿ ಆರೂಢ ಭವನ ಅಗ್ನಿ ಅಲಂಕಾರ ಯುಕ್ತಾದಿ ಬಿಂಬಾದಿಗಳು ನೃತ್ಯಾದಿ ಪುನಃಪ್ರತಿಷ್ಠೆ ಮಾಡ್ಪಾಡಿಗೆ ಸಂಪೂರ್ಣ ದೇವರ ನನಗೆ ಅಭಯಸ್ತಂತ ಅನುಗ್ರಹ ಕೊಟ್ಟು ಸ್ವಲ್ಪ ಏನು ಇನ್ನು ನಮ್ಮ
ಎಂತ ಇಲ್ಲ, ನಮ್ಮ ಊರುತ, ನಮ್ಮ ಊರು ಸೀಮೆತ, ನಮ್ಮ ದೇಶ ಅಂತ ಉಳಿತಿಗೋಸ್ಕರವಾದ ಕ್ಷೇಮಕ್ಕೋಸ್ಕರವಾದ ನಮ್ಮ ಈಚೆ ಸತ್ಕರ್ಮಗಳು ಮಾಡ್ಕೋ ಆ ಮತ್ತೊಂದು ಬರ್ಕೊಂಡು ಪರಿಪೂರ್ಣ ಅವರು ಆ ದೈವಿಕ ಶಕ್ತಿ ಮುಲ್ಪ ಪೂರ್ಣ ಪ್ರಕಾಶವಾದ ಗೋಚರ ಅಂತ ಬೋಡು ಪಡಮಲೆಗೆ ಪಡಮಲದೇ ಅವನೊಂಜಿ ಸಿಂಧು ಉಂಟು ಸತ್ಯದ ಧರ್ಮದ ಇಂದುಲ ಇವಾಗ ಆದಿ ಪಡಮಲೆ ಅಂತ್ಯ ಪುತ್ತೇದೆ ಪಣಪುಣ ಕುಂಬಳ ಸೀಮೆ ಚರಿತ್ರೆ ಶುರುವಾಪನೇ ಪಡಮಲೆತ್ತೆ ಇನಿ ಪಡಮಲೆ ಉಂಟು ಒಂಜಿ ಶಾಪಗ್ರಸ್ತ ಭೂಮಿ ಆತಲಿ ಅಲ್ಲ ಒವ್ವೇ ಕಡೆ ದುರಿತಂಗಳಿಪ್ಪು ದೋಷಗಳಿಪ್ಪು ಐಕ ಊರ ಕಾಲ ಪರಿಮಾರ್ಜನೆ ಆಗ್ತದೆ ಅಪ್ಪ ನಂಗೆ ಮುಖ್ಯವಾದ ನಮ್ಮ ಮತ್ತೊಂದು ನಮ್ಮ ಕರ್ತವ್ಯ ನಮ್ಮ ಮಲ್ಪನ ದೇವರ ಪ್ರೇರಣೆ ಕೊಡ್ತೀವಿ ಇಂಚಿನ ಮಲ್ಪುರ ಅಪ್ಪ ಮತ್ತೊಂದು ವರ್ಕ್ ಮಾಡಿ ಮಹಾಂತ ಪರಿಪೂರ್ಣವಾದ ಎಲ್ಲ ನಿಕ್ಷೇಮಂತಿ ಶುಭ ಸುಮೂರ್ತಂಟು ಆ ದೈವಿಕ ಶಕ್ತಿಗಳನ್ನು ಪುನಃ ಪ್ರತಿಷ್ಠೆ ಆದ ಬ್ರಹ್ಮಕರ್ಷಾಪನಾಡಿಗೆ ಆ ನಾಗಬ್ರಹ್ಮೇರಿ ನಾಗರಾಜಿ ಸಕ್ತೇಶ್ವರಿ ಸಪರಿವಾರ ದೈವಿಕ ಶಕ್ತಿಗಳು ಮೂರ್ಪ ಪೂರ್ಣ ಪ್ರಕಾಶವಾದ ಬೆಳಗುತ್ತೆ ಆ ಪ್ರಕಾಶ ಭಕ್ತ ಸಮೂಹ ಏನು ಅಂತ ತ್ಯಾಗ ಮಾಡ್ತೇನೋ ಸಮರ್ಪಣೆ ಮಾಡ್ತೇರೋ ಅಥವಾ ತನು ಮನ ಧನ ಸಹಕಾರ ಕೊಡ್ತೇರೋ ಮಹಾಂತ ಇರಬಹುದು ಕೂಡ ಅಂಚಿತ ಆಯುರ ಆರೋಗ್ಯ ಕ್ಷೇಮಣ್ಣ ಅನುಗ್ರಹ ಅಂತ ಉಂಟು ಶ್ರೀರಕ್ಷಿತ ಅವರು ಇಡೀ ನಮ್ಮ ಈ ಗ್ರಾಮಕ್ಕೂ ಸೀಮೆಗೆ ದೇಶಂಗೆ ಬರ್ಪಿಂಚೆ ಮಮತ ದುರಿತಂಗಳು ದೋಷಂಗಳು ನಿವಾರಣೆ ಅಂತ ಕೊಡ್ತು ಕರ್ಣ ಸಂವತ್ಸರನೇ ನಮ್ಮ ಈ ಮಾತಾಯಿ ಬ್ರಹ್ಮ ಸಂಕಲ್ಪ ಮಾಡ್ತಂತು ಇಡೀ ದೇಶಂಗೆ ಬತ್ತಿಂಚಿತಿ ಈ ಕೊರೋನಾ ಸ್ವಲ್ಪ ಮಾರಿ ರೋಗಂತ ಅವರು ನಮಗೆ ಮುಂದುವರಿಸೋ ರಾತ್ರಿ ನಮಗೆ ಎಲ್ಲ ನಿಧಾನ ಮಂತಂದು ಬರ್ಪಾಡಿಗೆ ನಮ್ಮ ಸೀಮೆ ದೇವರ ಅಂಚಿದ್ದಾರೆ ಮಾಲಿಂಗೇಶ್ವರ ಪುತ್ತೂರು ಮಾಲಿಂಗೇಶ್ವರ ದೇವರಲ್ಲ ಗ್ರಾಮಂತ ದೇವರಾಯ ಕೂವೆ ಶಾಸ್ತಾರ ಮಹಾವಿಷ್ಣು ದೇವರಲ್ಲ ಸಪರಿವಾರ ದೈವಿಕ ಶಕ್ತಿಗಳ ಮಹಾಗಣಪತಿಗಳ ಅಭಯಹಸ್ತಂತ ಅನುಗ್ರಹ ಕೊಟ್ಟು ಶ್ರೀರಕ್ಷಿತ ಅವರ ಮಂತ ಕರ್ಮನ ಪೂರ್ಣಗೊಳಿಸೋದು ಅತೀ ವಿಜೃಂಭಣೆ ನನಗೆ ಆ ದೇವರ ಪುನಃ ಪ್ರತಿಷ್ಠೆ ಅವರ ಶಕ್ತಿ ಚೈತನ್ಯ ಸ್ಫೂರ್ತಿನ ಅನುಗ್ರಹ ಮಾಡಿಕೊಡ್ತೇನೆ ಆ ಭಕ್ತಾದಿಗಳಿಗೆ ಬೋಡಂಜಿ ಕ್ಷೇಮನ ಆಯುರಾರೋಗ್ಯ ಐಶ್ವರ್ಯ ಮಹತ್ ಪರಂಪರೆಯಿಂದ ದೇವಪಾಲಿಸುತ್ತೆ ಶ್ರೀರಕ್ಷಿತಾರ ಸಮಸ್ತ ಭಕ್ತಾದಿಗಳನ್ನು ಉತ್ತರೋತ್ತರ ಕಾಪಾಡದ ಬಗ್ಗೆ ಪುಣ್ಯ ಕೀರ್ತಿ ಆ ದೇವತಾ ಸನ್ನಿಧಿಗೆ ಸೇರೋ ಪಡೆದು ಮಾಂತ ಮಾಡ್ತಾ ಒಂದು ಶುಭ ಪ್ರಾರ್ಥನೆ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಸಾಕ್ಷಾತ್ ಮಹೇಶ್ವರ ಗುರುರೇಕೋ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗಣಧ್ವಜ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸೀಮಾಧಿದೇವತಾಭ್ಯೋ ನಮಃ ಗ್ರಾಮಾಧಿದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ श्रीमन् महागणपते प्रार्थना समर्पयामि या शुभ्रवस्त्रावृता या वीणावरदण्डमण्डितकरा या श्वेतपद्मासना ब्रह्माष्टयामि ओम या पलिनी या बला पुष्पा या पुष्पिणी बृहस्पति प्रसूतानो मुञ्चन्तुम् असा इदं फलं मया देवा साभिदं प्रदत्त्वा गणपते नमः प्रार्थनां समर्पयामि सीमाधिदेवताभ्यो नमः ग्रामाधिदेवताभ्यो नमः इष्टदेवताभ्यो नमः कुलदेवताभ्यो नमः मातृदेवो भव पितृदेवो भव आचार्यदेवो भव अतिदेवो भव सर्वेभ्यो देवेभ्यो ब्राह्मणेभ्यो प्रार्थनां समर्पयामि प्रारम्भकर्म सुमूर्तभवन्तु कुर्वन्तु
ಪಡುಮಲೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಅದ್ಭುತವಾದಂತಹ ಪುಣ್ಯಕ್ಷೇತ್ರ ಪಡುಮಲೆ ಅನ್ನುವಂಥದ್ದು. ಜಗತ್ತಿಗೆ ಪರಿಚಯ ಆಗಿರತಕ್ಕಂತಹ ತಿರುಮಲೆ ಮತ್ತು ಶಬರಿಮಲೆ, ಅದೇ ಶಕ್ತಿ ಇರತಕ್ಕಂತಹ ಈ ಪಡುಮಲೆ ಕಳೆದ 5 ಶತಮಾನಗಳ ಹಿಂದಿನಿಂದ ಈ ಒಂದು ಪುಣ್ಯಕ್ಷೇತ್ರ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ, ಕೋಟಿ ಚೆನ್ನಯ್ಯರ ಮೂಲಸ್ಥಾನವಾಗಿರತಕ್ಕಂತಹ ಒಂದು ಆಧ್ಯಾತ್ಮಿಕತೆಯ ಅದ್ಭುತ ಕ್ಷೇತ್ರ ಕತ್ತಲಿನಲ್ಲಿತ್ತು. ಇವತ್ತು ಕೋಟಿ ಚೆನ್ನಯ್ಯರ ಭಕ್ತರ ಪ್ರಾರ್ಥನೆಗೆ ಪಡುಮಲೆ ಕ್ಷೇತ್ರ ಅರಳಿ ನಿಂತು ಪರಿಮಳಿಸುವಂತಹ ಒಂದು ಕಾಲಘಟ್ಟದಲ್ಲಿ ಬಂದು ಇವತ್ತು ನಿಂತಿದೆ. ಇವತ್ತು ನಾನು ನಿಂತಹ ಈ ಸ್ಥಳ, ವಿನೋದ್ ಆಳ್ವರು ನಿಂತಹ ಸ್ಥಳ, ವಿಜಯ್ ಕುಮಾರ್ ನಿಂತಹ ಸ್ಥಳ, ರತನ್ ನಾಯ್ಕ್ ನಿಂತಹ ಸ್ಥಳ, ಶರಣರು ನಿಂತಹ ಈ ಸ್ಥಳ, ಶ್ರೀಧರ್ ಪಟ್ಲ ನಿಂತಹ ಈ ಸ್ಥಳ ಇವತ್ತು ಕೋಟಿ ಚೆನ್ನಯ್ಯರನ್ನ ಈ ಭೂಮಿಗೆ ಅವತರಿಸಿದಂತಹ ಪುಣ್ಯದ ನೆಲ, ಪುಣ್ಯದ ಸ್ಥಳ. ಈ ಸ್ಥಳ ಕೋಟಿ ಚೆನ್ನಯ್ಯರ ತಾಯಿ ಸ್ವರ್ಣಕೇದಗೆ ಯಾನೆ ದೇಯಿ ಬೈದದಿಗೆ ಜನ್ಮವಿದ್ದಂಥ ಸ್ಥಳ ಕೂಡ. ಈ ಪುಣ್ಯದ ನೆಲದಲ್ಲಿ ಮತ್ತೆ ಆಧ್ಯಾತ್ಮಿಕದ ಚೇತನಗಳಾದಂತಹ ಮಾನವ ಸಮುದಾಯಕ್ಕೆ ಒಂದು ಚೈತನ್ಯದ, ಒಂದು ಚೇತನದ, ಒಂದು ಬೆಳಕನ್ನು ಕೊಟ್ಟಂತಹ ಈ ಕೋಟಿ ಚೆನ್ನಯ್ಯರು ಇಲ್ಲಿ ಮತ್ತೆ ಜಗತ್ತಿಗೆ ಪರಿಚಯ ಆಗಬೇಕು, ಮಾನವ ಸಮುದಾಯಕ್ಕೆ ಪರಿಚಯ ಆಗಬೇಕು, ಯುವ ಸಮುದಾಯಕ್ಕೆ ಒಂದು ಬೆಳಕಾಗಬೇಕು ಅನ್ನೋ ದೃಷ್ಟಿಕೋನದಿಂದ ಇವತ್ತು ಕೋಟಿ ಚೆನ್ನಯ್ಯರು ಎಲ್ಲೆಲ್ಲಿ ನಡೆದಾಡಿದರೋ ಅಲ್ಲೆಲ್ಲ ಅವರ ಗರುಡಿಗಳಾಗಿದೆ, ಅವರು ನಂಬಿದಂತಹ ಬೆಮ್ಮರ ಮಂದಿರಗಳಾಗಿದೆ. ಆದರೆ ಅವರಿಗೆ ಜನ್ಮ ಕೊಟ್ಟಂತಹ, ಅವರು ಈ ಭೂಮಿಗೆ ಅವತರಿಸಿದಂತಹ ಈ ನೆಲದಲ್ಲಿ ಅವರ ಯಾವ ಮಂದಿರಗಳು, ಗರುಡಿಗಳಿಲ್ಲ. ಇವತ್ತು ಆ ಕಾಲ ಕೂಡಿ ಬಂದಿದೆ. ಅದರ ಪ್ರಾರಂಭಿಕವಾಗಿ ಇವತ್ತು ಕೋಟಿ ಚೆನ್ನಯ್ಯರಿಗೆ ಜನ್ಮ ಕೊಟ್ಟಂತಹ ತಾಯಿ ಸ್ವರ್ಣಕೇದಗೆ ಯಾನೆ ದೇಯಿ ಬೈದೇದಿಯ ಈ ಸಾನ್ನಿಧ್ಯ ಸಮಾಧಿ ಸ್ಥಳದಲ್ಲಿ ನಾವು ನಿಂತು ಇವತ್ತು ಇದನ್ನು ಕಳೆದ 1-1.5 ವರ್ಷಗಳಿಂದ ಇದನ್ನೊಂದು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಒಂದು ಪುಣ್ಯದ ನೆನಪಿನಿಂದ ನಾವು ಇದನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಒಂದು ಆಫೀಸನ್ನು ಈ ನೆಲದಲ್ಲಿ ನಾವು ಕಟ್ಟಿ ಇವತ್ತು ಅದನ್ನ ಉದ್ಘಾಟನೆ ಮಾಡಲಿಕ್ಕಿದ್ದೀವಿ. ಇದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ 24-25ರಂದು ಈ ಪುಣ್ಯದ ದೇಯಿ ಬೈದದಿಯ ಈ ಸಾನ್ನಿಧ್ಯವನ್ನ ಮತ್ತು ಕೋಟಿ ಚೆನ್ನಯ್ಯರು ಪ್ರಾರ್ಥನೆ ಮಾಡತಕ್ಕಂತಹ ಬೆಮ್ಮರು, ನಾಗಬೆಮ್ಮರು, ರಕ್ತೇಶ್ವರಿಯನ್ನ, ಗುಡಿಯನ್ನ, ಮಂದಿರವನ್ನ ನಾವು ಬ್ರಹ್ಮಕಳಸ ಮಾಡಿ ಲೋಕಾರ್ಪಣೆ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಇಂಥ ಈ ಒಂದು ಸಂದರ್ಭದಲ್ಲಿ ಯಾರು ಕೋಟಿ ಚೆನ್ನಯ್ಯರ ಭಕ್ತರು, ಕೋಟಿ ಚೆನ್ನಯ್ಯನ ಆರಾಧಿಸುತ್ತಿದ್ದಾರೋ ಅವರು ನಂಬುವಂತಹ ಕೋಟಿ ಚೆನ್ನಯ್ಯರ ನಿಜವಾದಂತಹ ಸತ್ಯದ ಸ್ಥಳ, ನಂಬಿಕೆಯ ಸ್ಥಳ, ಶ್ರದ್ಧೆಯ ಸ್ಥಳ, ಆಧ್ಯಾತ್ಮಿಕದ ಸ್ಥಳ ಈ ಪಡುಮಲೆ ಇವತ್ತು ಬೆಳಕಿನತ್ತ ಸಾಗುವಂತಹ ಪ್ರಾರಂಭದ ಹಂತದಲ್ಲಿ ನಿಂತಿದೆ. ಅದಕ್ಕೋಸ್ಕರ ಎಲ್ಲ ನನ್ನ ಬಾಂಧವರಲ್ಲಿ,
ಭಕ್ತರಲ್ಲಿ ಕೋಟಿ ಚೆನ್ನಯ್ಯರ ಈ ಸತ್ಯದ ನೆಲಕ್ಕೆ, ಜನ್ಮದ ಸ್ಥಳಕ್ಕೆ, ಅವರ ಮೂಲ ಸ್ಥಳಕ್ಕೆ ಬಂದು ಆ ಕೋಟಿ ಚೆನ್ನಯ್ಯರ ಅನುಗ್ರಹ, ಬೆಮ್ಮರ ಅನುಗ್ರಹ, ತಾಯಿ ಸ್ವರ್ಣಕೇದಗೆಯನೆ ದೇವಿಯ ಅನುಗ್ರಹವನ್ನು ಪಡೆಯುವಂತೆ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಏಪ್ರಿಲ್ 2021, 24, 25ನೇ ತಾರೀಕಿಗೆ ಈ ಸ್ಥಳವನ್ನು, ದೇವಿಯ ಈ ಸಾನ್ನಿಧ್ಯವನ್ನು, ಬೆಮ್ಮರ ಮಂದಿರ, ನಾಗಬೆಮ್ಮರ ಗುಡಿ, ರಕ್ತೇಶ್ವರ ಗುಡಿ ಮತ್ತು ತೀರ್ಥಬಾವಿ ಈ ಎಲ್ಲವುಗಳು ಕೂಡ 24, 25ರಂದು ಬ್ರಹ್ಮಕಲಶೋತ್ಸವದ ಮೂಲಕ ಆಗಮಶಾಸ್ತ್ರವಾದ ಶಾಸ್ತ್ರ ಪ್ರಕಾರವೇ ಲೋಕಾರ್ಪಣೆ ಮಾಡುವುದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ರಾಜ್ಯದ, ದೇಶದ ಶ್ರೇಷ್ಠರನ್ನು ಇಲ್ಲಿ ಕರೆಸಿ ಅವರ ಮುಂದೆ ಇದನ್ನೊಂದು ಲೋಕಾರ್ಪಣೆ ಮಾಡುವುದಕ್ಕೆ ನಾವು ಸಿದ್ಧತೆಯನ್ನು ಹಂತದಲ್ಲಿ ಇದ್ದೇವೆ. ಇದೆ ಅರಮನೆ, ಕೋಟಿ ಚೆನ್ನಯ್ಯರ ಜನ್ಮವೆತ್ತಂತ ಅರಮನೆ ಏನಿದೆ, ಆ ಅರಮನೆಯನ್ನ ಮತ್ತು ಅಲ್ಲಿ ಗರುಡಿ ಕಟ್ಟಿ ಅದು ಲೋಕಾರ್ಪಣೆ ಮಾಡಲಿಕ್ಕಿದೆ. ಆದರೆ ನಮಗೆ ಇದು ಆಗದೆ ಅದು ಮುಟ್ಲಿಕ್ಕಿಲ್ಲ. ನಾವು ಅಲ್ಲಿ ಅದರ ಅಷ್ಟಮಂಗಳದ ಪ್ರಶ್ನೆ ಪ್ರಕಾರ ನಮಗೆ ಇದು ನನ್ನ ಅವರದ್ದು ನಮಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಷ್ಟಮಂಗಳದಲ್ಲಿ ನಾವು ಹಿಂದೂ ಧರ್ಮದ ಪ್ರಕಾರ, ಹಿಂದೂ ಸಂಸ್ಕೃತಿ ಪ್ರಕಾರ, ಆಗಮಶಾಸ್ತ್ರದ ಪ್ರಕಾರ ಯಾವ ನಂಬ್ತೀವಿ ಆ ಪ್ರಕಾರ ಅಷ್ಟಮಂಗಳ ಪ್ರಶ್ನೆಯನ್ನಿತ್ತು. ಆ ಪ್ರಶ್ನೆಯಲ್ಲಿ ಬಂದದ್ದೇನಂತ ಹೇಳಿದ್ರೆ, ನನ್ನ ತಾಯಿ ದೇವಿ ಬಜೆಯ ಸಾನ್ನಿಧ್ಯ ಏನಿದೆ ಅದು ಅಲ್ಲಿ ಬ್ರಹ್ಮಗಳ ಮಾಡಬೇಕು ತಾಯಿಯನ್ನು. ಹಾಗೆ ನಾವು ನಂಬಿಕೊಂಡು ಬಂದಂತಹ ಬೆಮ್ಮರಿದ್ದಾರೆ, ನಾಗಬೆಮ್ಮರಿದ್ದಾರೆ, ರಕ್ತೇಶ್ವರಿದ್ದಾರೆ, ಅವರನ್ನು ಕೂಡ ಎದ್ದು ನಿಲ್ಲಿಸಬೇಕು. ಅವರು ಬೆಳಗಿದ ನಂತರ ನಮ್ಮ ಸ್ಥಳವನ್ನು ನೀವು ಬೆಳಗಲಿಕ್ಕೆ ಬರಬೇಕು ಅನ್ನುವಂಥ ಒಂದು ಆದೇಶ ಕೊಟ್ಟಿದ್ದಾರೆ. ಆ ಪ್ರಕಾರ ಇದನ್ನು ಮಾಡಿದ ನಂತರ ಆ ಜಾಗಕ್ಕೆ ನಾವು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೈ ಇಡ್ತೇವೆ. ನಾನು ಇದೇ ಊರಲ್ಲಿ ಹುಟ್ಟಿದವನು, ಪಡುಮಲೆ ಚಿಕ್ಕದಿಂದ ನೋಡಿ ಬೆಳೆದವನು. ಆದರೆ ಒಂದು ಸುಮಾರು ನನ್ನ ಈ ಕೆಲಸಕ್ಕಾಗಿ ನಾನು ಹೊರ ಊರಿನಲ್ಲಿದ್ದೆ. ಹೊರ ಊರಿನಿಂದ ಪುನಃ ಊರಿಗೆ ಬರದೆ ಆಗುವುದೇ ಇಲ್ಲ. ಯಾರಾದರೂ ಊರಿನ ಆಲೋಚನೆ ಎಲ್ಲರಿಗೂ ಇರುತ್ತದೆ. ಹಾಗೆ ನಾನು ಈ ಊರಲ್ಲಿ, ಈ ಪಡುಮಲೆಯಲ್ಲಿ ಹುಟ್ಟಿದವನಾದ್ದರಿಂದ ಇದೊಂದು ನನ್ನ ಮನಸ್ಸಿಗೆ, ನನ್ನ ಈ ಕೆಲಸಕ್ಕೆ ಅನಿಸ್ತದೆ ಏನಂದರೆ, ಇದು ನನಗೆ ಭಾಳ ಅಗತ್ಯವಾದದ್ದು. ನಮ್ಮ ಊರಲ್ಲಿ ಹುಟ್ಟಿದ ಈ ಅವಳಿ ವೀರಪುರುಷರು, ಈ ವೀರಪುರುಷರ ಈ ಜನ್ಮ ಕೊಟ್ಟ ಈ ಜಾಗ ಒಂದು ಬೆಳಕಿಗೆ ಬರಬೇಕು ಅಂತ ಒಂದು ಚಿಂತನೆ ನನಗಿತ್ತು. ಆ ಚಿಂತನೆ ಹಾಗೆ ಅದು ಆಗಬೇಕಾದ್ರೆ ಇದು ಒಬ್ಬನಿಂದ ಆಗುವ ಕೆಲಸ ಅಲ್ಲ, ಇದು ಎಲ್ಲರೂ ಸೇರಿ ನಾವು ಅಂತ ಮಾಡಬೇಕಾಗುತ್ತೆ. ಆದ್ದರಿಂದ ನಾನು ಈ ಚಿಂತನೆಗೆ ನಮ್ಮ ಈ ಬಿಲ್ಲವ ಸಮಾಜದವರು ಸೇರಬೇಕು, ಬಂಟರು ಸೇರಬೇಕು, ಎಲ್ಲ ಜಾತಿಯವರು ಸೇರಿ ಇದನ್ನೊಂದು ಬೆಳಕಿಗೆ ಪ್ರಪಂಚಕ್ಕೆ ತೋರಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಒಟ್ಟಿಗೆ ಆಗಿ ಎಲ್ಲರ ಹತ್ರ ಚಿಂತನೆ ಮಾಡಿ, ನಮ್ಮ ಹರಿಕೃಷ್ಣ ಬಂಟ್ವಾಳ ಇದ್ದಾರೆ, ಚರಣರಿದ್ದಾರೆ, ವಿಜಯಕುಮಾರ್ ಇದ್ದಾರೆ, ಪಟ್ಲರವರಿದ್ದಾರೆ, ನಾರೆಯವರಿದ್ದಾರೆ, ಎಲ್ಲರೂ ನಾವು ಚಿಂತನೆ ಮಾಡಿ ಇದನ್ನು ಏನು ಮಾಡಬೇಕಂತ ಕೇಳಿ ಅದರ ಪ್ರಕಾರ ನಾವು ಇದನ್ನು ಪ್ರಶ್ನೆ ಪ್ರಕಾರ, ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ಗಿರೀಶ್ ಬುದ್ವಾಳ್ ಅಂತ ಕೇರಳದವರು ಪ್ರತ್ಯೇಕ ಪ್ರಶ್ನೆ ಇಡುವವರು, ಅವರನ್ನು ಕರೆಸಿ ಅವರ ಮುಖಾಂತರ ನಮಗೆ ಹೇಗೆ ಮಾಡಬೇಕು ಅಂತ ಒಂದು ದಾರಿ ತೋರಿಸಬೇಕು ದೇವರು ಅಂತ ಹೇಳಿ ಅದು ಅಷ್ಟಮಂಗಲದಲ್ಲಿ ಸಾಧ್ಯ ಆಗ್ತದೆ. ಅದಕ್ಕೆ 6 ದಿವಸದ ಪ್ರಶ್ನೆ ಇಟ್ಟು ಅದರ ಪ್ರಕಾರ ಹೇಗೆ ಬಂದಿದೆ ಅಂದರೆ, ಈ ಪಡುಮಲೆ ಅನ್ನುವ ಪುಣ್ಯಕ್ಷೇತ್ರ, ಈಗ ಹರಿಕೃಷ್ಣರವರು ಹೇಳಿದರು ಶಬರಿಮಲೆ ಹೇಗೋ ಹಾಗೆಯೇ ಪಡುಮಲೆ ಕೂಡ ಒಳ್ಳೆಯ ಕೀರ್ತಿ ಪ್ಲೇಸ್ ಆಗಿದೆ. ಆದ್ದರಿಂದ ಅದು ಈ ವೀರಪುರುಷರ ಹುಟ್ಟಿದ ಈ ಊರು, ಈ ವೀರಪುರುಷರ ತಾಯಿ ಹುಟ್ಟಿದ ಈ ಊರು ಒಂದು ಬೆಳಕಿಗೆ ಬರಬೇಕು. ಈಗ ಎಲ್ಲ ಕಡೆ ನೋಡಿದರೂ ಕೂಡ ಒಂದು 200-280ಕ್ಕಿಂತ ಹೆಚ್ಚು ಗರಡಿಯಲ್ಲಿ ಈ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಎಲ್ಲ ಕಡೆ ಪೂಜೆ ನಡೀತಾ ಇದೆ. ಆದರೆ ಪಡುಮಲೆ ಯಾಕೆ ಇಷ್ಟು ಹೊತ್ತಾದರೂ ಕೂಡ ಇದು ಕತ್ತಲೆಯಲ್ಲಿ ಇದೆ ಅನ್ನೋ ಚಿಂತನೆ ಎಲ್ಲರಿಗೂ ಇದರಿಂದ ಕೂಡ ನಾವೆಲ್ಲರೂ ಸೇರಿ ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಈಗ ಅಷ್ಟಪಕ್ಕಗಳ ಪ್ರಶ್ನೆಯಲ್ಲಿ ಬಂದ ಹಾಗೆ ಈ ನಾಗಬ್ರಹ್ಮರ ಗುಡಿ, ತಾಯಿ ದೇವಿಯ ಸಮಾಧಿ ಹಾಗೂ ನಾಗಸನ್ನಿಧಿ, ರಕ್ತೇಶ್ವರಿ, ಹೀಗೆ ಎಲ್ಲ ಒಳ್ಳೆಯ ಈ ಕ್ಷೇತ್ರಗಳು, ಹಾಗೆ ಒಳಗೆ ಅವರು ಹುಟ್ಟಿದ ಊರು, ಅವರು ಹುಟ್ಟಿದ ಅರಮನೆ, ಅವರು ಹುಟ್ಟಿದ ಜಾಗ, ಅವರು ಬೆಳೆದು ಬಂದ ಎಲ್ಲ ಜಾಗವು ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಪ್ರಥಮವಾಗಿ ಇದು ಈಗ 24-25ರಂದು ನಾವು ಬ್ರಹ್ಮಕಲಶ ಏಪ್ರಿಲಲ್ಲಿ ಬ್ರಹ್ಮಕಲಶಕ್ಕೆ
ನಾವು ರೆಡಿ ಆಗ್ತಾ ಇದ್ದೇವೆ. ಭಕ್ತಾದಿಗಳು, ಕೋಟಿ ಚೆನ್ನಯ್ಯರ ಭಕ್ತಾದಿಗಳು, ಈ ಊರಿನವರು ಎಲ್ಲರೂ ಸೇರಿ ಇದೊಂದು ಒಳ್ಳೆಯ ಬ್ರಹ್ಮ ಕೆಲಸ ಆಗಬೇಕು ಅಂತ ಎಲ್ಲರ ಹತ್ರ ವಿನಂತಿಸಿ, ಭಕ್ತಾದಿಗಳೆಲ್ಲ ಇಲ್ಲಿ ಬಂದು ತನು ಮನ ಧನದಿಂದ ಈ ಜಾಗವನ್ನು ಈ ಪ್ರಪಂಚಕ್ಕೆ ಒಂದು ತೋರಿಸಿಕೊಡಬೇಕು ಅಂತ ನಾವು ಎಲ್ಲರ ಹತ್ರ ಕೇಳಿಕೊಂಡು ನನ್ನ 2 ಮಾತನ್ನು ಹೇಳ್ತೇನೆ. ಹಾಗೆ ಇದರ ಮುಖ್ಯ ನೇತೃತ್ವ ವಹಿಸಿದ ರವೀಶ ತಂತ್ರಿ ಅವರ ಕುಂಟಾರು, ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್
ಗ್ರಾಮಾಂತ ಆರೋಗ್ಯ ಮುಕ್ತಿಯಾಗಿ ಕೂಡಲೇ ಶಾಸ್ತಾರ ಮಹಾವಿಷ್ಣುದೇವರನ್ನ ಮಕರ ಸಂಕ್ರಮಣದ ಪುಣ್ಯತಿಥಿಯಾಗಿ ರಾಜಾಂಗಣ ಮತ್ತು ಭಕ್ತಾದಿಗಳಿಗೆ ದರ್ಶನಕ್ಕೆ ಏರ್ಪಡಿಸುವುದು ರಾಜಾಂಗಣ ಪ್ರಸಾದ ಸಂಪ್ರದಾಯ. ಈ ದಿನವನ್ನು ಆ ದೇವರ ಪ್ರಸಾದವನ್ನು ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಅಶ್ವಿನ ಮಂಗಲಂ ದೇವೋ ಮಂಗಲಂ ಧ್ವಜಃ. ಓಂ ಶ್ರೀ ವಜ್ರಸಮಾಯುಷ್ಯ ಆರೋಗ್ಯ ನಿಂತಹ ಸ್ಥಳ ಇದು. ಎಡಭಾಗದಲ್ಲಿರುವಂಥದ್ದು ಧರ್ಮಚಾವಡಿ. ಸುಮಾರು 500-600 ವರ್ಷಗಳ ಹಿಂದೆ ಈ ಪಡುಮಲೆಯ ರಾಜ ಪೆರುಮಾಳು ಬಲ್ಲಾಳರು ಧರ್ಮ ಮತ್ತು ನ್ಯಾಯದ ಬಗ್ಗೆ ತನ್ನ ಪ್ರಜೆಗಳಿಗೆ ಕೊಡ್ತಿದ್ದಂತಹ ಆದೇಶಗಳು ಸಂದೇಶಗಳ ಒಂದು ಧರ್ಮಚಾವಡಿ ಇದು. ನನ್ನ ಹಿಂದಿರತಕ್ಕಂಥದ್ದು 8 ಎಕರೆ ಸ್ಥಳ ನೋಡಿ. ಇದಕ್ಕೆ ಬಾಕಿಮಾರು ಗದ್ದೆ ಅಂತ ಹೇಳ್ತಾರೆ. ಕೋಟಿ ಚೆನ್ನಯರು ಉತ್ತಂತಹ ಗದ್ದೆ, ಕಂಬಳದ ಕೋಣಗಳನ್ನು ಓಡಿಸ್ತಿದ್ದಂಥ ಗದ್ದೆ. ಸುಮಾರು 8 ಎಕರೆ ಸ್ಥಳಗಳಲ್ಲಿ ಪಿಲಿಚಾಮುಂಡಿ ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೆ ಇದು ಕೋಟಿ ಚೆನ್ನಯರು ಈ ಜಾಗದಲ್ಲಿ ಇಳಿದು ಹೋಗಿದ್ದಾರೆ ಅನ್ನುವಂಥದ್ದು ಮೆಟ್ಟಲುಗಳು ಕೂಡ ಹಾಗೆ ಇದೆ. ಇಳಿದು ಹೋದಂಥ ಮೆಟ್ಟಲು ಇದೆ ಇಲ್ಲಿ. ಇದು ಕೋಟಿ ಚೆನ್ನಯರ ಒಂದು ಇದು. ನಾನು ಪಂಜೆ ಮಂಗೇಶ್ವರಾಯರು ಬರೆದಂತಹ ಕೋಟಿ ಚೆನ್ನಯರ ಪಾರ್ಧನದ ಕಥೆಗಳಲ್ಲಿ ಇದು ಉಲ್ಲೇಖ ಆಗಿದೆ. ಕೋಟಿ ಚೆನ್ನಯರ ಅಂತ್ಯ ಆದ ನಂತರ, ಅಂತ್ಯ ಆಗುವ ಕೆಲವೇ ನಿಮಿಷಗಳ ಮುಂದೆ ಕೋಟಿ ಚೆನ್ನಯರು ಪಡುಮಲೆಯ ಪಡುಮಾಳು ಬಲ್ಲಾಳರು, ಪಂಜದ ಕೇಮರ ಬಲ್ಲಾಳರು, ಎಣ್ಮೂರರ ದೇವ ಬಲ್ಲಾಳರು 3 ಜನ ರಾಜರುಗಳನ್ನು ಹತ್ತಿರ ಕರೆಸಿ 3 ಕೈಗಳನ್ನು ಹಿಡಿಸಿ, ಪೆರುಮಾಳು ಬಲ್ಲಾಳರೇ, ಕೇಮಾರ ಬಲ್ಲಾಳರೇ, ದೇವ ಬಲ್ಲಾಳರೇ, ಇನ್ನು ಮುಂದಕ್ಕೆ ನೀವು ಅಣ್ಣ ತಮ್ಮಂದಿರಾಗಿ ಬದುಕಬೇಕು ಅಂತ ಹೇಳಿ, ನೀವು 3 ಸೇರಿ ನನಗೆ ನೀವು ಗರಡಿ ಕಟ್ಟಿ ನೇಮೋತ್ಸವ ಕೊಟ್ಟು ನನ್ನನ್ನು ನಂಬಿ ಬಂದರೆ ನಿಮ್ಮ ಜೀವಮಾನ ಇಡೀ ನಿಮ್ಮ ಮುಂದಿನ ಪೀಳಿಗೆ ಕೂಡ ನಾನು ನಿಮಗೆ ಬೆಂಗಾವಲಾಗಿ ನಿಂತು ನಿಮಗೆ ರಕ್ಷಣೆ, ನ್ಯಾಯ, ಸತ್ಯದ ಬೆಳಕನ್ನು ತೋರಿಸಿಕೊಡ್ತೇನೆ ಹೇಳಿದಂತಹ ಕೋಟಿ ಚೆನ್ನಯರ ಆ ಸಂದರ್ಭದಲ್ಲಿ ಪೆರುಮಾಳು ಬಲ್ಲಾಳರು ಕೋಟಿ ಚೆನ್ನಯರಿಗೆ ಅಲ್ಲಿ ಎಣ್ಮೂರಿನಲ್ಲಿ ಸಮಾಧಿ ಮಾಡಿ ಮತ್ತೆ ಇಲ್ಲಿ ಬಂದು ಇದೇ ಬಾಕಿಮಾರು ಗದ್ದೆ ಎಲ್ಲಿ ಅವರಿಗೆ ಗರಡಿ ಕಟ್ಟಿ ಅವರ ವಿಗ್ರಹಗಳನ್ನು ಸ್ಥಾಪಿಸಿ
ದಿನಕ್ಕೆ 3 ಬಾರಿ ಬಂದು ಇದೇ ಅರಮನೆ ಇದರ ಹತ್ತಿರ ಇದೆ, ಇಲ್ಲಿಂದ ಸ್ವಲ್ಪ ಒಂದು 100 ಮೀಟರ್ ದೂರದಲ್ಲಿ ಅವರ ಅರಮನೆ ಇತ್ತು. ಇಲ್ಲಿಗೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬಂದು ಅವರಿಗೆ ಪ್ರಾರ್ಥನೆ ಸಲ್ಲಿಸಿ ಹೋಗುತ್ತಿದ್ದಂಥದ್ದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ನೋಡಿ, ನಾವೆಲ್ಲ ದೇವಿ ವೈದ್ಯದ ಹೆಸರು ಕೇಳ್ತಾ ಇದ್ದೀವಿ, ಕೋಟಿ ಚೆನ್ನೈಯರ ತಾಯಿ ಅಂತ. ಆ ಕೋಟಿ ಚೆನ್ನೈಯರ ಒರಿಜಿನಲ್ ಹೆಸರು, ದೇವಿ ವೈದ್ಯದ ಒರಿಜಿನಲ್ ಹೆಸರು ಸ್ವರ್ಣಕೇದಗಿ ಅಂತ. ಕೇಶವ ಭಟ್ಟರ 8ನೇ ತಲೆಮಾರಿನ ಹಿಂದಿರತಕ್ಕಂಥ ಓಪತಿ ಮತ್ತು ಪೆಜತ್ತಿನಾರ್ ದಂಪತಿಗಳ ಮಗಳಾಗಿರತಕ್ಕಂತಹ ಸ್ವರ್ಣಕೇದಗಿ. ಆ ಸ್ವರ್ಣಕೇದಗಿಯ 8ನೇ ತಲೆಮಾರಿನವರು ಕೇಶವ ಭಟ್ರು ಮತ್ತು ಅವರ ಶ್ರೀಮತಿ ಶಾಂತಾ ಕೇಶಕುಮಾರಿ ಕೇಶವ ಭಟ್ರು. ಇವರು ನಿಮ್ಮ ಮುಂದೆ ನಿಲ್ಲಿಸಿದ್ದೇವೆ. ಇದು ಸ್ವರ್ಣಕೇದಗಿ ಯಾನಿ ದೇವಿ ವೈದ್ಯದಿಯ 8ನೇ ತಲೆಮಾರಿನ ಅವರೊಂದು ಕುಟುಂಬ. ನೀವು ಅವರ ಹತ್ರವೇ ಮಾತಾಡ್ಬೋದು. ಇಲ್ಲಿ ಬನ್ನಿ ನೀವು. ಹರಿ ಓಂ. ಮೂಲತಃ ಪಡುಮಲೆ ಎಂಬ ಊರು ಸಮಸ್ತ ದೈವದೇವಾದಿಗಳು ನೆಲೆಯಾದ ಭೂಮಿ ಅಂತ ಹಿರಿಯರ ವಚನಗಳು ಕೇಳಿದ್ದೇವೆ ನಾವು. ಅದರಲ್ಲೂ ಕೋಟಿ ಚೆನ್ನೈಯರ ತಾಯಿಯಾದ ಸ್ವರ್ಣಕೇದಗಿ ಅಂದರೆ ಶ್ರೀದೇವಿ ಅಂತ ಮೂಲ ಹೆಸರು, ಆನಂತರ ಸ್ವರ್ಣಕೇದಗಿ, ಆನಂತರ ದೇವಿ ವೈದ್ಯತಿ ಅಂತ ಅದಂತ ಹೀಗೊಂದು ಅನ್ಯ ವಿಚಾರಗಳಿದೆ. ಮೂಲ ನಮ್ಮ ಮನೆಯಲ್ಲಿ ಹುಟ್ಟಿದಂತಹ ಆ ದೇವಿ ವೈದ್ಯತಿ ಕೋಟಿ ಕುವೆತೋಟ ಎಂಬ ಹೆಸರಿನಲ್ಲಿ ಆ ಮನೆಯಲ್ಲಿ ಇದ್ದದ್ದು ನಮ್ಮ ಪೂರ್ವಜರು ನಮಗೆ ಹೇಳಿಕೊಂಡು ಬಂದದ್ದನ್ನು ನಾವು ನಿಮ್ಮ ಎದುರು ಹೇಳ್ತಾ ಇದ್ದೇವೆ. ಈಗ ಅದು ಮೂಲತಃ ಸತ್ಯ. ಅಲ್ಲಿ ಏನು ಈಗಿದ್ದು ಹೊಸತಾಗಿ ಕಟ್ಟಿದ್ದೇನಿಲ್ಲ. ಮೂಲ ಮನೆಯೇ ಈಗಲೂ ಈ ಧರ್ಮಚಾವಡಿಯ ಹಾಗೆ ಜೀವಂತವಾಗಿ ನಿಂತಿದೆ. ಕತ್ತಲೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಯಾಕಂದರೆ ಇದು ಪಡುಮಲೆ ಎಂಬ ಊರು ಆದಿ ಪಡುಮಲೆ ಅಂತ್ಯ ಪುತ್ಯ ಅಂತ ಹೇಳುವ ಒಂದು ಇದುಂಟು. ಜಾತ್ರೆ ಶುರುವಾಗುವುದು ಇಲ್ಲಿ ಅಲ್ವಾ, ನಿನ್ನೆಯಿಂದ ಜಾತ್ರೆ, ಇನ್ನು ಎಲ್ಲ ಊರಿನ ಜಾತ್ರೆಗಳು ನಡೀತಾ ಇರ್ತವೆ. ಹಾಗಿದ್ರಲ್ಲಿ ಸತ್ಯಾಸತ್ಯತೆಯನ್ನು ವಿಮರ್ಶಿಸುವ ಪ್ರಶ್ನೆ ಇಲ್ಲ. ಕುವೆತೋಟ ಎಂಬುದು ಮೂಲ, ಧರ್ಮಚಾವಡಿ, ನಾಗಬ್ರಹ್ಮರು ಇದೆಲ್ಲ ಮೂಲತಃ ಜನ್ಮಸ್ಥಾನ ಇಲ್ಲೇ ಆದ್ದು. ಕೋಟಿ ಚೆನ್ನೈಯರು ಹುಟ್ಟಿ ಬೆಳೆದು ಆಡಿಕೊಂಡಿದ್ದಂತಹ ಜಾಗ ಇದು. ಇದು ಪುಣ್ಯಭೂಮಿ ಅಂತ ನಮ್ಮ ಹಿರಿಯರು ಹೇಳಿದ್ದನ್ನು ನಾವು ನಿಮ್ಮ ಮುಂದೆ ಹೇಳ್ತೇವೆ. ಇದು ಸತ್ಯವಾದ ಮಾತು. ಮತ್ತು ಹೆಚ್ಚಿನ ವಿಚಾರಗಳನ್ನು ನಮ್ಮ ಇವರು ನಿಮಗೆ ಒದಗಿಸಿದ್ದಾರೆ. ಇನ್ನು ಬೇರೆಯನ್ನು ನಾನು ಯೋಚಿಸಬೇಕುಂಟಿಲ್ಲ. ಕತ್ತಲೆಯಾದಂತಹ ಈ ಪಡುಮಲೆ ಊರಿನಲ್ಲಿ ಈಗ ನಮ್ಮ ವಿನೋದ ಆಳ್ವರ ನೇತೃತ್ವದಲ್ಲಿ ಇಲ್ಲಿ ನವೀಕರಣ ಆಗ್ತಾ ಉಂಟು. ಅದು ವಿಜೃಂಭಣೆಯಿಂದ ಆಗುವ ಹಾಗೆ ಯಾವ ಅಡ್ಡಿ ಆತಂಕ ಯಾರ ಮತ್ಸರ ವಶಗಳು ಇರದೆ ಮುಂದಕ್ಕೆ ಪ್ರಕಾಶಿತಮಾನವಾಗಿ ಆಗಬೇಕು ಅಂತ ಹೇಳಿ ನಾನು ಆ ವೀರ ಪುರುಷರಾದಂತಹ ಕೋಟಿ ಚೆನ್ನೈಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಕರಾವಳಿ ಪರಶುರಾಮನ ಸೃಷ್ಟಿ. ಈ ಪರಶುರಾಮ ಸೃಷ್ಟಿಯಲ್ಲಿ ಇಲ್ಲಿನ ಜನ, ತುಳುನಾಡಿನ ಜನ ದೈವಗಳನ್ನು ನಂಬುವಂತಹ ಒಂದು ಜನಾಂಗ. ಈ ಪ್ರಕಾರ ಈ ಪಡುಮಲೆಯಲ್ಲಿ ಕೋಟಿ ಚೆನ್ನೈರಿ ಜನ್ಮಸ್ಥಾನದ ಬಳಿಗೆ ಇದರ ಹಿಂದೆ ಪಿಲಿಚಾಮುಂಡಿ ದೇವಸ್ಥಾನ ಇದೆ, ಕಿನ್ನಿಮಾಣಿ ಪೂಮಾಣಿ ಮತ್ತು ವ್ಯಾಘ್ರ ಚಾಮುಂಡಿ. ಇಲ್ಲಿ ಜಾತ್ರೆ ಆಗುತ್ತೆ ಪ್ರತಿ ವರ್ಷ. ಜಾತ್ರೆ ಕಾಲಘಟ್ಟದಲ್ಲಿ ಈ ಸ್ಥಳದವರೆಗೆ ಅಲ್ಲಿಂದ 3 ಮಂದಿರಗಳಿಂದ ಕೂಡ ಇಲ್ಲಿಗೆ ದೈವಗಳು ಇಲ್ಲಿ ಬಂದು ಇಲ್ಲಿ ಕೋಟಿ ಚೆನ್ನೈಯರ ಈ ಜನ್ಮಸ್ಥಾನಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ, ನೋಡಿ ಇದೇ ಜಾಗದಲ್ಲಿ ದೀಪ ಇಟ್ಟು ಇಲ್ಲಿ ಪ್ರಾರ್ಥನೆ ಮಾಡಿ ಆ ಕಟ್ಟಲೆ ಇವತ್ತಿಗೂ ಕೂಡ ಜೀವಂತವಾಗಿದೆ. ರಥ ಕೂಡ ಇಲ್ಲಿವರೆಗೆ ಬಂದು ಕೋಟಿ ಚೆನ್ನೈಯರ ಜನ್ಮಸ್ಥಾನಕ್ಕೆ ಕೈಮುಗಿದು ಮತ್ತೆ ದೈವಗಳು ಹಿಂದೆ ಹೋಗುವಂಥ ಕಟ್ಟುಕಟ್ಟಲೆಗಳು ಹಿಂದಿನಿಂದ ನಡೆದಂತಹ ಏನು ಕಟ್ಟುಕಟ್ಟಲಿದೆ ಇವತ್ತಿಗೂ ಕೂಡ ಈ ಕಾಲಕ್ಕೂ ಕೂಡ 100ಕ್ಕೆ 100 ನಡೀತಾ ಇದೆ. ಈಗ ಜಾತ್ರೆ ಈಗ 16, 17, 18 ಇಲ್ಲಿ ಜಾತ್ರೆ ನಡೀತಾ ಇದೆ ನಮ್ದು. ಹೌದೆಲ್ಲ ಹೌದು, ಎಲ್ಲ ಒಂದೇ ಒಟ್ಟ ಒಂದೇ ಕಾಂಪೌಂಡ್. ಆಗ ಪಡುಮಲೆ ನಿಮ್ಮಿಂದ ಕುವೆತೋಟವರೆಗೂ ಒಂದೇ ಕಾಂಪೌಂಡ್ ಇದೆ. ಹೌದು, ಇದು ಪಡುಮಲೆ ಅಂತ ಹೇಳಿದ್ರೆ 10 ಕಿಲೋಮೀಟರ್ ವ್ಯಾಪ್ತಿ ಇರತಕ್ಕಂಥದ್ದು. ಈ ಪಡುಮಲೆ ಅನ್ನೋದಕ್ಕೆ 3 ಆಗಿದೆ. ಒಂದು ಪಡುವನ್ನೂರು, ಒಂದು ಬಡಗನ್ನೂರು, ಮತ್ತೊಂದು ನೆಟ್ಟಣಿಗೆ ಬುಂಡೂರು ಅಂತ 3 ಗ್ರಾಮ ಒಂದು ಪಡುಮಲೆ ಅಂತ ಲೆಕ್ಕ. ಇದು ಆಗ ಅಡಿಕೆ ತೋಟ ಇರಲಿಲ್ಲ, ಇಲ್ಲಿ ಕಾಡು ಗದ್ದೆ. ಪ್ರಥಮ ಮನೆ ಅಂದ್ರೆ ಪಡುಮಲೆ. ಮೊನ್ನೆ ಕುಂಬಳ ಸೀಮೆಯಲ್ಲಿ ಒಂದು ದೊಡ್ಡ ಮೀಟಿಂಗ್ ಆಯ್ತು ಸಾಂಸ್ಕೃತಿಕವಾಗಿ. ಅದರಲ್ಲಿ
ನಮಗೆ ಸಹ ಇನ್ವೈಟ್ ಮಾಡಿದ್ರು, ಬಟ್ ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ದೂರದಲ್ಲಿ. ಬಟ್ ಪಡುಮಲೆಯ ಮನೆಯೇ ನಂಬರ್ 1 ಮನೆ ಆವಾಗಿನ ಕಾಲದಲ್ಲಿ. ಅದು ಪುನಃ ಬೆಳಗಬೇಕು ಅಂತ ನಮ್ಮ ಒಂದು ಆಸೆ. ಬನ್ನಿ. ಈಗ ನಾವು ನಿಂತಹ ಈ ಸ್ಥಳ ಪಡುಮಲೆಯ ಅರಮನೆ. ಈ ಅರಮನೆಯಲ್ಲಿಯೇ ಒಂದು ಭಾಗದಲ್ಲಿ ಜನ್ಮವೆತ್ತವರು ಕೋಟಿ ಚೆನ್ನಯ್ಯರು. ಈಗ ಇಲ್ಲಿ ಕಾಣುವಂಥದ್ದು ಪಿಲಿಭೂತದ ವ್ಯಾಘ್ರ ಚಾಮುಂಡಿ ಅಂತ ಏನು ಹೇಳ್ತೀವಿ ನಾವು. ಇದು ಉಳ್ಳಾಕುಲು ದೈವಗಳ ಇದು ಗುಡಿ. ಈ ಭಾಗಗಳು ಅರಮನೆ ಮತ್ತು ಕೋಟಿ ಚೆನ್ನಯ್ಯರು ಹುಟ್ಟಿದಂತಹ ಲೆಫ್ಟ್ ಸೈಡ್ ಇದೆಯಲ್ಲ, ಎಡಬದಿಯಲ್ಲಿ, ಅದೆಲ್ಲ ಬಿದ್ದು ಅವಶೇಷಗಳಾಗಿದೆ. ಹೌದು. ಈ ಜಾಗ ಇವತ್ತು ನಮ್ಮ ಇಲ್ಲಿ ನನ್ನ ಎದುರು ನಿಂತಹ ವಿನೋದ ಆಳ್ವರು ಕ್ರಯಕ್ಕೆ ಪಡೆದುಕೊಂಡಂಥ ಜಾಗ. ಈ ಜಾಗ ಕರ್ನಾಟಕ ಸರ್ಕಾರ ಭೂ ಮಸೂದೆಯ ಕಾಲಘಟ್ಟದಲ್ಲಿ ಈ ಜಾಗವನ್ನು ಮುಸ್ಲಿಮರಿಗೆ ಇದು ಡಿಕ್ಲೇರೇಷನ್ಲಿ ಬಂದಿತ್ತು. ಅವರ ಹೆಸರು ಹೇಳಿ ಅನ್ನ ಯಾರು? ಇಬ್ರಾಹಿಂ ಅಂತ ಅವನಿಗೆ ಜಡ್ಜ್ಮೆಂಟ್ ಆಗಿತ್ತು. ಇಲ್ಲಿ ಇದರಲ್ಲಿ ಇವತ್ತು ನಾವು ಧರ್ಮಚಾವಡಿಯನ್ನು ನೀವು ನೋಡಿದ್ದೀರಿ. ಹಾಗೆ ಧರ್ಮಚಾವಡಿಯಲ್ಲಿ ಹೇಗೆ ಇದ್ದ ಹಾಗೆ ಇಲ್ಲಿ ಕಲ್ಲಿನ ಅರಮನೆಯ ಭಾಗಗಳೆಲ್ಲ ಇತ್ತು. ಇಲ್ಲಿ ದೊಡ್ಡ ಅರಮನೆ ಇತ್ತು. ಅವರು ಮುಸ್ಲಿಮರು ಇಬ್ರಾಹಿಂ ಅವನು ಈ ಕಲ್ಲುಗಳೆಲ್ಲ ತೆಗೆದು ಮಾರಿದ. ಅವನ ಜೀವನವೇ ಅದು ಅಂತ್ಯ ಆಗಲಿಕ್ಕಾಯಿತು. ಆ ನಂತರ ಇಲ್ಲಿ ಮದ್ರಸ ಕಟ್ಟುವ ಯೋಜನೆ ಹಾಕಿದರು. ಆಗ ನಮ್ಮ ವಿನೋದ ಆಳ್ವರು ಅವರ ಅದರ ಜಾಗ ಇದೆಲ್ಲ ಸೇರಿ ಇದು 3 ಫ್ಯಾಮಿಲಿ ಇತ್ತು ಮುಸ್ಲಿಮರು. ಈ ಜಾಗ ವಿನೋದ ಆಳ್ವರಿಗೆ ಸೇರಿತ್ತು. ಅವರಿಗೆ ಆಯಿತು ಈಗ ಕೋಟಿ ಚೆನ್ನಯ್ಯರ ಇತಿಹಾಸದ ಚರಿತ್ರೆಯ ಸತ್ಯದ ನೆಲ ಯಾರ ಕೈಗೆ ಹೋಗಬಾರದು, ಅದು ಹಿಂದೂ ಸಮಾಜಕ್ಕೆ, ಅದು ಭಾರತದ ಸಂಸ್ಕೃತಿಗೆ ಇರಬೇಕು ಅನ್ನುವ ದೃಷ್ಟಿಕೋನದಿಂದ ವಿನೋದ ಆಳ್ವರು ಅವರ ಹತ್ರ ಜಗಳ ಮಾಡಿ, ಅವರ ಹತ್ರ ವಾದ ಮಾಡಿ, ಅವರ ಹತ್ರ ಚರ್ಚೆ ಮಾಡಿ, ಅವರ ಮನಸ್ಸನ್ನು ಒಪ್ಪಿಸಿ ಈ ಸ್ಥಳವನ್ನು ಇವರು ಕ್ರಯಕ್ಕೆ ಪಡ್ಕೊಂಡ್ರು. ಕೊಟ್ಟು ಈಗ ಈ ಜಾಗವನ್ನು ಮತ್ತೆ ಕೋಟಿ ಚೆನ್ನಯ್ಯರ ಇಲ್ಲಿ ಗರಡಿಗಳಾಗಬೇಕು, ಅರಮನೆ ಸ್ಥಾಪನೆ ಆಗಬೇಕು, ಪಿಲಿ ಚಾಮುಂಡಿ ಉಳ್ಳಾಕುಲ ಮಂದಿರಗಳು ಮತ್ತೆ ಎದ್ದು ನಿಲ್ಲಬೇಕು, ದೇಶಕ್ಕೆ ಇದರ ಚರಿತ್ರೆಯ ಇತಿಹಾಸವನ್ನು ತೋರಿಸಬೇಕು ಅನ್ನುವಂಥ ಒಂದು ಅದ್ಭುತವಾದಂಥ ಒಳ್ಳೆಯ ಚಿಂತನೆಯಿಂದ ವಿನೋದ ಆಳ್ವರು ನಮ್ಮೆಲ್ಲನ ಸೇರಿಸಿಕೊಂಡು ಇದನ್ನು ಒಂದು ಜಗತ್ತಿಗೆ ಲೋಕಾರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಈ ಕೆಲಸಗಳಿಗೆ ಹಿಡಿದಿದ್ದೀವಿ. ಎಡಭಾಗದಲ್ಲಿರುವಂಥದ್ದೇ ಅವರ ಜನ್ಮಸ್ಥಾನ. ಇದು ಒರಿಜಿನಲ್, ಇದು ಸತ್ಯದ ನೆಲ, ಧರ್ಮದ ನೆಲ, ನ್ಯಾಯದ ನೆಲ. ಜಗತ್ತಿಗೆ ಇದು ಬೆಳಕು ಬರಬೇಕು ಹೊರತು ಅಲ್ಲ. ಹೇಗೆ ತಿರುಮಲೆ, ಶಬರಿಮಲೆ, ಪಡುಮಲೆ ಅನ್ನುವಂಥದ್ದು 3 ಹೆಸರು ನಾನು ಹೇಳ್ತಾ ಇದ್ದೀವಿ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಅದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲವೂ ತಿರುಮಲೆ ಇವತ್ತು ಜಗತ್ಪ್ರಸಿದ್ಧ ಆಗಿದೆ, ಶಬರಿಮಲೆ ಜಗತ್ಪ್ರಸಿದ್ಧವಾಗಿದೆ. ಉಳಿದಿರುವಂಥ ಸ್ಥಳ ಪಡುಮಲೆ. ಈಗ ಕಳೆದ 550 ವರ್ಷಗಳಿಂದ ಇವತ್ತು ಇದು ನಮ್ಮ ಕೇಶವ ಭಟ್ರವರು ಕೋಟಿ ಚೆನ್ನಯ್ಯರ ತಾಯಿ ಸ್ವರ್ಣಕೇದಗೆ ಯಾನಿ ದೇಯಿ ಬೈದೇದಿಯ 8ನೇ ತಲೆಮಾರಿನವರು ಇವರು. ಇಲ್ಲಿದ್ದಾರೆ ನೋಡಿ, ಜೀವಂತ ಇದ್ದಾರೆ. 8ನೇ ತಲೆಮಾರಿನವರು ಈಗಲೂ ಇದ್ದಾರೆ. ಮನೆ ಕೂಡ ಕೋಟಿ ಚೆನ್ನಯ್ಯರ ತಾಯಿ ಹುಟ್ಟಿದ ಮನೆ ಇವತ್ತು ಕೂವೆ ತೋಟದಲ್ಲಿದೆ. ನಿಮಗೆ ತೋರಿಸ್ತೇವೆ ನಾವು. ಅದು ಅದರ ಮುಳಿ ತೆಗೆದು ಹಂಚು ಹಾಕಿದ್ದಾರೆ, ಅದು ಹಾಳಾಗಬಾರ್ದಂದು. ಗೊತ್ತಾಯ್ತಲ್ಲ? ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ಮನುಷ್ಯನ ಮಾನವ ಇದ್ದಂತಹ ಮನೆ ಅಲ್ಲ, ಇದು ದೇವ ಮಂದಿರದಾಗಿ ಅಲ್ಲಿದೆ ಇವತ್ತು ಕೂಡ. ನಿಮಗೆ ಹೋದಾಗ ಆಧ್ಯಾತ್ಮಿಕತೆಯ ಒಂದು ಸಿಂಚನದ ಪರಿಚಯ ಆಗುತ್ತೆ ನಿಮಗೆ. ಅಲ್ಲಿ ಹೋದಾಗ ನಿಮ್ಮಲ್ಲಿ ಒಂದು ರೀತಿಯ ವೈಬ್ರೇಷನ್ ಹೋದಾಗ ಆ ಶಕ್ತಿಯ ಪಾಸಿಟಿವ್ ಪವರ್ ಏನು ನೀವು ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೀವು ಅಲ್ಲಿ ನಿಂತು ನೋಡಿ, ನಿಮಗೂ ಅಲ್ಲಿ ಒಂದು ಕೋಟಿ ಚೆನ್ನಯ್ಯ ಹುಟ್ಟಿದ ಸ್ಥಳದಲ್ಲಿ ಕೂಡ ವೈಬ್ರೇಷನ್ ಆಗುತ್ತೆ. ಸೊ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ 100ಕ್ಕೆ 100 ದಾಖಲಾದಂತಹ ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಇದುವೇ, ಮೂಲ ಸ್ಥಾನ ಕೂಡ ಇದೆ, ಹೊರತು ಬೇರೆ ಯಾವುದೂ ಅಲ್ಲ. ಜನ ತಪ್ಪಾಗಿ ಹೋಗಬಾರದು, ತಪ್ಪಾಗಿ ತಿಳ್ಕೊಳ್ಬಾರದು, ಚರಿತ್ರೆಯನ್ನು ಹಾಳು ಮಾಡಬಾರದು, ಇತಿಹಾಸದ ದಿಕ್ಕು ತಪ್ಪಿಸಬಾರದು. ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಇದೊಂದು ಜಾತಿಗೆ ಸೀಮಿತವಾಗಬಾರದು, ಯಾವುದೋ ಒಂದು ಧರ್ಮಕ್ಕೂ ಸೀಮಿತ ಆಗಬಾರದು. ಈ ಚರಿತ್ರೆ, ಇತಿಹಾಸ ಭಾರತದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿ ಜಗತ್ತಿಗೆ ಅರ್ಪಣೆ ಆಗಬೇಕು, ಲೋಕಕ್ಕೆ ಅರ್ಪಣೆ ಆಗಬೇಕು. ನಮ್ಮ ದೇಶದ ಸಾಂಸ್ಕೃತಿಕ ಲೋಕಕ್ಕೆ ಇದೊಂದು ಅದ್ಭುತ ಆಧ್ಯಾತ್ಮಿಕತೆ ಕೊಡುಗೆ ಆಗಬೇಕು ಅನ್ನೋಂಥ ದೃಷ್ಟಿಕೋನದಿಂದ ನಾವು ಇದಕ್ಕೆ ಇಳಿದಿದ್ದೀವಿ. ಜನತೆ ಇದರ ಬರಬೇಕು. ನೀವು 280 ಗರಡಿಗಳಲ್ಲಿ ಕೋಟಿ ಚೆನ್ನಯ್ಯರ ಆರಾಧನೆ ಮಾಡ್ತಾ ಇದ್ದಾರೆ, ಆದರೆ ಒರಿಜಿನಲ್ ಜಾಗದಲ್ಲಿ ಇನ್ನೂ ಆಗಿಲ್ಲ. ಆ ನಿಜವಾದಂಥ ಸತ್ಯದ ನೆಲ ಇದು. ಇಲ್ಲಿಂದ ಹುಟ್ಟಿದಂತಹ ಕೋಟಿ ಚೆನ್ನಯ್ಯರಿಂದ ಇವತ್ತು ಎಲ್ಲ ಕಡೆಯಲ್ಲಿ ಇದು ಆರಾಧನೆ ಆಗ್ತದೆ. ಆ
ಎಲ್ಲಿ ಆಗಬೇಕೋ ಇದು ಇಲ್ಲಿ ಒಂದು ವೇಳೆ ಕೋಟಿ ಚೆನ್ನೈರ ಗರಡಿಯಾಗಿ ಇಲ್ಲಿ ಆರಾಧನೆಯ ಒಂದು ಕೇಂದ್ರ ಆದ ತಕ್ಷಣ ಕರ್ನಾಟಕದಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಕರ್ನಾಟಕದಲ್ಲ, ದೇಶದ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದೊಂದು ಅದ್ಭುತವಾದಂತಹ ಮಾನವ ಕುಲಕ್ಕೆ ಇದೊಂದು ಅದ್ಭುತವಾದಂಥ ಆರಾಧನಾ ಕ್ಷೇತ್ರವಾಗಿ ಎದ್ದು ನಿಲ್ಲುವುದಕ್ಕೆ ಯಾವುದೇ ಸಂಶಯ ಬೇಡ. ಅರಮನೆಯಲ್ಲಿ ವಾಕ್ಯ ಮಾತು ಅದು 100ಕ್ಕೆ 100 ಸತ್ಯ ಎಂಬುದು ನನ್ನ ಅರಿಕೆಯಲ್ಲಿ. ಇದು ಅರಮನೆಯಲ್ಲಿ ರಸ ಇತ್ತು. ಅರಮನೆಯವರು ಇದು ಉಳ್ಳಾಗಲು ಹುಟ್ಟಿದ್ದು 800 ವರ್ಷಗಳ ಹಿಂದಿನ ಇತಿಹಾಸವೇ ನಮಗೆ ಕಣ್ಣಲ್ಲಿ ಕಾಣ್ತಾ ಇದೆ. ನಾವು ಕುರುಗಳನ್ನು ನೋಡಿ ಈಗ ನಾವು ಡೆವಲಪ್ ಮಾಡೋದು, ನಾವು ಯಾವುದೋ ಒಂದು ಗಿಡ್ಡವನ್ನು ಅಗೆದು ಹಣಕ್ಕಾಗಿ ಗಿಣಕ್ಕಾಗಿ ಮಾಡೋ ಉದ್ದೇಶ ಅಲ್ಲ ನಮ್ಮದು. ಕೋಟಿ ಚೆನ್ನೈರ ಹೆಸರು ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲಿ ಇರಬೇಕು, ಎಲ್ಲ ಮೂಲೆಯಲ್ಲಿ ಬೆಳಗಬೇಕು. ನಾವು ನಮ್ಮದು ಹೌದು. ಇನ್ನೂ ನಿಮಗೆ ಸತ್ಯ ಗೊತ್ತಿದೆ ನೋಡಿ, ಐದು ಹತ್ತಿರ ಮಸೀದಿ ಇದೆ. ಮಸೀದಿ ಇವತ್ತು ಮಸೀದಿಯಲ್ಲಿ ದೀಪ ಹಚ್ಚಿ ನಮಾಜಿ ಮಾಡೋದಿಲ್ಲ. ಆದರೆ 2 ದೀಪಗಳನ್ನು ಅವ್ರು ನಮಾಜಿ ಮಾಡುವಾಗ 2 ದೀಪವನ್ನು ಹಚ್ಚಿ ನಮಾಜ್ ಮಾಡ್ತಾರೆ. ಇದು ಈ ಕಾರಣಿಕ ಇಲ್ಲಿದ್ದು. ಇನ್ನು ಮುಸ್ಲಿಮರೇ ಕೋಟಿ ಚೆನ್ನೈಯ ಸಂಘ ಅಂತದ್ದು ಕಟ್ಟಿಕೊಂಡಿದ್ದಾರೆ, ಯುವಕ ಸಂಘ. ಮುಸ್ಲಿಮರೇ ಕೋಟಿ ಚೆನ್ನೈಯ ಯುವಕ ಸಂಘ ಮಾಡ್ತಿದ್ದಾರೆ. ಇದನ್ನು ತಿಳ್ಕೊಳ್ಬೇಕು ಜನ, ಯಾಕೆ ಇಲ್ಲಿ ಮಾಡಿದ್ದಾರೆ. ಪಡುಮಲೆಯ ಈ ಶಕ್ತಿ ಏನು ಅಂತ ಹೇಳಿದ್ರೆ ಅವರಿಗೂ ಗೊತ್ತಿದೆ, ಮುಸಲ್ಮಾನರಿಗೂ ಗೊತ್ತಿದೆ. ಅದಕ್ಕೋಸ್ಕರ ತಮ್ಗೆ ಹೇಳೋದು, ಸತ್ಯದ ನೆಲವನ್ನು ಅದನ್ನು ಮರೆ ಮಾಡುವಂಥದ್ದು ಯಾರು ಮಾಡಬಾರದು. ಇದು ಸತ್ಯದ ನೆಲ, ಇದು ಅವರ ನಿಜವಾದಂಥ ಜನ್ಮಸ್ಥಾನ. ಇದು ಜಗತ್ತಿಗೆ ಪರಿಚಯ ಮಾಡೋದಕ್ಕೋಸ್ಕರ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಕೋಟಿ ಚೆನ್ನೈಯರ ತಲೆಮಾರಿನ 8ನೇ ಇದು ದೇವಬದಿದೆ ತಲೆಮಾರು ಜೊತೆ ಅವರು ಕುವೆತೋಟದ ಕೇಶವ ಭಟ್ರು ಇದ್ದಾರೆ, ಅವರ ಮಿಸ್ಸಸ್ ಎಲ್ಲ ಸತ್ಯದ ಜೊತೆ. ಅವರಿಗೆ ಯಾವಾಗ ಹೇಳಿದ್ರು ಹೇಳ್ತಾರೆ, ಏನಿದೆ ಎಲ್ಲಿ ಎಲ್ಲ ಕಡೆ ಆಗುತ್ತದೆ, ನಮ್ಮ ಪಡುಮಲೆಯಲ್ಲಿ ಯಾಕೆ ಆಗುವುದಿಲ್ಲ, ನಮ್ಮ ಕುವೆತೋಟದಲ್ಲಿ ಆಗೋದು. ಸೊ ನಾವೆಲ್ಲ ಒಂದೇ ಸೇರಿ ನಾವು ಮಾಡಬೇಕಂತೆ. ಉತ್ತರ ಭಾರತದಲ್ಲಿ ಹೇಗೆ ಅಯೋಧ್ಯದಲ್ಲಿ ರಾಮ ಲಕ್ಷ್ಮಣರು ಹುಟ್ಟಿದರು, ಅದೇ ರೀತಿ ಕೋಟಿ ಚೆನ್ನೈಯರು ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಹುಟ್ಟಿದ್ದಾರೆ. ಇದು ಕೂಡ ಅಷ್ಟೇ ಪವಿತ್ರವಾದದ್ದು. ಅದಕ್ಕೆ ಸಹ ನಾವೆಲ್ಲರೂ ಭಕ್ತಾದಿಗಳು ಬಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಇದನ್ನೊಂದು ಬೆಳಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನೋಡಿ, ಜಯರಾಜ್ ಶೆಟ್ಟರು ಈ ಹತ್ತಿರದವರು, ಇಲ್ಲಿ ಕೂಡ ಅವರು ಕೂಡ ಇವರು ಗೆಜ್ಜೆಗಿರಿಯ ಮನೆಯ ಹತ್ತಿರದವರು. ಅಲ್ಲಿ ಏನಿತ್ತು ಅಂತ ಅವ್ರ ಹತ್ರ ಹೇಳಿ. ಇದು ಮೂಲತಃ ಅಲ್ಲಿ ಪೂಮಾಣಿಕೆ ನಿಮ್ಮಡಿ ದೇವಸ್ಥಾನ ಆಗ್ರ ಚಾಮುಂಡಿ ಉಂಟು. ಈಗ ಅವರು ಹೇಳಿದಾಗೆ ಆದಿಯಿಂದ ಇಲ್ಲಿ ಬಂಡಿ ಬರ್ತದೆ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಅಂದರೆ ನಮಸ್ಕಾರ ಮಾಡಿ. ಈಗ ನಿಮಗೆ ಈಗಲೂ ಕಾಣ್ಬೋದು, ಈಗ ಬಂಡಿ ಇಲ್ಲ, ಆದರೂ ಪಲ್ಲಕ್ಕಿ ತಂದು 16, 17, 18 3 ದಿವಸ ಅಲ್ಲಿಂದ ನೀವು ಸಾಯಂಕಾಲ ಬನ್ನಿ, ಬೇಕಾದರೆ ಇಲ್ಲಿ ತಂದು ಇಲ್ಲಿ ಇಟ್ಟು, ಇಲ್ಲಿ ಏನಿಲ್ಲ ಈಗ ನೋಡಲಿಕ್ಕೆ ನಿಮಗೆ. ಆದರೂ ಅಸಾಧ್ಯ ಉಂಟು. ಈಗ ಇಟ್ಟು ಸಾಯಂಕಾಲ 8 ಗಂಟೆಗೆ ಬನ್ನಿಲ್ಲ. ಈಗ ನೀವೆಲ್ಲ ಕಟ್ಟು ಮಾತುಕತೆ ಎಲ್ಲ ಇದೆ ಅವರದು. ಮತ್ತೆ ಅವರು ಓಡಿ ಹೋಗುವುದು, ದೀಪ ಹಾರಿಸಿ ಓಡಿ ಹೋಗುವುದು, ಪುನಃ ಬರುವುದು ಎಲ್ಲ ತುಂಬಾ ಇದೆ. ಅದು ಅವರ ಹತ್ರ ಕೇಳಿದ್ರೆ ನಮಗೆ ಇದು ಬೆಳಗಬೇಕು ಅಂತ ಆಸೆ. ಎಲ್ಲ ಊರಿನವರೆಲ್ಲ ನಮ್ಮ ಮತ್ತೆ ದೇವಿ ಬೈದೇತಿಯ ಮೂಲ ಸ್ಥಳವಾದ ಕುವೆತೋಟ ಅವರು ಇದ್ದಾರೆ ನೋಡಿ, ಕೇಶವ ಭಟ್ರು. ಈಗ ಕೋಟಿ ಚೆನ್ನೈಯರು ಇಲ್ಲಿ ಇಟ್ಟಿದ್ರು, ದೇವಿ ಬೈದೇತಿ ಅಲ್ಲಿ ಉದ್ಭವ ಆದ್ರು. 2 ಸಹ ಈಗ ಅರಮನೆಗೆ ಬಂದರು, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಗುಂಡ್ಯಮಾರು ಗದ್ದೆಯಲ್ಲಿತ್ತು, ಆಮೇಲೆ ಮೇಲೆ ಬಂತು, ಆಮೇಲೆ ಲಾಸ್ಟಿಗೆ ಇಲ್ಲಿ ಬಂದಿದೆ ಈಗ ಜನ್ಮಸ್ಥಾನಕ್ಕೆ. ತುದಿಗೆ ಇದೊಂದು ದೇವಿ ಮಂದಿರ ಇದೆ. ಇವತ್ತು ಪಡುಮಲೆಯಲ್ಲಿ ಕೋಟಿ ಚೆನ್ನೈಯರ ಜನ್ಮಸ್ಥಳ, ದೇವಿ ಬೈದ್ಯತಿಯ
ಸಾನ್ನಿಧ್ಯ ಇವತ್ತು ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ನಾಗಬ್ರಹ್ಮರ ಕ್ಷೇತ್ರ ಕೂಡ ಅಭಿವೃದ್ಧಿಯಾಗಿದೆ. ಏಪ್ರಿಲ್ ತಿಂಗಳ 24-25ರಂದು ನಾಗ ಪ್ರತಿಷ್ಠೆ ಮತ್ತು ಇಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದಾವೆ. ಒಂದು ಟ್ರಸ್ಟನ್ನು ರಚಿಸಿಕೊಂಡು ಇವತ್ತು ವಿನೋದ್ ಆಳ್ವಾರವರ ಆಡಳಿತ ಅವರ ಸ್ವಂತ ಜಮೀನಿನಲ್ಲಿ ಇದ್ದಂಥ ಈ ಪುಣ್ಯಕ್ಷೇತ್ರವನ್ನು ಒಂದು ಟ್ರಸ್ಟನ್ನು ರಚನೆ ಮಾಡಿ ಆ ಟ್ರಸ್ಟಿಗೆ ಹಸ್ತಾಂತರವನ್ನು ಮಾಡಿ ಇವತ್ತು ಆ ಟ್ರಸ್ಟ್ನ ಮುಖಾಂತರ ಈ ಕ್ಷೇತ್ರ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಬಹಳಷ್ಟು ಅಭಿವೃದ್ಧಿಯಾಗಿದೆ. ಇವತ್ತು ಇದರ ಕಚೇರಿಯ ಉದ್ಘಾಟನಾ ಸಮಾರಂಭ ಕೂಡ ನಡೀತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಏಪ್ರಿಲ್ 24-25 ನಡೆಯುವಂಥ ಬ್ರಹ್ಮಕಲಶ ಮತ್ತು ನಾಗಪ್ರತಿಷ್ಠೆ ಇಂಥ ಪುಣ್ಯ ಕೆಲಸಗಳು ಕೋಟಿ ಚೆನ್ನಯ್ಯರವರು ಹುಟ್ಟಿದಂತಹ, ಕೋಟಿ ಚೆನ್ನಯ್ಯವರು ಬೆಳಗಿದಂತಹ ದೇವಿ ವೈದ್ಯತೆಯ ಸಮಾಧಿ ಸ್ಥಳ ಇರುವಂತಹ ಒಂದು ಪುಣ್ಯ ಭೂಮಿ. ಕೋಟಿ ಚೆನ್ನಯ್ಯರು ಇವತ್ತು ಇಡೀ ದೇಶಕ್ಕೆ, ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಗಳು. ಹುಟ್ಟಿದಂದಿನಿಂದ ತಮ್ಮ ಸಾಹಸ, ನಿಷ್ಠೆ, ಸತ್ಯ, ಧರ್ಮವನ್ನು ಕಾಪಾಡಿಕೊಂಡು ಬಂದಂತಹ ಕೋಟಿ ಚೆನ್ನಯ್ಯರು ಇವತ್ತು ಅನೇಕ ಗರಡಿಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಆರಾಧಿಸಲ್ಪಡುವಂಥ ಒಂದು ದೈವಗಳು. ಅವರು ಇಡೀ ಜಿಲ್ಲೆಯಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಗರಡಿಗಳನ್ನು ಹೊಂದಿಕೊಂಡು ಪೂಜಿಸಲ್ಪಡ್ತಾ ಇದ್ದಾರೆ. ಅವರ ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸಬೇಕಾದಂಥ ಒಂದು ಕಾರ್ಯದಲ್ಲಿ ಇವತ್ತು ಟ್ರಸ್ಟ್ ತೊಡಗಿಸಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ದೇಶದಾದ್ಯಂತ ಜನರು ನಾಡಿದ್ದು ಬಂದು ಈ ಪುಣ್ಯ ಕ್ಷೇತ್ರದಲ್ಲಿ ಈ ದೊಡ್ಡ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಈ ಸಮಾರಂಭಕ್ಕೆ ಮತ್ತು ನಾಡಿನ ಸಮಾರಂಭಕ್ಕೆ ಎಲ್ಲರನ್ನೂ ಆಹ್ವಾನಿಸುತ್ತಾ ಜಗತ್ತಿಗೆ ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಮೂಲಸ್ಥಾನದ ಪರಿಚಯ ನೀಡುವ ಸಂಪೂರ್ಣವಾದ ಪದ್ಧತಿ ಇಡೀ ಮಾನವ ಕುಲ ಇಡೀ ಬದ್ದದು ಆಕಲ ಅನುಗ್ರಹ ಪಡೆಯಬಡಿಕೊಂಡದ್ದು ನೆನೆದೊಂದು ಆ ಪಡುಮಲತ್ತ ಕ್ಷೇತ್ರದ ವಿಷ್ಣುಮೂರ್ತಿ ಶಾಸ್ತಾನದ ವಿಷ್ಣುಮೂರ್ತಿ ಅಂಚನೆ ಈ ಪುತ್ತೂರದ ಮಾಲಿಂಗೇಶ್ವರ, ಈ ಸೀಮೆದ ಅಡೂರದ ಮಾಲಿಂಗೇಶ್ವರ ನೆನೆದದ್ದು ಈ ದೀಪಾವಳಿಯ ಮತ್ತೊಂದಲ್ಲೇ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಪ್ರತ್ಯೋಗಮ ಮೃತಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಮಕರ ಸಂಕ್ರಾಂತಿ, ಕತ್ತಲಿನಿಂದ ಬೆಳಕಿನಡೆಗೆ ಹೋಗತಕ್ಕಂಥ ಇವತ್ತಿನ ಪುಣ್ಯದ ದಿನ ಮಕರ ಸಂಕ್ರಾಂತಿ. ಎಲ್ಲರ ಮನೆ ಮತ್ತು ಮನಗಳಲ್ಲಿ, ಹೃದಯ ಮತ್ತು ಮನಸ್ಸುಗಳಲ್ಲಿ ನಮ್ಮ ಪಡುಮಲೆ ಜ್ವಾಜ್ವಲ್ಯಮಾನ್ಯವಾಗಿ ಅರಳಿ ಪರಿಮಳಿಸಲಿ ಅಂತ ಪ್ರಾರ್ಥನೆ. ಸಾನ್ನಿಧ್ಯ ಸಮಾಜದ ಜಾಗ. ಈ ಜಾಗದ ಒಂದು ರಸ್ತೆದ ಎಂಗಳಿಗೆ ಅವಶ್ಯಕತೆ ಇತ್ತು. ಐಕ್ ಪುತ್ತೂರದ ಶಾಸಕರಾಯಿ ನಂಚಿತ್ತನ ಸಂಜು ಮೊಟ್ಟಂದುರುಡ ಎಂಗಳೊಂದು ಹರಕೆ ಮಲ್ತೊಂಡ ಇರ್ನ ಒಂಜಿ ನೇತೃತ್ವಡು ಈ ಜಾಗಗೆ ಒಂಜಿ ಮಾರ್ಗ ಆವಡು, ಎಡ್ಡೆ ರಸ್ತೆ ಆವಡು, ಕಾಂಕ್ರೀಟ್ ರಸ್ತೆ ಆವಡೊಂದು ಅವರ ಕೇಂಡೊಂಡ ಎಂಕಲು ಆರು ಭಾರಿ ಒಂಜಿ ಪಡುಮಲೆ ಒಂದು ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ, ದೇವಿ ಬೈದೇದಿನ ಒಂದು ಮೂಲಸ್ಥಾನ. ಐಕ್ ಎನ್ನದ ಹೆಂಚಿನ ಕೊಡುಗೆ ತಿಕ್ಕೊಡು, ಆ ಕೊಡುಗೆನ ಕೊರ ಏಪಲ ತಯಾರಿಲ್ಲ. ಇತ್ತು ಪ್ರಥಮ ಹಂತದ 5 ಲಕ್ಷ ರೂಪಾಯಿನ ಯಾನು ನಿಕ್ಲೆ ಕೊರಪೆ ಅಂದ ಎಂಗಳಿಗೆ ಭರವಸೆ ಆ ಪ್ರಕಾರ ಇನ್ನಿಗೆ ಮುಹೂರ್ತ ಮಲ್ಪೇರು ಒಂದುವೇ ಜಾಗದ ಮಲ್ತೊಂದುಲ್ಲೇರು ಅರೆಗೆ ಕೋಟಿ ಚೆನ್ನಯ್ಯರು ದೇವಿ ಬೈದೇತಿ ಬೆಮ್ಮೇರು ಅರೆಗೆ ಮಾತಾ ರೀತಿದ ಆರೋಗ್ಯ, ಆಯುಷ್ಯ,
ಚಿರಯೌವನ ಶಕ್ತಿ ಸಾಮರ್ಥ್ಯ ನೆಮ್ಮದಿ ಸಮೃದ್ಧಿ ಬೊಕ ಪುತ್ತೂರು ಕ್ಷೇತ್ರದ ನನ್ನ ದುಂಬದ ಮಾತ ಸಂದರ್ಭ ಅರೆಗೆ ಜಯ ತಿಕ್ಕಾಡಿ ಅರೆಗೆ ಹರೀಶ್ ಕುಮಾರ್ MLC ಈ ಕ್ಷೇತ್ರದ ಭಕ್ತರು ಎಂಕಲೆಗೆ ಮುರಾಣಿ ಈ ಒಂಜಿ ಬೆಳ್ತಂಗಡ್ಡು ಲೆಪ್ಪನಾಗ ಸಂಜೀವಣ್ಣ 1 ಲಕ್ಷ ರೂಪಾಯಿ ಇಡೀ ದಾನ ಕೊಡ್ತೀರಿ ಅಂಚನೆ ಇದಕ್ಕೆ ಒಂಜಿ ಐಮಾಸ್ ಲೈಟ್ ಐಲ್ಲ ಇಡೆಗೆ ಅಂತ ಕೊರಪೆ ಈ ಕೋಟಿ ಚೆನ್ನೈಯನ್ನ ಹೆಂಚ ಐಮ ಬಲ್ಪಾದ ಹೋಜುನ ಅಂಜನಿ ಕ್ಷೇತ್ರ ಬೆಳಗಡೆ ಬಣಪಣಂತ ಒಂಜಿ ಎಡ್ಡೆ ಒಂಜಿ ಭಕ್ತಿಡು ಆ ರೀತಿ ಮತ್ತೆ ಆ ರೀತಿ ಭಾಳಷ್ಟು ವರ್ಷದ ಒಂಜಿ 5 ಶತಮಾನದ ಒಂಜಿ ಕನಸು ನನಸಾಪುನಂಚಿತ್ತನ ಸಂದರ್ಭದಲ್ಲಿ ನಾವು ನೀವೆಲ್ಲ ಇಲ್ಲಿ ನಿಂತಿದ್ದೇವೆ. ನಮ್ಮ ದೇಶ ಭಾರತ ಅಂತ ಹೇಳಿದರೆ ಅದೊಂದು ಆಧ್ಯಾತ್ಮಿಕತೆಯ ತವರೂರು ಅಂತ ಜಗತ್ತಿನ ಒಂದು ಅನಿಸಿಕೆ ಮತ್ತು ಸತ್ಯದ ವಿಚಾರ. ಆನೋ ಭದ್ರಃ ಕ್ರತವೋ ಎಂತು ಈಶ್ವತಃ ಅಂದರೆ ಜಗತ್ತಿನ ಎಲ್ಲ ಶ್ರೇಷ್ಠತೆಗಳು ಇಲ್ಲಿ ಬರಲಿ ಅನ್ನುವಂತಹ ಉಪನಿಷತ್ತಿನ ಏನೊಂದು ಉಕ್ತಿ ಇದೆ. ಆ ಪ್ರಕಾರ ಜಗತ್ತು ಇವತ್ತು ಎಲ್ಲ ದೃಷ್ಟಿಯಿಂದ ನೋಡುವಂಥದ್ದು ನಮ್ಮ ದೇಶವನ್ನು ಇಲ್ಲಿ ಒಂದು ಆಧ್ಯಾತ್ಮಿಕದ ಚೈತನ್ಯ ಇದೆ, ಚೇತನ ಇದೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ನೋಡಿದ ಕೇಳಿದಂತಹ ಸತ್ಯದ ವಿಚಾರ. ಇವತ್ತು ನಾವು ಇಲ್ಲಿ ಈ ಪಡುಮಲೆ ಅನ್ನುವಂಥ ಕ್ಷೇತ್ರ ನಮ್ಮ ದೇಶದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಒಂದು ಮರೆಯಲ್ಲಿ ನಿಂತಹ ಒಂದು ಕ್ಷೇತ್ರ. ಅನೇಕ ಜನ ವಿದ್ವಾಂಸರುಗಳು, ಅನೇಕ ಜನ ಜ್ಞಾನಿಗಳು, ಅನೇಕ ಜನ ಸಂತ ಋಷಿಗಳು ಪಡುಮಲೆಯ ಬಗ್ಗೆ ಹಿಂದೆ ಉಲ್ಲೇಖ ಮಾಡಿದ್ದನ್ನು, ಇತಿಹಾಸ ಚರಿತ್ರೆಯನ್ನು ತೆರೆದು ನೋಡಿದಾಗ ನಮಗೆ ಸಿಗುವಂತಹ ಒಂದು ಸತ್ಯದ ವಿಚಾರ ಇದೆ. ಇವತ್ತು ಕೋಟಿ ಚೆನ್ನೈಯರು ಹುಟ್ಟಿದಂತಹ, ಅವರಿಗೆ ಜನ್ಮ ಕೊಟ್ಟ ನೆಲ ಯಾವುದು ಅಂತ ಕೇಳಿದ್ರೆ ಆ ಸತ್ಯದ ನೆಲೆ ಪಡುಮಲೆ. ಅವರನ್ನು ಹೆತ್ತ ತಾಯಿ ಮತ್ತವರ ತಂದೆ ಕಾಂತನ ವೈದ್ಯ, ತಾಯಿ ಸ್ವರ್ಣಕೇದಗೆಯಾನೆ ದೇವಿ ವೈದ್ಯದಿ. ಕಾಂತನ ವೈದ್ಯನ ಮನೆ ನೋಡಿ ಇಲ್ಲಿಂದ 100 ಮೀಟರ್ ದೂರದಲ್ಲಿದೆ. ಕೋಟಿ ಚೆನ್ನೈಯರ ತಂದೆಯ ತಾಯಿ ದಂಪತಿಗಳ ಮನೆ ಇಲ್ಲಿ ಹತ್ತಿರ. ದೇವಿ ವೈದ್ಯದಿ ಹುಟ್ಟಿದ ಮನೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ 2 ಕಿಲೋಮೀಟರ್ ದೂರದಲ್ಲಿ ಕೂವೆ ತೋಟ ಅಂತ ಇದೆ. ಅದು ದೇವಿ ವೈದ್ಯದಿ ಅಂದರೆ ಸ್ವರ್ಣಕೇದಗೆ ಹುಟ್ಟಿದಂತಹ ಜನ್ಮದ ಸ್ಥಳ ಅದು. ಸೊ ಇದು ಚರಿತ್ರೆಯ ಪುಟಗಳಲ್ಲಿ ಈ ಸತ್ಯವನ್ನು 1836ರಿಂದ ಜರ್ಮನಿಯ ಪ್ರತಿನಿಧಿ ಇಲ್ಲಿಗೆ ಮಂಗಳೂರಿನ ಬಾಷೆಲ್ ಮಿಷನ್ಗೆ ಬಂದಂಥ ಫೆಡ್ರಿಕ್ ಮ್ಯಾಂಗ್ಯನೂರ್ ಅನ್ನೋರು, ಆನಂತರ ಅದರ ಈ ಕೋಟಿ ಚೆನ್ನೈಯರ ಪ್ರಾರ್ಥನೆಗಳೇನಿದೆ, ತುಳು ಪ್ರಾರ್ಥನೆ ಇದೆ, ಅದನ್ನು ಮತ್ತೆ ಇಂಗ್ಲೀಷಿಗೆ ಬರೆದಂತಹ AC ಬರ್ನೆಲ್ ಇರ್ಬೋದು, ಅಗಸ್ಟ್ ವೆನಾರ್ ಇರ್ಬೋದು, ನಂತರ ಕನ್ನಡಕ್ಕೆ ಅದನ್ನು ತರ್ಜುಮಾಗಿ ಬರೆದಂತಹ ಪಂಜೆ ಮಂಗೇಶ್ ರಾಯರ್ ಇರ್ಬೋದು. ಅದು 1937. ಈ ಎಲ್ಲ ವಿದ್ವಾಂಸರುಗಳು ಕೋಟಿ ಚೆನ್ನೈಯರ ಚರಿತ್ರೆ ಇತಿಹಾಸವನ್ನು ಅಕ್ಷರಕ್ಕೆ ಇಳಿಸಿದಂತಹ ಮಹಾನ್ ಜ್ಞಾನಿಗಳು. ಸೊ ಆ ಇತಿಹಾಸ ಚರಿತ್ರೆಯ ಅನ್ನು ಓದಿದಂತಹ ನಮ್ಮ ಪೀಳಿಗೆ ಇವತ್ತು ಯಕ್ಷಗಾನಗಳ ಮುಖಾಂತರ, ನಾಟಕಗಳ ಮುಖಾಂತರ, ಬೇರೆ ಬೇರೆ ರೂಪದಲ್ಲಿ ಕೋಟಿ ಚೆನ್ನೈಯರ ಇತಿಹಾಸವನ್ನು ಜನರಿಗೆ ಮುಟ್ಟಿಸುವಂತಹ ರೀತಿಯಲ್ಲಿ ಪ್ರಯತ್ನ ಪಟ್ಟದ್ದಿದೆ. ಆದರೆ ಇವತ್ತು ಕೋಟಿ ಚೆನ್ನೈಯರದು ನಮ್ಮ ಜಿಲ್ಲೆ, ಕರಾವಳಿ ಜಿಲ್ಲೆಯ ಮಹಾರಾಷ್ಟ್ರ ಇರ್ಬೋದು, ಮಡಿಕೇರಿ ಇರ್ಬೋದು, ಕಾಸರಗೋಡು ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಈ ಎಲ್ಲ ಕಡೆಗಳಲ್ಲಿ ಸುಮಾರು ಕೋಟಿ ಚೆನ್ನೈಯರನ್ನು ಆರಾಧಿಸ್ತಕ್ಕಂಥ ಸುಮಾರು 280ಕ್ಕಿಂತಲೂ ಮಿಕ್ಕಿದಂತಹ ಗರಡಿಗಳು ಇರುವುದು ದಾಖಲೆಯಲ್ಲಿ ಕಂಡು ಬರ್ತಿವೆ. ಆದರೆ ಎಲ್ಲಿ ಕೋಟಿ ಚೆನ್ನೈಯರು ಹುಟ್ಟಿದ್ರು,
ಎಲ್ಲಿಗೆ ಯಾವ ಮಣ್ಣು ಕೋಟಿ ಚೆನ್ನೈಯರಿಗೆ ಜನ್ಮ ಕೊಟ್ಟಿತ್ತು, ಯಾವ ಮಣ್ಣು ಕೋಟಿ ಚೆನ್ನೈಯರ ಶೌರ್ಯ, ಧೈರ್ಯ, ಸಾಹಸಗಳನ್ನು ಜಗತ್ತಿಗೆ ಪರಿಚಯ ಮಾಡಿಸಿತ್ತು, ಯಾವ ತಾಯಿ ಮಹಾತಾಯಿ ದೇವಿ ಬೈದೇದಿ ಹುಟ್ಟಿ ಇಂಥ ಒಂದು ಮಹಾನ್ ಶಕ್ತಿಗಳಿಗೆ ಜನ್ಮ ಕೊಟ್ಲು, ಆ ಮಣ್ಣು, ಆ ಸತ್ಯದ ನೆಲ ಪಡುಮಲೆ ಮಾತ್ರ ಯಾರ ಗಮನಕ್ಕೂ ಬಾರದೆ, ಯಾರಿಗೂ ಗೋಚರವಾಗದೆ, ಯಾರ ಕಣ್ಣಿಗೂ ಸರಿಯಾಗಿ ಕಾಣದೆ, ಯಾರ ಹೃದಯ ಮನಸ್ಸುಗಳಲ್ಲಿ ಅದು ಬೆಳಗದೆ, ಅದು ಒಂದು ರೀತಿಯ ಮೌಢ್ಯವಾಗಿ ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋಗದೆ, ಆದರೂ ಅದಕ್ಕೆ ಒಂದು ಜೀವಕಲೆಯನ್ನು ಕೊಡ್ತಂಥ ಈ ಜಾಗ ಇವತ್ತಿಗೆ ಅದು ಬೆಳಗುವಂತ ಹಂತಕ್ಕೆ ಬಂದು ನಿಂತಿದೆ. ಇದರ ಬಗ್ಗೆ ಅನೇಕ ಜನರಿಗೆ ಅನುಮಾನಗಳು, ಗೊಂದಲಗಳು, ಅನೇಕ ಜನರ ಬರಹಗಳು ಕೋಟಿ ಚೆನ್ನೈಯರ ಜನ್ಮಸ್ಥಾನದ ಬಗ್ಗೆ ಗೊಂದಲಗಳನ್ನು ಎಬ್ಬಿಸಿತು. ಆದರೆ ನಾವು ಯಾರು ಕೂಡ ಅದಕ್ಕೆ ಮಾತಾಡಲಿ. ಯಾಕಂದರೆ ಸತ್ಯ ನಾನು ಹೇಳಿದ್ದೆ, ಸತ್ಯ ಒಂದೆರಡು ದಿವಸಕ್ಕೆ ಸೋಲಾಗಬಹುದು, ಆದರೆ ಸತ್ಯ ಯಾವತ್ತೂ ಕೂಡ ಸೋಲುವುದಿಲ್ಲ ಅನ್ನೋದು ನನಗೆ ಸಿಕ್ಕಂಥ ಪ್ರಶ್ನೆ. ಶ್ರೀರಾಮಚಂದ್ರನ ಜನ್ಮಸ್ಥಾನ ಅಯೋಧ್ಯೆ ಅಂತ ಗೊತ್ತಿದ್ರು ಕೂಡ ಆ ಅಯೋಧ್ಯೆಯಲ್ಲಿ ಆ ಜನ್ಮಸ್ಥಾನ ಬೆಳಗಬೇಕು ಅಂತಾದರೆ, ಆ ಜನ್ಮಸ್ಥಾನಕ್ಕೆ ಶಿಲಾನ್ಯಾಸ ಹಾಕಬೇಕು ಅಂತಾದರೆ ಈ ದೇಶದಲ್ಲಿ ಸುಮಾರು 90 ಯುದ್ಧಗಳು ನಡೆಯುತ್ತೆ ಅಂತ ಇತಿಹಾಸ ಚರಿತ್ರೆಯನ್ನು ನಾವು ಓದಿದಾಗ ಗೊತ್ತಾಗುತ್ತೆ. ಬಾಬರನ ಕಾಲದಿಂದ ಹಿಡಿದು, ಅಕ್ಬರ್ನ ಕಾಲದಿಂದ ಹಿಡಿದು, ಹುಮಾಯೂನ್ನ ಕಾಲದಿಂದ ಹಿಡಿದು, ಔರಂಗಜೇಬನ ಕಾಲದಿಂದ ಹಿಡಿದು ಇವತ್ತು ಬ್ರಿಟಿಷರು 200 ವರ್ಷ ಈ ದೇಶದಲ್ಲಿ ಆಡಳಿತ ಮಾಡುವವರೆಗೆ, ಅಂದರೆ 1065 ವರ್ಷ, 1065 ವರ್ಷಗಳವರೆಗಿನ ಈ ದೇಶದಲ್ಲಿ ನಡೆದಂತಹ ಏನು ಇತಿಹಾಸ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ, ಅವತ್ತಿನಿಂದಲೂ ರಾಮಚಂದ್ರನಿಗೆ ಜನ್ಮಸ್ಥಾನದ ಬಗ್ಗೆ ವಿವಾದಗಳಿತ್ತು, ಗೊಂದಲಗಳಿತ್ತು. ಅದು ಅಯೋಧ್ಯೆ ಅಲ್ಲ, ಹೇಗೆ ಕೋಟಿ ಚೆನ್ನೈಯರ ಜನ್ಮಸ್ಥಾನದ ಬಗ್ಗೆ ಗೊಂದಲಗಳಿತ್ತು, ಅದೇ ರೀತಿ ಶ್ರೀರಾಮಚಂದ್ರನ ಜನ್ಮಸ್ಥಾನದ ಕೂಡ ಗೊಂದಲಗಳಿತ್ತು. ಅದಕ್ಕೆ ಒಂದು ಹಿತಶ್ರೀ ಆಯಿತು. ಇವತ್ತು ಈ ದೇಶದ ಪ್ರಧಾನಿ ಇದಕ್ಕೆ ಶಿಲಾನ್ಯಾಸ ಮಾಡಿ ಅದು ಜಗತ್ತಿನ ಒಂದು ಅದ್ಭುತ ಕೊಡುಗೆಯಾಗಿ, ಆಧ್ಯಾತ್ಮಿಕದ ಬೆಳಕಾಗಿ ಬೆಳಗುವುದಕ್ಕೆ ತಯಾರಾಗಿ ನಿಂತಿದೆ. ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ಕೋಟಿ ಚೆನ್ನೈಯರ ಜನ್ಮಸ್ಥಾನ ಇಷ್ಟರವರೆಗೆ 550 ವರ್ಷಗಳಿಂದ ಇವತ್ತು ಮರೆಯಲ್ಲಿದ್ದಂತಹ ಕೋಟಿ ಚೆನ್ನೈಯರ ಜನ್ಮಸ್ಥಾನ ಇವತ್ತು ಮತ್ತೆ ಜಗತ್ತಿನ ಮುಂದೆ ತೆರೆದು ನಿಲ್ಲಲಿಕ್ಕೆ ಈ ಶ್ರೀರಾಮಚಂದ್ರನ ಜನ್ಮಸ್ಥಾನದ ಯಾವ ಒಂದು ಕಾಲಘಟ್ಟದಲ್ಲಿ ತೆರೆಯುವಂಥ ಕಾಲಘಟ್ಟದಲ್ಲೇ ಕೋಟಿ ಚೆನ್ನೈಯರ ಜನ್ಮಸ್ಥಾನ ಕೂಡ ಜಗತ್ತಿಗೆ ಕಾಣುವಂಥ ಒಂದು ರೀತಿಯಲ್ಲಿ ಇವತ್ತು ಆಗುತ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನೀವು ನೋಡುವಂಥ ಕೋಟಿ ಚೆನ್ನೈಯರನ್ನ ತಾಯಿ ದೇವಿ ಬೈದೇದಿಯನ್ನು ಇಲ್ಲಿನ ಪಡುಮಾಲು ಬಲ್ಲಾಳರ ಪಡುಮಲೆಯ ಪೆರುಮಾಳು ಬಲ್ಲಾಳರು ಕೋಟಿ ಚೆನ್ನೈಯರ ತಾಯಿ ದೇವಿ ಬೈದೇದಿ ಅವರಿಗೆ ಒಂದು ಎರಡನೇ ಜೀವದಾನ ಮಾಡಿದಂತಹ ಆ ಸಂದರ್ಭದಲ್ಲಿ ತಾಯಿ ದೇವಿ ಬೈದೇದಿಯನ್ನು, ತಾಯಿ ನೀನು ನನ್ನ ಪಾಲಿಗೆ ದೇವಿ, ನಿನಗೆ ಈ ಕಾಲಘಟ್ಟದಲ್ಲಿ ಕೋಟಿ ಚೆನ್ನೈಯರಿಗೆ ಜನ್ಮ ಹಾಕಿ 16 ದಿನದಲ್ಲಿ ಕೋಟಿ ಚೆನ್ನೈಯರ ತಾಯಿ ಒಂದು ಸಾಯುವಂಥ ಬರ್ತದೆ. ಅದಕ್ಕೋಸ್ಕರ ಅವರು ಕೋಟಿ ಚೆನ್ನೈಯರ ತಂದೆ ಕಾಂತನ ವೈದ್ಯರ ಇದೇ ಮನೆ ಕರೆಸಿ ಕೋಟಿ ಚೆನ್ನೈಯರ ತಾಯಿಯನ್ನು ಒಂದು ಕೆಲವು ಕಾಲವರೆಗೆ ಸಾಕಿದಂತಹ ಸಾಯನ ವೈದ್ಯನನ್ನು ಕರೆದು ಅವರಿಬ್ಬರ ಮಧ್ಯೆ ತರಿಸಿ, ಸಾಯನ ವೈದ್ಯ ನಿನಗೆ ತಂಗಿಯಾಗಿರ್ಬೋದು, ಕಾಂತನ ವೈದ್ಯ ನಿನಗೆ ಅವರ ಪತ್ನಿ, ಆದರೆ ನನ್ನ ಪಾಲಿಗೆ ಅವಳು ಶ್ರೀದೇವಿ, ನನಗೆ ಬದುಕು ಕೊಟ್ಟವಳು, ನನಗೆ ಜೀವ ಇನ್ನೊಂದು ದಾರಿ ಮಾಡಿದವಳು. ಅದಕ್ಕೋಸ್ಕರ ಅವಳನ್ನು ನನ್ನ ಪಡುಮಲೆಯ ಈ ಪುಣ್ಯ ಭೂಮಿಯಲ್ಲೇ ಗಂಧದ ಕೊರಡಿನಲ್ಲಿ ನಾನು ಅವಳನ್ನು ಅಗ್ನಿಗೆ ಅರ್ಪಿಸ್ತೀನಿ ಅಂತ ಹೇಳಿಕೊಂಡು ಈಗ ನಿಮ್ಮ ಮುಂದೆ ನಿಂತಹ ಇದೆಯಲ್ಲ ಸರಳಿ ಮರದ ಸಮಾಧಿ ಸ್ಥಳ, ಅಲ್ಲಿಯೇ ದೇವಿ ಬೈದೇದಿಯನ್ನು ಗಂಧದ ಕೊರಡಿನಲ್ಲಿ ಅಗ್ನಿಗೆ ಮಾಡಿಸಿ ಅಗ್ನಿ ದೇವತೆಗೆ ಅರ್ಪಿಸಿದಂತಹ ಈ ಪುಣ್ಯದ ನೆಲ, ಈ ನೆಲದಲ್ಲಿ ಅವರ ಸಮಾಧಿ ಸ್ಥಳ ಸಾನ್ನಿಧ್ಯ ಆಗ್ತಾ ಇದೆ. ಅಲ್ಲಿ ನಿಮ್ಮ ನೋಡಬಹುದು ನಾಗಬೆಮ್ಮರದ್ದು ಬೆಮ್ಮರ ಅಲ್ಲಿ ಕಲ್ಲುಗಳಿದೆ, ಸುಮಾರು 500-600-1000 ವರ್ಷಗಳ ಕಲ್ಲು. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಒಂದು ರೂಪ ಕೊಡಬೇಕು. ನಮಗೆ ಅಷ್ಟಮಂಗಳ ಪ್ರಶ್ನೆಯಿಂದ ಪ್ರಕಾರ ಬಂದಂತಹ ಸಂಜೆ ಮಟ್ಟದಲ್ಲಿ ಅಷ್ಟಮಂಗಳ ಪ್ರಶ್ನೆಯಿಂದ ನಮ್ಮ ಗಿರೀಶ್ ಪುದುವಾಳ್ರವರು ಹೂವೆ ತೋಟದಲ್ಲಿಯೇ ನಾವು ಬ್ರಹ್ಮಕಳಶ ಇಟ್ಟು, ವಿನೋದ ಆಳ್ವರ, ರುಕ್ಮಯ್ಯ ಪೂಜಾರಿಯವರು ನಾವೆಲ್ಲ ಇದ್ದು ಆ ಒಂದು ಮಂಗಳೂರಿನ ದೀಪಾ ಕಂಫರ್ಟಿನ ಯಜಮಾನಿದಿಯಾಗಿರತಂಥ ಊರ್ಮಿಳಾ ರಮೇಶ್ ಕುಮಾರ್ ಅವರು ಅದರ ವೆಚ್ಚವನ್ನು ಅವರು ಬರೆಸಿದ್ದಾರೆ. ಅವರು ಇಟ್ಟಂತಹ ಆ ಅಷ್ಟಮಂಗಳದಲ್ಲಿ ನಮಗೆ ಕೊಟ್ಟಂಥ ಆದೇಶ ಏನಂತ ಹೇಳಿದ್ರೆ, ನನ್ನ ತಾಯಿ ದೇವಿ ಬೈದೇದಿಗೆ ಆ ಸಾನ್ನಿಧ್ಯ ಏನಿದೆ ಅವರದ್ದು ಅದು ಸರಿ ಮಾಡಬೇಕು, ಅದನ್ನು ಬ್ರಹ್ಮಕಳಶ ಮಾಡಬೇಕು. ಹಾಗೆ ನಾವು ನಂಬಿಕೊಂಡು ಬಂದಂತಹ ಬೆಮ್ಮೆರ ಗುಡಿ ಕಟ್ಟಿ ಅದಕ್ಕೆ ಬ್ರಹ್ಮಕಳೋತ್ಸವ ಆದ ನಂತರವಷ್ಟೇ ನಮ್ಮ ಜನ್ಮಭೂಮಿಗೆ ನೀವು ಕಾಲಿಡಬೇಕು, ಹಾರೆ ಬಿಕಾಸ್ ಹಾಕಬೇಕು ಅಂತ ಆದೇಶ ಏನು ಬಂತು. ಅದಕ್ಕೋಸ್ಕರ ಪ್ರಪ್ರಥಮ ಬಾರಿಗೆ ನಾವೆಲ್ಲ ಒಂದು
ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿ ಸೇವಾ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಕೊಂಡು ಸನ್ಮಾನ್ಯ ವಿನೋದ್ ಆಳ್ವರ ನೇತೃತ್ವದಲ್ಲಿ, ರುಕ್ಮಯ್ಯ ಪೂಜಾರಿ ಅವರ ನೇತೃತ್ವದಲ್ಲಿ, ವಿಜಯಕುಮಾರ್ ನೇತೃತ್ವದಲ್ಲಿ, ನಮ್ಮ ಶರಣ್ರವರು ನೇತೃತ್ವದಲ್ಲಿ, ಶೇಖರ್ ನಾರಾವಿ, ನಮ್ಮ ಶ್ರೀಧರ್ ಪಟ್ಲ, ನಮ್ಮ ರಂಜನ್ ಮಿಜಾರ್ ಅವರು ಇದ್ದಾರೆ. ಈ ಎಲ್ಲರ ತುಂಬ ಜನ ಇದ್ದಾರೆ. ಎಲ್ಲರ ಕೊಡುಗೆ. ನೀವು ಈ ನಡೆದಂಥ ಈ ಮಾರ್ಗ ಇದೆಯಲ್ಲ, ಅಲ್ಲಿ ಇಷ್ಟು ಸಫರ ಇತ್ತು, ಅದು ನಮ್ಮ ಇಲ್ಲಿ ಸುಧಾಕರ್ ಶೆಟ್ಟರು ಕೂತ್ಕೊಂಡಿದ್ದಾರೆ. ಅವರ ಒಂದು ಕೊಡುಗೆ ಹೃದಯವಂತಿಕೆಯಿಂದ ಈ ಮಾರ್ಗ ಇವತ್ತೊಂದು ರಾಜರಸ್ತೆಗೆ ಆಗಿದೆ. ನಿಜಕ್ಕೂ ಎಲ್ಲರ ಇಲ್ಲಿ ಪಡುಮಲೆ ಅಂತ ಹೇಳಿದ್ರೆ ಅದೊಂದು 10 ಕಿಲೋಮೀಟರ್ ವ್ಯಾಪ್ತಿ ಇರುವಂಥದ್ದು. ಈ ಒಂದು ಪಡುಮಲೆ ಬಡಗನ್ನೂರಾಗಿದೆ, ಪಡುವನ್ನೂರಾಗಿದೆ, ನೆಟ್ಟಣಿಗೆ ಮುಡ್ನೂರಾಗಿದೆ. 3 ಗ್ರಾಮಗಳು ಕೂಡ ಒಂದು ಪಡುಮಲೆ. ಇದೇನು ಬೇರೆ ಅಲ್ಲ. ಸೊ ಈ ಜಾಗವನ್ನು ಇದಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿ ಇದನ್ನೊಂದು ಬ್ರಹ್ಮಕಳಸಕ್ಕೆ ರೆಡಿ ಮಾಡಿದ್ದೀವಿ. ಏಪ್ರಿಲ್ ತಿಂಗಳಲ್ಲಿ 24-25 ಸಂಜೀವಣ್ಣ ಆ ದಿವಸ ನೀವು ಬೇಕು. ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಅದಕ್ಕೆ ಒಂದು ಮಾಡಿದ್ರು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದು ನಿಮ್ಮ ಕೈಯಲ್ಲಿದೆ, ಯಾಕಂದರೆ ಇದು ನಿಮ್ಮ ಕ್ಷೇತ್ರ. ಹೌದು, ನಿಮ್ಮ ಕ್ಷೇತ್ರ ಇದು. ನಿಮ್ಮ ಕ್ಷೇತ್ರ ಪಡುಮಲೆ ಅನ್ನುವಂಥದ್ದು ಜಗತ್ತಿಗೆ ತಿಳಿಸುವಂಥ, ಅಂದರೆ ಪಡುಮಲೆ ಅನ್ನೋದು ನಿಮಗೂ ಗೊತ್ತಿದೆ, ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ ಇದೆ ಅಂತ. ಕೋಟಿ ಚೆನ್ನಯ್ಯರ ಮೂಲ ಸ್ಥಾನ ಯಾವುದು ಅಂತ ಹೇಳಿದ್ರೆ ಕೂವೆ ತೋಟ ಅನ್ನೋದು ಗೊತ್ತಿದೆ. ಈಗಾಗಲೇ ಕೋಟಿ ಚೆನ್ನಯ್ಯರ ತಾಯಿಯ 8ನೇ ತಲೆಮಾರಿನಂತ ಕೇಶವ ಭಟ್ರು ಬಂದು ಇಲ್ಲಿ ಆಫೀಸ್ಗೆ ದೀಪ ಹಚ್ಚಿದ್ದಾರೆ, ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಕೇಶವ ಭಟ್ ಮತ್ತು ಅವರ ದಂಪತಿಯವರು ಶಾಂತಾಕುಮಾರಿ ಅವರು. ಇವತ್ತು ಈ ಜಾಗ ಮೇಘನಾಥ್ ರೈ ಕುಟುಂಬಸ್ಥರದ್ದು. ಈ ಜಾಗ ಆಳ್ವರದ್ದು ಜನ್ಮಸ್ಥಾನ ಮತ್ತು ಸುಧಾಕರ್ ರೈ ಈ ಮಾರ್ಗದ ಜಾಗ ಸುಧಾಕರ್ ಶೆಟ್ಟಿ ಅವ್ರದ್ದು. ಹೌದು, ಇಲ್ಲಿ ಕೂಡ ಇದೆ. ಅದು ಅವರದ್ದು ಕೊಡುಗೆ. ಇದು ಮೇಘನಾಥ್ ರೈ ಅವರ ಕೊಡುಗೆ. ಸೊ ಸುಧಾಕರ್ ಶೆಟ್ಟಿ ಆ್ಯಂಡ್ ಕಂಪನಿ, ಮೇಘನಾಥ ರೈ ಅವರ ಕಂಪನಿ, ಇಬ್ಬರ ಹೃದಯವಂತಿಕೆ, ಕೋಟಿ ಚೆನ್ನಯ್ಯರ ಬಗ್ಗೆ ಇದ್ದಂಥ ಭಕ್ತಿ, ಅವರಲ್ಲಿರ್ತಕ್ಕಂಥ ಶ್ರದ್ಧೆ ಮತ್ತು ಕೋಟಿ ಚೆನ್ನಯ್ಯರ ಜಾಗ, ಈ ಸ್ಥಳ ಜಗತ್ಪ್ರಸಿದ್ಧ ಆಗಬೇಕು. ಹೇಗೆ ತಿರುಮಲೆ ಶಬರಿಮಲೆ ಜಗತ್ಪ್ರಸಿದ್ಧ ಆಗಿದೆಯೋ ಹಾಗೆ ಪಡುಮಲೆ ಆಗಬೇಕನ್ನುವಂಥ ಒಂದು ಹೃದಯ ಶ್ರೀಮಂತಿಕೆಯಿಂದ ಈ ಜಾಗವನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೊದಲಾಗಿ ನಾನು ಮೇಘನಾಥ ರೈ ಕುಟುಂಬಸ್ಥರಿಗೆ ಮತ್ತು ಸುಧಾಕರ್ ಶೆಟ್ಟರ ಇದಕ್ಕೆ ಅವರಿಗೆ ದೇವರು, ಆ ಕೋಟಿ ಚೆನ್ನಯ್ಯರು, ಆ ದೇವಿ ಬದಿಯದಿ, ಆ ಬೆಮ್ಮರು, ನಾಗಬೆಮ್ಮರು, ರಕ್ತೇಶ್ವರಿ ನಿನಗೆ ಸಂಪೂರ್ಣ ಅನುಗ್ರಹ ಮಾಡಲಿ. ನಿಮ್ಮ ಮುಂದಿನ ಬದುಕು ಒಂದು ಉತ್ತಮ ಬದುಕಾಗಲಿ, ನೆಮ್ಮದಿ ಶಾಂತಿಯ ಬದುಕಾಗಲಿ ಅಂತ ನಾವೆಲ್ಲ ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಜಾಗವನ್ನು ಬರೆದು ಕೊಟ್ಟಿದ್ದಾರೆ ನಮಗೆ. ಈ ಬರೆದು ಕೊಡಬೇಕು ಅಂತ ಅದಕ್ಕೂ ವ್ಯಕ್ತಿ ಬೇಕಲ್ಲ ನಮಗೆ. ಈ ನಿಜಕ್ಕೂ ನಾನು ಹೇಳ್ತಾ ಇದ್ದೇನೆ, ಈ ಜಾಗ ಪರಿಮಳಿಸಲಿಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ವಿನೋದ್ ಆಳ್ವರು. ನಾವು ಕೂಡ ಹೆಚ್ಚು ಇಲ್ಲಿ ದುಡ್ದದ್ದಿಲ್ಲ. ಚಡ್ಡಿ ಹಾಕಿ ಮಣ್ಣು ಹೊತ್ತಿದ್ದಾರೆ, ಹೊಯ್ಗೆ ಹೊತ್ತಿದ್ದಾರೆ. ಹೇಗೆ ಒಬ್ಬ ಯಜಮಾನನಾಗಿಯೂ ಕೆಲಸ ಮಾಡಿದ್ದಾರೆ, ಒಬ್ಬ ಸೇವಕನಾಗಿಯೂ ಕೆಲಸ ಮಾಡಿದ್ದಾರೆ, ಒಬ್ಬ ಕಾರ್ಮಿಕನಾಗಿಯೂ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅದನ್ನು ಹೊಗಳುವುದಲ್ಲ ಅವರನ್ನು. ಯಾಕಂತ ಹೇಳಿದ್ರೆ ನಾನು ಅಧ್ಯಕ್ಷ, ಹೌದು, ಆದರೆ ಅಧ್ಯಕ್ಷನ ಸ್ಥಾನ, ನಾನು ಎಷ್ಟು ಕೆಲಸ ಮಾಡಿದೆ ನನಗೆ ಮಾತ್ರ ಗೊತ್ತು. ಭಕ್ತಿ ಎಲ್ಲವೂ ಇದೆ ನನ್ನ ಹತ್ರ. ಆದರೆ ಇದಕ್ಕೆ ಹಿಂದೆ ನಿಂತವರು ಇದು ಇಷ್ಟು ವೇಗವಾಗಿ ಮತ್ತು ಇದಕ್ಕೆಲ್ಲ ದಾಖಲೆಗಳು ಸರಿಯಾಗಿ ಬರಲಿಕ್ಕೆ ಕಾರಣವೇ ವಿನೋದ್ ಆಳ್ವರು. ನಿಮಗೆ ಅನಂತ ಧನ್ಯವಾದಗಳು. ಮುಂದಿನ ಇದು ಆಗಿ ನಮಗೆ ಜನ್ಮಸ್ಥಾನ, ಅದು ಅವರದ್ದು ಸ್ಥಳದಲ್ಲಿ ಸುಮಾರು 1 ಎಕರೆ ಸ್ಥಳದಲ್ಲಿ ಜನ್ಮಸ್ಥಾನ ಇದೆ. ಮತ್ತು ಧರ್ಮಚಾವಡಿ, ನೀವೆಲ್ಲ ನೋಡಿ ಧರ್ಮಚಾವಡಿ ಇದೆ, ಅದು ಹಾಗೇ ಇದೆ. ಅದನ್ನು ಅವರು ದಾನ ಮಾಡ್ತಾ ಇದ್ದಾರೆ ನಮ್ಮ ಟ್ರಸ್ಟಿಗೆ. ಅವರ ಪತ್ನಿಯವರು ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರ ಹೆಸರಿನಲ್ಲಿ ಅದಿದೆ. ಅವರು ಯಾವಾಗ ಇದನ್ನು ಕೊಡುವುದು, ಕೋಟಿ ಚೆನ್ನಯ್ಯರಿಗೆ ಅರ್ಪಣೆ ಮಾಡೋದು ಮತ್ತು ನಿರಾಳವಾಗುವಂಥ ಭಾವನೆಯಲ್ಲಿ ಅವರಿದ್ದಾರೆ. ಬಹುಶಃ ಬಹಳಷ್ಟು ಕಡಿಮೆ ಜನ ಇಂಥವ್ರು ಇರೋದು, ಭಾಳ ಕಡಿಮೆ. ಜಾಗ ಕೊಟ್ಟು ಹೋಗುವವರಿದ್ದಾರೆ, ಆದರೆ ಬರೀ ಅಲ್ಲ, ಆ ಜಾಗ ಕೆಲವರಿಗೆ ಹೇಳ್ತಿದ್ರು. ನಾನು ಹೇಳಬೇಕಾಗಿದೆ ಸಂಜೀವಣ್ಣನವರಿಗೆ, ಯಾಕಂದರೆ ಆ ಜಾಗ ಅದು ಕೋಟಿ ಜಾಗಗಳು ಅವರ ಜಾಗ ಅಲ್ಲ, ಅದು ಇಬ್ರಾಹಿಂ ಅನ್ನುವಂಥವರಿಗೆ ಕರ್ನಾಟಕ ಸರ್ಕಾರದ ಭೂಮಸೂದೆಯಲ್ಲಿ ಅವರಿಗೆ ಸಿಕ್ಕಂಥ ಜಾಗ, ಇಬ್ರಾಹಿಂಗೆ ಸಿಕ್ಕಿದ ಜಾಗ. ಆಗ ಧರ್ಮಚಾವಡಿಯಲ್ಲಿ ಹೇಗೆ ಕಟ್ಟಡ ಇತ್ತು ಹಾಗೆ ಅಲ್ಲಿಯೂ ಅರಮನೆ ಇತ್ತು. ಆ ಅರಮನೆ ಅವರಿಗೆ ಜಡ್ಜ್ಮೆಂಟ್ ಆದಂತ ಅವ್ರು ಬಂದರು. ಆ ಕಲ್ಲು ನೋಡಿ, ಆ ಕಲ್ಲುಗಳೆಲ್ಲ ಅವರು ಮಾರಿದರು. ಈ ಶೇಖರ್ ನಾರಾಯಣರೇ ಅದಕ್ಕೆ ಇದು ರೆಕಾರ್ಡ್ ಮಾಡಿದಾರಲ್ಲ, ಕರೆಕ್ಟ್ ಅಲ್ಲ? ಆ ಡಾಕ್ಯುಮೆಂಟ್ ರೈಟರ್ ಅಲ್ಲಿ ನೋಡಿ ಕೂತ್ಕೊಂಡಿದ್ದಾರೆ ಅಲ್ಲಿ ಸುಮ್ಮಗೆ, ಅವರು ಮಾಡಿದವರು. ಸೊ ಇಬ್ರಾಹಿಮರು ಆ ಜಾಗವನ್ನು, ಆ ಕಲ್ಲು ಮಾರಿದ ನಂತರ ಅವರಿಗೆ ಅಲ್ಲಿ ಸುಖ ಆಗಲಿಲ್ಲ. ಅವರು ಸಂಪೂರ್ಣ ನಾಶ ಆಗುವ ಪರಿಸ್ಥಿತಿಗೆ ಬಂದರು. ನಂತರ ಆ ಜಾಗದಲ್ಲಿ ಮದ್ರಸ ಕಟ್ಟುವ ಯೋಜನೆ ಹಾಕಿದರು. ಈ ಜಾಗದಲ್ಲಿ ಮದ್ರಸ ಹಾಕುವುದಕ್ಕೆ ಅದು ಸರಿಯಾದಂತ ಅಲ್ಲ. ಒಂದು ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಒಂದು ಅತ್ಯಂತ
ದೈವಿ ಪುರುಷರಾಗಿರ್ತಕ್ಕಂಥ ಕೋಟಿ ಚೆನ್ನಯ್ಯರು ಆ ಜಾಗ ಅದು ಅನ್ಯರ ಪಾಲಾಗಬಾರದು, ಅನ್ಯ ಧರ್ಮೀಯರ ಕೈಯಲ್ಲಿ ಇರಬಾರದು, ಅದು ಭಾರತದ ಸಾಂಸ್ಕೃತಿಕ ಲೋಕದ ಒಂದು ಸ್ಥಳ ಆಗಬೇಕು ಅನ್ನುವಂಥ ಕಾರ್ಯಕ್ಕೋಸ್ಕರ ಆ ಇಬ್ರಾಹಿಮನ ಹತ್ರ ಆ ಜಾಗ ನಂಬಿಕೊಡಿ, ನಾನು ಅದಕ್ಕೆ ಕ್ರಯ ಕೊಟ್ಟು ಪಡ್ಕೊಳ್ತೀನಿ ಅಂತ ಹೇಳಿದಾಗ ಅದಕ್ಕೆ ಅವರು ಕೊಡ್ಲಿಕ್ಕೆ ತಯಾರಿರಲಿಲ್ಲ. ಆದರೂ ಇವರಲ್ಲಿರ್ತಕ್ಕಂಥ ಆ ಕೋಟಿ ಚೆನ್ನಯ್ಯರ ಮೇಲಿರ್ತಕ್ಕಂಥ ಭಕ್ತಿ ಏನಿತ್ತು ಅದು ನಮಗೆ ಸಿಗಬೇಕು. ಅದೊಂದು ಇದಕ್ಕೆ ಹಿಂದೂ ಸಂಸ್ಕೃತಿಯ ಒಂದು ಪ್ರತೀಕವಾಗಿರ್ತಕ್ಕಂಥ ಸ್ಥಳ, ಅದೊಂದು ದೈವಿ ಶಕ್ತಿ ಇರತಕ್ಕಂಥ ಸ್ಥಳ, ಅದು ಕೋಟ್ಯಾಂತರ ಜನ ಆರಾಧನೆ ಮಾಡತಕ್ಕಂಥ ಸ್ಥಳ. ಅದಕ್ಕೋಸ್ಕರ ಅದು ನಮಗೆ ಅದು ನೀವು ಅದರಲ್ಲಿ ಮಾಡಬಾರದು ಅಂತ ಹೇಳಿದಾಗ ಮೊಹಮ್ಮದ್ ಬಡಗನ್ನೂರು ಅಂತ ತಾಲೂಕ್ ಪಂಚಾಯತ್ ಸದಸ್ಯರು, ಈಗಿನ ಪುತ್ತೂರಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಮೊಹಮ್ಮದ್ ಬಡಗನ್ನೂರವರು ಅದರ ಸಾರಿ ನಾನು ನೋಡಿಲ್ಲ, ಅವರ ಒಂದು ಎಂಥದ್ದು ಆ ಒಂದು ಪ್ರಜ್ಞೆ ಏನಿದೆ ಹೇಳ್ತಾರಲ್ಲ, ಆ ಒಂದು ಪ್ರಜ್ಞೆ ಅವರನ್ನು ಕಾಡಿತಕ್ಕಂಥ ಇವತ್ತಿ ಕೂಡ ದೊಡ್ಡಗನ್ನೂರಲ್ಲಿ ನೋಡಿ ಎಲ್ಲಿದ್ದಾರೆ ಅವ್ರ ಈ ಊರು ಇದೆ, ಇಲ್ಲಿ ಅವರ ಮನೆ, ಅವರ ಮಸೀದಿ ಇಲ್ಲಿದೆ. ಇವತ್ತಲ್ಲಿ ನಂದಾದೀಪ ಇದೆ ಅಲ್ಲಣ್ಣ ಬಡಗನ್ನೂರು ನೋಡಿ ಇದ್ದಾರೆ. ಮಸೀದಿಯಲ್ಲಿ ಕೂಡ ಒಂದು 2 ದೀಪ ಹಚ್ಚಿ ನಮಾಜಿ ಮಾಡುವ ಕ್ರಮ ಇಲ್ಲ. ಆದರೆ ಇವತ್ತು ಕೂಡ ಪಡುಮಲೆಯ ಮಸೀದಿಯಲ್ಲಿ 2 ದೀಪ ಹತ್ತಿಸಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಯುವಕ ಸಂಘಕ್ಕೆ ಹೆಸರು, ಮುಸ್ಲಿಮರು ಕಟ್ಟಿದಂತ ಯುವಕ ಸಂಘಕ್ಕೆ ಹೆಸರು ಕೋಟಿ ಚೆನ್ನಯ್ಯ ಯುವಕ ಸಂಘ. ಆಚರಣೆ ಮಾಡಬೇಕು ಅಂದ್ರೆ ಕೋಟಿ ಚೆನ್ನಯ್ಯರು ಒಂದು ಜಾತಿಗೆ ಸೀಮಿತವಾದವರಲ್ಲ, ಒಂದು ಮತಕ್ಕೆ ಸೀಮಿತವಾದವರಲ್ಲ, ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ, ಮಾನವ ಕುಲಕ್ಕೆ ಅವರು ಸೀಮಿತವಾದವರು. ಪ್ರತಿಯೊಂದು ಜಾತಿ ಧರ್ಮ ಮತ ಪಂಥಗಳಿಗೆ ಸೀಮಿತವಾದಂತಹ ಒಂದು ಅದ್ಭುತ ಚೇತನ, ಅದ್ಭುತ ಚೈತನ್ಯ, ಅದ್ಭುತ ದೈವಿ ಶಕ್ತಿಯವರು. ಅದಕ್ಕೋಸ್ಕರ ಇವತ್ತು ಅಂತ ಒಬ್ಬ ಮಹಾನ್ ಪುರುಷರ ಈ ನೆಲ ಮತ್ತೆ ಜನರ ಮುಂದೆ ಬರಬೇಕು. ಅದಕ್ಕೋಸ್ಕರ ಇವತ್ತು ಮಾಧ್ಯಮದವರು ನೀವು ಇಲ್ಲಿದ್ದೀರಿ. ಮಾಧ್ಯಮದವರ ಹತ್ರ ನಾನು ವಿನಂತಿ ಏನಂತ ಕೇಳಿದರೆ, ಈ ಸತ್ಯದ ನೆಲವನ್ನ ಜನರಿಗೆ ಪರಿಚಯ ಮಾಡಿಕೊಡಿ. ಈ ಸ್ಥಳ ನಾವು ದುಡ್ಡು ಮಾಡಲಿಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಸಂಪತ್ತು ವೃದ್ಧಿಗೋಸ್ಕರ ಅಥವಾ ಖಜಾನೆಯಲ್ಲಿ ದುಡ್ಡಿಡುವುದಕ್ಕೋಸ್ಕರ ಮಾಡಿದಂಥ ಜಾಗ ಅಲ್ಲ. ಇದನ್ನು ನಾವು ಸಂಪೂರ್ಣಗೊಳಿಸಿ ಈ ಜಾಗವನ್ನ, ಜನ್ಮಸ್ಥಾನವನ್ನ ಇರ್ಬೋದು, ಧರ್ಮ ಚಾವಡಿ ಇರ್ಬೋದು, ಅರಮನೆ ಇರ್ಬೋದು, ನಾವು ಇದನ್ನು ನಿರ್ಮಾಣ ಮಾಡಿ ಇದನ್ನು ದೇಶಕ್ಕೆ ಸಮರ್ಪಣೆ ಮಾಡುವಂತ ನಮ್ಮ ಕೆಲಸ. ದೇಶಕ್ಕೆ ಸಮರ್ಪಣೆ ಮಾಡೋದು ನೆನಪಿಟ್ಕೊಳ್ಬೇಕದು. ಇದು ಯಾವುದೇ ಜಾತಿಗೆ ನಾವು ಸಮರ್ಪಣೆ ಮಾಡೋದಿಲ್ಲ, ಯಾವುದೇ ಧರ್ಮಕ್ಕೆ ಅರ್ಪಣೆ ಅಲ್ಲ. ದೇಶದಲ್ಲಿರತಕ್ಕಂಥ ಯಾವ ಜಾತಿಯವನು ಇರಲಿ, ಯಾರು ಮತದವನು ಇರಲಿ, ಯಾವ ಧರ್ಮದವನೇ ಇರಲಿ, ಇಲ್ಲಿ ನಿರಾಳವಾಗಿ ಬಂದು ಮುಕ್ತವಾಗಿ ಪ್ರಾರ್ಥನೆ ಮಾಡಿ ಈ ದೇಶಕ್ಕೋಸ್ಕರ ಬೇಡುವಂಥ, ದೇಶದ ಮಾನವ ಕುಲಕ್ಕೆ ಬೇಕಾದಂಥ ಒಂದು ಆರಾಧನಾ ಶಕ್ತಿಯಾಗಿ ಬೆಳಗಬೇಕು. ಜಗತ್ತಿನ ಮುಂದೆ ಹೇಗೆ ತಿರುಮಲೆ ಶಬರಿಮಲೆಗಳು ಬೆಳಗಿದ್ವೋ ಅದೇ ರೀತಿ ಪಡುಮಲೆ ಕೂಡ ಬೆಳಗಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಇವತ್ತು ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇವತ್ತು ಈ ಜಾಗದಲ್ಲಿ ಈ ಒಂದು ಆಫೀಸನ್ನು ನಾವು ತೆರೆದಿದ್ದೀವಿ. ನಮ್ಮ ಜನ್ಮಸ್ಥಾನದ ಆಫೀಸ್ ಇದು, ರಿಜಿಸ್ಟರ್ ಆಫೀಸ್ ನಮ್ಮದಿದು. ನಾವು ಇವತ್ತು ಯಾರನ್ನಾದ್ರೂ ಒಬ್ಬನನ್ನು, ನಮ್ಮ ಆಳ್ವರು ಹೇಳಿದ್ರೆ ಒಬ್ಬನನ್ನು ಇಲ್ಲಿ ಪರ್ಮನೆಂಟ್ ಆಗಿ ನಾವು ಕೂತ್ಕೊಳ್ಳಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಂದವರಿಗೆ ಎಲ್ಲ ಜಾಗವನ್ನು ತೋರಿಸಬೇಕು, ಅವರಿಗೆ ಕೋಟಿ ಚೆನ್ನಯ್ಯರ ನಿಜವಾದಂತಹ ಒಂದು ಚರಿತ್ರೆ ಇತಿಹಾಸಗಳು ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಮಾಡಿ ಇಲ್ಲಿ ಎಲ್ಲ 21 ಕುರುಹುಗಳು, ಕೋಟಿ ಚೆನ್ನಯ್ಯರಿಗೆ ಸಂಬಂಧಪಟ್ಟಂತಹ 21 ಕುರುಹುಗಳು ಇದೇ ಪಡುಮಲೆಯಲ್ಲಿ ಇದೆ ಹೊರತು ಮತ್ತೆ ಎಲ್ಲಿಯೂ ಇಲ್ಲ. ಈ ಸತ್ಯವನ್ನು ಜನರ ಮುಂದೆ ತಿಳಿಸಬೇಕು ಅನ್ನುವುದು ನಮ್ಮ ಒಂದು ಪ್ರಯತ್ನ. ಅದಕ್ಕೋಸ್ಕರ ನಾನು ಇಲ್ಲಿ ಹೊತ್ತು ಬಂದಂಥ ಎಲ್ಲರದ್ದು ಕೇಳ್ತಾ ಇದ್ದೀನಿ, ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ, ಇದನ್ನು ಜಗತ್ತಿಗೆ ಪರಿಚಯ ಮಾಡಿ ಜನರಿಗೆ ಗೊತ್ತಾಗಲಿ. ಕೋಟಿ ಚೆನ್ನಯ್ಯರು ಹುಟ್ಟಿದ್ದೆಲ್ಲಿ, ಈ ಚರಿತ್ರೆ, ಈ ಇತಿಹಾಸಗಳಿಗೆ ಅವಮಾನ ಆಗಬಾರದು, ಇದೊಂದು ಕತ್ತಲೆಯಲ್ಲಿ ಇರಬಾರದು, ಇದು ಯಾವುದೇ ರೀತಿಯಲ್ಲಿ ಕೂಡ ಅದು ಬದಿಗೆ ಸಲ್ಲಬಾರದು. 550 ವರ್ಷಗಳವರೆಗೆ ಇದು ಮರೆಯಲ್ಲಿ ನಿಂತಿತು. ಈ ಇತಿಹಾಸ ಚರಿತ್ರೆಗಳು ಕತ್ತಲೆಯಲ್ಲಿ ನಿಂತಿತು. ಇನ್ನು ಮುಂದಿನ 21ನೇ ಶತಮಾನದಲ್ಲಿ ನಾವಿದ್ದೇವೆ. ಕೈಯಲ್ಲಿ ನಿಮ್ಮ ಪ್ರತಿಯೊಬ್ಬರಲ್ಲಿ ಕೂಡ ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ಗಳಿದೆ. ಇಂಥ ಕಾಲಘಟ್ಟದಲ್ಲಿ ಕೂಡ ಇಂಥ ಒಂದು ಸತ್ಯದ ನೆಲ, ಸತ್ಯದ ಮಣ್ಣು ಕತ್ತಲೆಯಲ್ಲಿ ಇರಬಾರದು, ಇಲ್ಲಿ ಬೆಳಕಿನತ್ತ ಬರಬೇಕು ಅಂತ ಹೇಳ್ತಿದ್ದೀವಿ. ಕತ್ತಲೆಯಿಂದ ಬೆಳಕಿನಡೆ ಹೋಗಬೇಕು ಅಂತ ಹೇಳಿದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಗಮಯ ಹೇಳಿದಂತಹ ನಮ್ಮ ಉಪನಿಷತ್ತುಗಳು ಏನಿದೆ ಅದಕ್ಕನುಗುಣವಾಗಿ ಈ ಕ್ಷೇತ್ರದ ಮಣ್ಣು ಬೆಳಗಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಈ ಒಂದು ಇದಕ್ಕೆ ಇಳಿದಿದ್ದೀವಿ. ಅದಕ್ಕೆ ಮೊದಲಾಗಿ ವಿನೋದ್ ಆಳ್ವರು ರಾತ್ರಿಗಳು ನಿನ್ನೆ ಅವರು ಇಲ್ಲಿಂದ, ನಾನಾದರೂ ಒಂದು 8-9 ಗಂಟೆಗೆ ಮನೆಗೆ ಹೋಗಿದ್ದೀನಿ. ಆದರೆ ವಿನೋದ್ ಆಳ್ವರವರು ಇದಕ್ಕೆ ಸ್ವಲ್ಪ ಬೋರ್ಡಿದ ಕೆಲಸ ಇತ್ತು. 3 ಗಂಟೆಯವರೆಗೆ ಇಲ್ಲಿದ್ದು, ಬೆಳಿಗ್ಗೆ ಇದ್ದು ಇದಕ್ಕೆಲ್ಲ ಸರಿಯಾಗಿ ಮಾಡಿ ಹೋದಂಥ ವ್ಯಕ್ತಿ ಅದು ವಿನೋದ್ ಆಳ್ವರು. ಅವರಿಗೆ ನನ್ನ ಹೃದಯ ಶ್ರೀಮಂತಿಕೆಯ ಧನ್ಯವಾದಗಳು ಅವರಿಗೆ.
ಇನ್ನು ಮುಂದಿನ ದಿನದಲ್ಲಿ ಕೂಡ ಅವರು ನಮ್ಮ ಜೊತೆಗೆ ನಮಗೆ ಒಂದು ಅಂಥದ್ದು ಅವರೊಂದು ಪಂಚಾಂಗ ನಮಗೆ ಈ ಕೋಟಿ ಚೆನ್ನಯ್ಯರ ಈ ಸ್ಥಳಕ್ಕೆ ಯಾಕೆ ಪಂಚಾಂಗ ಗಟ್ಟಿ ಇದ್ದರೆ ಮನೆ ಕಟ್ಟಲಿಕ್ಕೆ ಆಗುತ್ತೆ, ಪಂಚಾಂಗ ಗಟ್ಟಿ ಇಲ್ಲ ಇದ್ದರೆ ಸೊ ಈ ಕೋಟಿ ಚೆನ್ನಯ್ಯ ಸೇವಾ ಟ್ರಸ್ಟಿನ ಪಂಚಾಂಗ ಯಾರು ಅಂತ ಕೇಳಿದ್ರೆ ಅದಕ್ಕೆ ವಿನೋದ್ ಆಳ್ವರು, ಅದಕ್ಕೆ ಎರಡು ಪ್ರಶ್ನೆ ಇಲ್ಲ. ಸೊ ಅವರ ಮೇಲೆ ನಾವು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ 2 ಬಿಲ್ಡಿಂಗ್ ಕಟ್ಬೋದು, ಅದಕ್ಕೋಸ್ಕರ ಪಂಚಾಂಗ ಗಟ್ಟಿ ಇದೆ ನಮಗೆ, ಅದಕ್ಕೇನು ತೊಂದರೆ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲ ಆಗಿದೆ, ಯಾಕಂದರೆ ಏನಾದರೂ ಸಿಗುತ್ತೋ ಅಂತ ಯೋಚನೆ ಮಾಡೋದರಲ್ಲಿ ಅವರಿಗೆ ಓಟಿಗೆ ನಿಲ್ಲುವ ಅಭ್ಯಾಸನೂ ಇಲ್ಲ, ಇದರಿಂದ ಏನಾದರೂ ದುಡ್ಡು ಬೇಕೋದಿಲ್ಲ. ಸುಮಾರು 169 ಸಿನಿಮಾಗಳಲ್ಲಿ ನಟನೆ ಮಾಡಿದಂಥ ನಮ್ಮ ಈ ಪಡುಮಲೆಯ ಒಂದು ವ್ಯಕ್ತಿ ಸನ್ಮಾನ್ಯ ನಮ್ಮ ವಿನೋದ್ ಆಳ್ವರವರು. ಅದಕ್ಕೋಸ್ಕರ ನಿಜಕ್ಕೂ ಕೋಟಿ ಚೆನ್ನಯ್ಯರೇ ಅವರನ್ನು ಆ ಜಾಗವನ್ನು ತೆಗೆಸಿ, ಕೋಟಿ ಚೆನ್ನಯ್ಯರು ಅವರು ತೆಗೆದಲ್ಲ, ಕೋಟಿ ಚೆನ್ನಯ್ಯರಿಗೆ ಇತ್ತು. ನನಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನಮ್ಮ ಬಂಟ್ವಾಳ ತಾಲೂಕಿನ ಸಂಜಮಣ್ಣ ರಾಯಿ ಗ್ರಾಮದಲ್ಲಿ ಒಂದು ಗುರುಮಂದಿರ ಮಾಡೋದಕ್ಕೆ ನಾನು ಹೊರಟಿದ್ದೆ. ಗುರುಮಂದಿರ ಮಾಡೋಕ್ಕೆ ಸ್ಥಳ ಇರಲಿಲ್ಲ. ಆ ಸ್ಥಳ ಕೂಡೂರು ನಾರಾಯಣ ರೈಗಳು ಅಂತ ಹೇಳಿದ್ರೆ ಹೈಕೋರ್ಟ್ನ ಜಡ್ಜಿ ಅವರು, ಅವರಲ್ಲಿತ್ತು. ನನಗೆ ಆ ಜಾಗ ಪ್ರಸಂಗತ ಆಯಿತು, ರಾಯಿದ್ದು ನಮ್ಮದು ಇದಕ್ಕೆ ನೀವು ಕೂಡ ಬಂದಿದ್ರಿ, ಅಲ್ಲಿಗೆ ಬಂದಿದ್ರಿ. ನನಗೆ ಕೇಳಿದೆ ಆ ಜಾಗ ಯಾರನ್ನ, ಜಾಗ ಕೂಡೂರು ನಾರಾಯಣ ರೈಗಲ್ಲ, ಒಂಜಿ ಕ್ರಯಕ್ಕೆ ಕೊರುವೇರ ಅಂತ, ದುಡ್ಡಿಗೆ ಕೊಡ್ಬೋದಂತ ನಾನು ಕೇಳಿದ್ರು. ಗೊತ್ತಿಜ್ಜಿ ಈರು ಫೋಳ ಕೇಂದ್ರ ಎನ್ನ ಗುರು ಇಂಕ ಗುರ್ತಜ್ಜಿ ಎನ್ನ ಪರಿಚಯ ಇಪ್ಪರ ನಾನು ಹೋಗಿ ನನ್ನ ಪರಿಚಯ ನಾನೇ ಮಾಡಿಕೊಂಡೆ. ಹರಿಕೃಷ್ಣ ಬಣ್ಣ ನಿಮ್ಮ ಹೆಸರು ನಾನು ಕೇಳಿದ್ದೇನೆ ಸರ್, ನಿಮ್ಮದು ಟಿ ವಿಯಲ್ಲಿ ಇದೆಲ್ಲ ನಾನು ನೋಡಿದ್ದೀನಿ, ನಿಮ್ಮ ಪೇಪರಲ್ಲಿ ನೋಡಿದ್ದೀನಿ, ಯಾವುದಾ ಏನು ಬಂದ್ರಿ ಅಂತ ಕೇಳಿದರು. ಸರ್ ತಮಗೆ ಆ ಜಾಗ ಒಂದು ಖಾಲಿ ಇದೆ, ನಾರಾಯಣ ಗುರುಗಳೊಂದು ಮಂದಿರ ಕಟ್ಟೋದಕ್ಕೋಸ್ಕರ ಒಂದು ಸ್ಥಳ ಕೊಟ್ಟರೆ ನನಗೆ ಒಳ್ಳೆಯದಿತ್ತು, ಅದಕ್ಕೆ ಎಷ್ಟು ಆಗುತ್ತೋ ನಮ್ಮಿಂದ ಅದು ಕೊಡ್ತೀವಿ ಅಂತ ಹೇಳಿದಾಗ ಒಂದು 5 ನಿಮಿಷ ಮಾತಾಡಲಿಲ್ಲ ಅವರು. 5 ನಿಮಿಷ ಅಂತ ಹೇಳಿದ್ರು. ಬಂಟ್ವಾಳ ಎಷ್ಟು ಸೆನ್ಸ್ ಬೇಕು ಅಂತ ಕೇಳಿದ್ರು ನನ್ನ ಹತ್ರ. ನನಗೊಂದು 10 ಸೆನ್ಸು ಸಾಕು ಅಂತ, ನಮ್ಮಲ್ಲಿ ದುಡ್ಡು ಬೇಕಲ್ಲ ಕೇಳಿದರೆ 10 ಸೆನ್ಸು ಸಾಕು ಅಂತ ಹೇಳಿದೆ. ಯಾರು 10 ಸೆನ್ಸು ಯಾರು ಸರ್ ಅಂತ ಹೇಳಿದೆ. ದೆತ್ತೊನ್ಲೆ ಅಂತ ಹೇಳಿದ್ರು. ಯಾನು ನಿಕ್ಲಿಗೆ ರೆಕಾರ್ಡ್ ಕೊಡ್ತಾ ಇದ್ದೀನಿ, ನೀವು ಮಾಡಿದ್ರು ಸರ್ ದುಡ್ಡು ಒಬ್ಬಕ್ಕ ಇದು ರೆಕಾರ್ಡ್ ಕೊರ್ಪೆ ವಕೀಲರ ಚೈಪಾಲೆ ಅಂತ ಮಂಗಳೂರು ಬಂಟ್ವಾಳದಲ್ಲಿ ಬಂದೆ, ವಕೀಲರಿಗೆಲ್ಲ ತೋರಿಸಿದೆವು, ಅದಕ್ಕೆಲ್ಲ ಕನ್ವರ್ಷನ್ ಎಲ್ಲ ಮಾಡಿ ಆಯಿತು. ಆ ಜಾಗವನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಗೆ ನಮಗೆ ಬಿಟ್ಟು ಕೊಟ್ಟು ಇದು ಮಾಡಿದರು. ದುಡ್ಡು ಬಂದೆ. ಅವರು ದುಡ್ಡು ಎಂಕ ಬಿಡ್ಚಿ ಅಂತ ಹೇಳಿದ್ರು. ಯಾಕೆ ಸರ್ ದುಡ್ಡು ಬೇಡ ನನಗೆ, ನಾನು ನಾರಾಯಣವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟು ಉದ್ಘಾಟನೆಗೆ ಜನಾರ್ದನ್ ಪೂಜಾರಿಯನ್ನು ಕರೆಸಿದ್ದೆ. ಹರೀಶ್ ಕುಮಾರ್ ರಾಜಸ್ ಬಂದಿದ್ರು, ನೀವು ಕೂಡ ಬಂದಿದ್ದೀರಿ. ಜನಾರ್ದನ್ ಪೂಜಾರಿ ಉದ್ಘಾಟನೆ ನಾನು ಮಾತಾಡಿ ಹೇಳಿದೆ, ಸರ್ ಇಂಥ ಒಂದು ಜಾಗವನ್ನು ಧರ್ಮಾರ್ಥಕವಾಗಿ ಕೂಡೂರು ನಾರಾಯಣರವರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಅನಂತಾನಂತ ನಮ್ಮ ಇಡೀ ಸಮುದಾಯ ಬಿಲ್ಲವ ಸಮುದಾಯ ಅವರಿಗೆ ನಾವು ಯಾವತ್ತೂ ಚಿರಋಣಿ ಆಗಿದ್ದೀವಿ ಅಂತ ಹೇಳಿದೆ. ಅವರಿಗೆ ಪೂಜಾರಿಯವರು ನಾನು ಮತ್ತೆ ಮಾತಾಡ್ತಾರೆ, ಉದ್ಘಾಟನಾ ಭಾಷಣ ಪೂಜಾ ನಾನು ಮತ್ತೆ ಅವರು ನಾರಾಯಣರೈಗಳು ಮಾತಾಡಿ ಅಂತ ಹೇಳಿದ್ರು, ನಾನು ಮಾತಾಡಿದ್ರು. ನಾರಾಯಣರೈ ಹೇಳಿದ್ರು ಮಾತಾಡುವಾಗ ನೋಡಿ ಎಂಥ ಒಂದು ಅದ್ಭುತ ಮನಸ್ಸುಗಳಿದೆ. ನಾರಾಯಣರೈ ಹೇಳಿದ್ರು ಹರಿಕೃಷ್ಣ ಬಂಟ್ವಾಳರು ಬಂದದ್ದು ಹೌದು, ನನ್ನ ಹತ್ರ ಜಾಗ ಕೇಳಿದ್ದು ಹೌದು, ನಾನು ಕೊಡ್ತೇನೆ ಅನ್ನೋದು ಸತ್ಯವೇ, ದುಡ್ಡು ಬೇಡ ಅಂತ ಹೇಳಿದೆ. ನಾರಾಯಣರವರು ಹೇಳಿದ್ರು ಇದು ನನ್ನ ಜಾಗ ಅಲ್ಲ, ಮತ್ತೆ ಯಾರ್ದು ಅಂತ ಪೂಜಾರಿ ಅಲ್ಲಿ ಕೇಳಿದ್ವಿ, ಬದಿಯರ್ನೇ ಅಂತ ಹೇಳಿದ್ರು. ಸರ್ ಅದು ನಾರಾಯಣ ಗುರುಗಳ ಜಾಗ, ನಂದಲ್ಲ. ನಾರಾಯಣ ಗುರುಗಳು ಯಾವುದೋ ನಾನು ನಿನ್ನ ಜಾಗಕ್ಕೆ ಬರ್ತೇನೆ ಅಂತ ಇರ್ಬೋದು, ಅವರು ಈಗ ನಿನ್ನ ಕೈಯಲ್ಲಿ ಇರಲಿ, ನಾನು ಬೇಕಾದಾಗ ಯಾರನ್ನೊಬ್ಬರನ್ನು ಕಳಿಸ್ತೀನಿ, ಆಗ ನೀನು ಕೊಡು ಅಂತ ಹೇಳಿದ್ರು. ಹಾಗೆ ಹರಿಕೃಷ್ಣ ನಾರಾಯಣ ಗುರುಗಳ ಪರವಾಗಿ ಬಂದರು. ಹಾಗೆ ನಾನು ನಾರಾಯಣ ಗುರು ಜನ ಕಳಿಸೋದು ನನಗೆ ಗೊತ್ತಾಯಿತು, ಅದಕ್ಕೋಸ್ಕರ ಆ ಜಾಗವನ್ನು ನಾರಾಯಣ ಗುರುಗಳಿಗೆ ಬಿಟ್ಟುಕೊಟ್ಟಿದ್ದೇನೆ. ನನ್ನ ಜಾಗ ಅಲ್ಲ, ಅದು ನಾರಾಯಣ ಗುರುಗಳೇ ಜಾಗ ಅಂತ ಹೇಳಿದಂಥ ಒಬ್ಬ ಅದ್ಭುತ ಮನಸ್ಸಿನ ವ್ಯಕ್ತಿಗಳು ನಮ್ಮ ಊರಿನಲ್ಲಿ ಮಣ್ಣಲ್ಲಿದ್ದ ಅಂತ ಹೇಳಿದಾಗ ಎಷ್ಟು ಸಂತೋಷ ಪಡಬೇಕು. ಹಾಗೆ ನನಗೆ ಆ ನೆನಪು ನನಗೆ ವಿನೋದ್ ಆಳ್ವರನ್ನು ನಾನು ಪರಿಚಯ ಆಯಿತು. ಹರಿಕೃಷ್ಣರೇ ನೀನು ಮಲ್ಪುಗ ಮಾಡುವ ಆ ಜಾಗವನ್ನು ನಾನು ನಮ್ಮ ಇದಕ್ಕೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿದಂಥ ಒಬ್ಬ ಹೃದಯ ಶ್ರೀಮಂತಿಕೆಯ ಯಾರಲ್ಲೋ ಇದ್ದದ್ದನ್ನು ತಾನು ಪಡೆದು ಅದು ಮತ್ತೊಬ್ಬರ ಪಾಲಾಗಬಾರದು, ಅದು ಒಂದು ಭಾರತದ ಸಾಂಸ್ಕೃತಿಕ ಲೋಕದ ಆಧ್ಯಾತ್ಮಿಕದ ಒಂದು ಮನೆ ಆಗಬೇಕು, ನೆಲ ಆಗಬೇಕು, ಮಣ್ಣಾಗಬೇಕು ಅಂತ ಹೇಳಿದವರು ಸನ್ಮಾನ್ಯ ನಮ್ಮ ವಿನೋದ್ ಆಳ್ವರು. ಅದಕ್ಕೋಸ್ಕರ ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಾಷ್ಟಾಂಗವಾಗಿ ಅವರಿಗೆ ನಮಸ್ಕರಿಸ್ತಾ ಇದ್ದೇನೆ. ಮುಂದಿನ ಬ್ರಹ್ಮಕಲಶೋತ್ಸವ ಏಪ್ರಿಲ್ 24 ಮತ್ತು 25 ತಾರೀಕು, ಏಪ್ರಿಲ್ 24 ಮತ್ತು 25 ತಾರೀಕಿಗೆ ಈ ಸ್ಥಳದ ಬ್ರಹ್ಮಕಲಶೋತ್ಸವ ನಡೆದಿದೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಪರವೂರು ಜಿಲ್ಲೆಯ ಎಲ್ಲರನ್ನೂ ಕೂಡ ಕರೆಯುವಂತಹ ಒಂದು ಮನಸ್ಸನ್ನು ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಬಂದಂಥ ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ಪುಣ್ಯದ ನೆಲ, ಪುಣ್ಯದ ಮಣ್ಣಿಗೆ ಕೋಟಿ ಚೆನ್ನಯ್ಯರನ್ನು 550 ವರ್ಷಗಳಿಂದ ಇದು ಹೀಗೆ ಇದ್ದಂಥ ಈ ಸ್ಥಳ ಮತ್ತೊಮ್ಮೆ ಎದ್ದು ನಿಲ್ಲಬೇಕು, ಜಗತ್ತಿನ ಇದೊಂದು ಆಸ್ತಿ ಆಗಬೇಕು, ಆರಾಧಕರ ಭಕ್ತಿಯ ನೆಲ ಮಣ್ಣಾಗಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಸಂಜೀವ ಮಠಂದೂರವರು ಬಂದಿದ್ದಾರೆ. ಇದಕ್ಕೆ ಇವತ್ತು ನಮಗೆ 50 ಲಕ್ಷದ ಮಾರ್ಗ ಇಲ್ಲಿ ಆಗುವಂಥದ್ದು ಕೂಡ ಅವರ
ಇದು ಅನುದಾನದಿಂದ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಾಲಘಟ್ಟದಲ್ಲಿ ಬಂದು ಇಲ್ಲಿ ದೀಪ ಹಚ್ಚಿ ನಮ್ಮ ಈ ಒಂದು ಬೆಳಗಿಸಿದಂತಹ ನಮ್ಮ ಊರಿನ ಒಬ್ಬ ಉತ್ತಮ ಶಾಸಕ, ಒಬ್ಬ ಸೇವಾ ಮನಸ್ಸಿನ ಒಬ್ಬ ಹೃದಯ ಶ್ರೀಮಂತಿಗಿರತಕ್ಕಂತಹ ನಮ್ಮ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಸಂಜೀವ್ ಮಠಂದೂರವರಿಗೆ ಈ ಕ್ಷೇತ್ರಕ್ಕೆ ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಹರೀಶ್ ಕುಮಾರ್ ಅವರು ನಮ್ಮ ವಿಧಾನ ಪರಿಷತ್ನ ಸದಸ್ಯರು. ನಮ್ಮ ಈ ಟ್ರಸ್ಟಿಗೆ ನಮಗೆ ಬೆಂಬಲವಾಗಿ ನಿಂತವರು ಹರೀಶ್ ಕುಮಾರ್ ಅವರು. ನಾನಿದ್ದೇನೆ, ನಿಮಗೆ ನನ್ನಿಂದ ಏನಾಗಬೇಕೋ ನಾನು ಕೊಡಲಿಕ್ಕೆ ಎಲ್ಲವೂ ತಯಾರಿ ಇದ್ದೇನೆ ಅಂತ ಹೇಳಿದಂಥ ಒಬ್ಬ ಹರೀಶ್ ಕುಮಾರ್ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಬೆನ್ನಿಗೆ ಸಹಾಯ ಮಾಡಿದವರು ಹರೀಶ್ ಕುಮಾರ್ ಅವರು. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಬೆಳ್ತಂಗಡಿಯಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ತನ್ನ ಮಗನನ್ನು ಕಳುಹಿಸಿ ಈ ಕೆಲಸಕ್ಕೆ ನನ್ನಿಂದ 1 ಲಕ್ಷ ರೂಪಾಯಿ ಈಗೊಳ್ಳಿ ಸೇವೆ, ನನ್ನ ಇದೊಂದು ದಾನವನ್ನು ಕೊಡ್ತೀನಿ ಅಂತ ಕೊಡುಗೆ ಕೊಟ್ಟಂಥ ಒಬ್ಬ ಹೃದಯವಂತರು ಅವರು. ಅಷ್ಟು ಮಾತ್ರ ಅಲ್ಲ, ಐ ಮಾಸ್ಕ್ ಇಲ್ಲಿಂದು ದೊಡ್ಡ ಮಟ್ಟದ ವಿದ್ಯುತ್ ಐ ಮಾಸ್ಕನ್ನು ಹಾಕುವುದಕ್ಕೆ ಕೂಡ ನಮಗೆ ಅವರು ಭರವಸೆ ಕೊಟ್ಟಿದ್ದಾರೆ. ಶೀಘ್ರ ಅದಿಲ್ಲಿ ನಾವು ಮಾಡ್ತೀವಿ. ಇದಕ್ಕೊಂದು ಬೆಳಕು ಕೊಡುವಂಥ ಕೆಲಸವನ್ನು ಅವರು ಮಾಡೋದಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಇಲ್ಲಿ ಇವತ್ತು ಈ ವಾರ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೀರಿ. ಅದಕ್ಕೆ ನಿಮಗೋಸ್ಕರ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಮಾಜಿ ಶಾಸಕರಂತ ರುಕ್ಮೇ ಪೂಜಾರಿ, ನಮ್ಮ ಗೌರವ ಅಧ್ಯಕ್ಷರು ರಂಜನ್ ಬಿಜಾರ್ರವರು. ನಾನು ಹೇಳಿದಾಗ ಕೆಲವರಿಗೆ ಹೇಳಿದೆ, ಸಂಜೀವಣ್ಣ ನಮ್ಮ ಈ ಜಾಗಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅವರು, ಬೆಮ್ಮೆರೆ ಗುಡಿಗೆ. ಮೊನ್ನೆ ಇತ್ತೀಚೆಗೆ ಅವರಿಗೆ ಅಸೌಖ್ಯ ಆಯಿತು. ನಮ್ಮ ಚರಣರಿದ್ದರು, ಈಗ ಹೇಳಿದರು, ನಮ್ಮ ಭಾಸ್ಕರ್ ರೈ ಅವರಿಗೆ ಅವೆಲ್ಲ ಹೇಳಿದ್ರು, ಬಿಡಿಸಿ ಹೇಳಿದ್ರು. ತಿಲಕರಿದ್ದಾರೆ, ನಮ್ಮ ASP ಅವರು ಇದ್ದಾರೆ, ಇದವರಿದ್ದಾರೆ, ಇಲ್ಲಿ ACP ಇದ್ದಾರೆ. ಅವರಿಗೆ ಸೌಖ್ಯ ನೋಡಿ ಇಲ್ಲಿದ್ದಾರೆ. ಮೊನ್ನೆ ತನ್ನಷ್ಟಕ್ಕೆ ಚಹಾ ಕುಡಿಯುವಾಗ ಚಹಾದ ಇದು ಬಿದ್ದುಗೋಯ್ತು. ನಿಮ್ಗೆ ಗೊತ್ತಲ್ಲ ಏನಾಗುತ್ತೆ ಅಂತ. ಪ್ಯಾರಲೈಸ್ಟಿಕ್ನ ಇದಾಯಿತು. AJಯಲ್ಲಿ ಹೋದರೆ ಅಡ್ಮಿಟ್ ಆದರು. ನಾವೆಲ್ಲ ಯಾಕಂದರೆ ಇಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿದ್ದೀವಿ. ನಾವು ಇಲ್ಲಿ ಈ ಪ್ರಾರ್ಥನೆಯನ್ನು ಅಲ್ಲಿ ಅವರಿಗೆ ಹೋಗಿ ಆ ಮಣ್ಣಿನ ಪ್ರಸಾದವನ್ನು ಹಾಕಿದೆವು. ಕೇಶವ ಭಟ್ ಅಂತಿದ್ದಾರೆ, ಈಗ ಬಂದ್ರಲ್ಲ 8ನೇ ತಲೆಮಾರವರು, ಅವರಲ್ಲಿಯೂ ನಾವು ಪೂಜೆ ಮಾಡಿ ಅವರಿಗೆ ಗಂಧಪ್ರ ಹಾಕಿದೆವು. ಖಾಲಿ 1 ವಾರದಲ್ಲಿ ಎದ್ದುಕೊಂಡು ನೋಡಿ ಇವತ್ತಿದ್ದಾರಲ್ಲ, ಕಾಣ್ತಾವಲ್ಲ ನಿಮಗೆ. ಅದು ಎಂಥ ಶಕ್ತಿಯಿಂದ ಯೋಚನೆ ಮಾಡಿ. ಅದಕ್ಕೆ ಅದು ಪುಣ್ಯ, ಇದು ಎಂಥ ಬಂದವರಿಗೆ ಮಾತ್ರ ಪುಣ್ಯ ಅನ್ನಲ್ಲ. ರತಣ್ಣಣ್ಣ ಇದ್ದಾರೆ, ರತ್ನಾರಿಯಲ್ಲಿದ್ದಾರೆ. ರತಣ್ಣಣ್ಣ ಅದನ್ನು ಹೇಳಬೇಕು. ನೋಡಿ ಓಲಿ ಹಿಂದೆ ನೋಡಿ ಕೂತ್ಕೊಂಡಿದ್ದಾರೆ. ರತನ್ ನಾಯ್ಕರು ಅಂತ ಕರ್ನೂರು ಅವರ ಅಣ್ಣ ಇದ್ದರು. ಅವರ ಅಣ್ಣ ಮಂಗಳೂರಿನ ಪಡೀಲ್ನ ಅಲ್ಲ ಫಸ್ಟ್ ನ್ಯೂರೋ ಹಾಸ್ಪಿಟಲ್ನಲ್ಲಿ ಬ್ರೈನ್ ಎಮರೇಜ್ ಆಗಿ ಅಡ್ಮಿಟ್ ಆಗಿದ್ದರು. ಇದು ಈ ಮಣ್ಣಿನಲ್ಲಿ ಹೇಳೋದು ನಿಮಗೆ ಸತ್ಯವಾದ ವಿಚಾರವನ್ನು ಹೇಳಬೇಕು. ನಾವು 1 ವಾರ ಆಯಿತು. ಅವರು ವೆಜಿಟೇಬಲ್ ಅಂದರೆ ಅದು ಮನೆಗೆ ಕೊಂಡೋಗಿ ಅಂತ ಹೇಳಿದರು. ಅದರ ಮೊದಲು ರತನ್ರು, ರುಕ್ಮೇ ಪೂಜಾರಿಯವರು, ನಾನು, ವಿರೋಧ ಆಳ್ವರವರು, ಶ್ರೀಧರ್ ಪಟ್ಲ, ಇಷ್ಟು ಜನ ದೇವರಲ್ಲಿ ಇಲ್ಲಿ ಬಂದು ಆಗ ಇದೆಲ್ಲ ಆಗಿರಲಿಲ್ಲ. ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆ ಮಾಡಿದ್ದು ಕೇಶವ ಭಟ್ರಲ್ಲಿ ಹೋದೆವು. ದೇವಿಬದಿಯ 8ನೇ ತಲೆಮಾರಿನವರು ಅಲ್ಲಿ ಪ್ರಾರ್ಥನೆ ಮಾಡಿತ್ತು. ಅದು ರುಕ್ಮೇ ಪೂಜಾರಿಯವರ ಮಿಸ್ಸೆಸ್ನ ಅವರ ತಮ್ಮನ ಮನೆಯ ಹತ್ತಿರ ಅವರದು ಮಂದಿರ, ವಿಟ್ಲದಲ್ಲಿ. ಹೌದು, ಧನ್ವಂತರಿ ಮಂದಿರ. ಅಲ್ಲಿ ಅವರು ದೇವಿ ಬೈದೇದಿಯನ್ನು ಅಂದರೆ ಆ ದೇವಿ ಬೈದೇದಿಯನ್ನು ನೆನೆಸಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡೋದು ಅವರಲ್ಲಿ ಪ್ರಾರ್ಥನೆ ಮಾಡಿದೆವು. ಅವರು ವೆಜಿಟೇಬಲ್ ಮನೆಗೆ ಕೊಂಡೋಗ್ಲಿಕ್ಕೆ ರೆಡಿ ಆಗಿತ್ತು. ಅಂದರೆ ಅದು ಹೋಗಿದೆ, ಏನಿಲ್ಲ, ಆಕ್ಸಿಜನ್ಗೆ ಇತ್ತು. ಪ್ರಾರ್ಥನೆ ಮಾಡುವಾಗ ಭಟ್ರು ಹೇಳಿದ್ರು 1 ವಾರದೊಳಗೆ ಎದ್ದು ನಿಲ್ತಾರೆ ಅವರು, ಇಂದ ಪ್ರಸಾದ ಕೊಡ್ತೇನೆ. ಆಗ ರುಕ್ಮೇ ಪೂಜಾರಿ ಮೆಲ್ಲ ನನ್ನ ಹತ್ರ ಹೇಳ್ತಾನೆ, ಈ ಬಟ್ಟೆಗೆ ದಾನೆ ಆತೀನಿಯ ಒಂಜಿ ವೆಜಿಟೇಬಲ್ ಮರ ಇಲ್ಲಡೆಕೊಂಡು ನಿಮ್ಮೇರಿ ಇಂಚಿನ 1 ವಾರ ಲಾಕೊಂಡು ಓಡಿ ಲಾಕು ನಾವು ಅಂತ ಹೇಳ್ತಾರೆ. ಈ ಮಣಿಪಡ್ಚಿ ಅಂತ ಹೇಳಿದೆ ಅಷ್ಟೇ. ಹೌದು, ಇದು ಸತ್ಯ. ಅದಕ್ಕೆ ಅವರ ಎದುರಿನಲ್ಲಿ ಹೇಳೋದು, ಸುಳ್ಳು ಹೇಳೋದಿಲ್ಲ. ಈಗ ನನಗೆ ಅಂದು ಕೊಟ್ಟಿದೆ, ಇಂಚಿನ ಈ ಬಟ್ಟೆ ದಾನೆ ಆತೀನಿ 1 ವಾರ ಲಾಕು ನೋಡಿ ಅವು ಪುನಃ ಆತನ ಅವಳು ಅಂತ. 10:30 ಗಂಟೆಗೆ ನಾವು ಅಲ್ಲಿಂದ ಹೊರಟಿದ್ದೇವೆ. ಅದಲ್ಲ, ನಿಮ್ಮನ್ನು ನಾನು ನಿಮ್ಮ ಮನೆಗೆ ಬಿಟ್ಟೆ. ಹೌದು, ಇವತ್ತೇ ಅದು ಹೇಳ್ತೇನೆ. ಇವರನ್ನು ಮನೆಯಲ್ಲಿ ಬಿಟ್ಟೆವು. ಅಲ್ಲಿ ನಾನು ಬೀಸೋಡ್ನಲ್ಲಿ ಇಳಿದೆ. ರತನಣ್ಣ ಮತ್ತು ಯಾರು ಇನ್ನೊಬ್ಬರು ಇದ್ದರು, ಅವರು ಸೀದಾ ಅಲ್ಲಿ ಹೋದರು, ಪಡ್ಡಿಲಿಗೆ ಹೋಗಿ ಪ್ರಸಾದ ಹಾಕಿದ್ರು ಹರೀಶ್ವರವರೇ. 12:15 ಗಂಟೆಗೆ ಪ್ರಸಾದ ಹಾಕಿದ್ದಾರೆ. 3:15 ಗಂಟೆಗೆ ರತನ್ನ ಫೋನ್ ಮಾಡ್ತಾರೆ, ಅಣ್ಣಿ ಲಕ್ಕದು ಕುಲ್ಲುದಿ ದಾನೆ ಓಲ್ಲಿ ರತನ್ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನಂಬ್ತಿರ ಬಿಡ್ತಾರೆ ನಿಮಗೆ ಬಿಟ್ಟದ್ದು. ಒಬ್ಬ ಮನೆಗೆ ಮನೆಗೆ ಕೊಂಡೋಗಿದ್ದ ಜಾಗದಲ್ಲಿ ಅವರ ಅಣ್ಣ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ, ರತನ್ ನಾಯ್ಕರು. ಇದು ಈ ಸ್ಥಳದಲ್ಲಿ ನಾನು ಹೇಳೋದು ಸತ್ಯ ಏನು ಅಂತ ಆಗಿದೆ. ಸತ್ಯದ ಮಣ್ಣು, ಅದಕ್ಕೆ ನಾನು ಹೇಳಿದ್ದು ಸತ್ಯದ ನೆಲ ಅಂತ ಅದಕ್ಕೆ ಹೇಳಿದ್ದೇನೆ. ಇಂಥ ಒಂದು ಪವಿತ್ರ ತುಂಬ ಇದೆ ಇಲ್ಲಿ. ನಾನು ಹೇಳಿದ್ರೆ ಅದು ತುಂಬ ಓದಿತ್ತು. ಅದಕ್ಕೋಸ್ಕರ ಇಂಥ ಒಂದು ಪುಣ್ಯದ ನೆಲ, ಯಾಕಂದರೆ ಜೀವಂತವಾಗಿ ಅವರು ಇದ್ದಾರೆ ಇಲ್ಲಿ, ಅದಕ್ಕೋಸ್ಕರ ಮುಂದೆ ಹೇಳಿದ್ದೇನೆ. ಅದು ಕೂಡ ಮಾಧ್ಯಮದ ಮುಖಾಂತರ ಹೇಳಿದ್ದೀನಿ. ಅದಕ್ಕೋಸ್ಕರ ಇಂಥ ಒಂದು ಪುಣ್ಯದ ಪವಿತ್ರ ನೆಲದಲ್ಲಿ ಇವತ್ತು ನಾವೆಲ್ಲ ನಿಂತಿದ್ದೀವಿ. ಈ ಕ್ಷೇತ್ರ ಜಗತ್ತಿನ ಒಂದು ಪವಿತ್ರ ಕ್ಷೇತ್ರ ಆಗಬೇಕು ಅಂತ ಹೇಳಿಕೊಂಡು ಅದಕ್ಕೆ ನಿಮ್ಮೆಲ್ಲರ ತನು ಮನ ಧನ ಅಗತ್ಯತೆ ಇದೆ.
ಅದನ್ನೆಲ್ಲ ತಾವೆಲ್ಲ ನೆರವೇರಿಸಬೇಕು. ಇದು ನಮಗೋಸ್ಕರ ಸೇವೆ ಅಲ್ಲ, ಕೋಟಿ ಚೆನ್ನಯ್ಯರ ಸೇವೆಗೆ, ಕೋಟಿ ಚೆನ್ನಯ್ಯರನ್ನ ಜಗತ್ತಿಗೆ ಪರಿಚಯಿಸೋದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಬೇಡುತ್ತಾ ಇವತ್ತು ನಿಮ್ಮೆಲ್ಲ ಸಮಯಗಳನ್ನು ಬದಿಗಿತ್ತು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಇಲ್ಲಿ ಬಂದಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲ ಕೂಡ ನಾನು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನದ ಸಂಚಲನ ಸಮಿತಿ ಸೇವಾ ಟ್ರಸ್ಟ್ದ ಅಧ್ಯಕ್ಷನಾಗಿ ನಿಮಗೆಲ್ಲರಿಗೂ ಕೂಡ ನಾನು ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಮುಂದೆ ಕೊಂಡೋಗೋದಕ್ಕೆ ನಿಮ್ಮ ಅನುಮತಿ ಕೊಡ್ತಾ ಇದ್ದೇನೆ. ಈಗ ಮಠಂದೂರವರು ಎರಡು ಮಾತು ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೂಲ ಸ್ಥಾನದಲ್ಲಿ ನಡೀತಿರುವಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಈ ರಸ್ತೆಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲ ಹಿರಿಯರು, ಮಾಜಿ ಶಾಸಕರು, ನನ್ನ ಮಾರ್ಗದರ್ಶಕರು ಅಂತ ಹಿರಿಯ ಅಂತ ರುಕ್ಮಯ್ಯ ಪೂಜಾರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಸನ್ಮಿತ್ರವಂತ ಹರೀಶ್ ಕುಮಾರ್ ಅವರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಕಿಯೋನಿಕ್ಸಿನ ಅಧ್ಯಕ್ಷರು, ಬಿಲ್ಲವ ಸಮಾಜದ ನಾಯಕರು ಅಂತ ಹರಿಕೃಷ್ಣ ಬಂಟ್ವಾಳ ಅವರೇ, ಬಹುಶಃ ಕೋಟಿ ಚೆನ್ನಯ್ಯರ ಎಲ್ಲ ಶಕ್ತಿಯನ್ನು ತನ್ನಲ್ಲಿ ಅಳವಡಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರ ಅಂತ ನಟ ಸನ್ಮಿತ್ರ ವಿನೋದ್ ಆಳ್ವ ಅವರೇ, ಹಿರಿಯ ಅಂತ ರಂಜನ್ ಮಿಜಾರ್ ಅವರೇ ಸೇರಿರುವಂಥ ಎಲ್ಲ ಬಂಧುಗಳೇ, ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಅಂದ ಕೂಡಲೇ ಬಹುಶಃ ಪ್ರಾಕೃತಿಕವಾಗಿ ಒಂದು ಪರಿವರ್ತನೆ ಆಗ್ತದೆ. ಆ ಪರಿವರ್ತನೆಯನ್ನೇ ಸಂಕ್ರಾಂತಿ ಅಂತ ಹೇಳ್ತೇವೆ. ಸುಖ ದುಃಖವನ್ನು ಹಂಚಿಕೊಳ್ಳುವಂಥದ್ದು, ಸಿಹಿ ಕಹಿಯನ್ನು ಹಂಚಿಕೊಳ್ಳುವಂಥದ್ದು ಸಂಕ್ರಾಂತಿಯ ಉದ್ದೇಶ. ಅದರ ಜೊತೆಯಲ್ಲಿ ಮುಂದಿನ ನಮ್ಮ ಬದುಕು ಹಸನಾಗಲಿ ಅಂಥೇಳಿ ಹಾರೈಕೆ ಮಾಡುವಂಥ ದಿನ ಕೂಡ ಸಂಕ್ರಮಣ, ಪರಿವರ್ತನೆಯ ದಿನ ಅಂತ ಹೇಳ್ತೇವೆ. ಶ್ರೀಕೃಷ್ಣ ಭಗವಂತ 5,000 ವರ್ಷದ ಹಿಂದೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದ್ದಾರೆ. ಕೋಟಿ ಚೆನ್ನಯ್ಯರ ಈ ಜನ್ಮಸ್ಥಾನ ಸುಮಾರು 550 ವರ್ಷಗಳ ಇತಿಹಾಸ ಇರುವಂಥದ್ದು. ಶ್ರೀಕೃಷ್ಣ ಭಗವಂತ ಹೇಳಿದಾಗೆ ಬಹುಶಃ ಇಲ್ಲಿ ಕೂಡ ಇವತ್ತು ಪರಿವರ್ತನೆಯನ್ನು ಕಾಣ್ತಾ ಇದ್ದೇವೆ. 550 ವರ್ಷಗಳ ಇತಿಹಾಸವನ್ನು ಮತ್ತೊಮ್ಮೆ ಮೆಲುಕು ಹಾಕುವಂಥದ್ದು, ಮತ್ತೊಮ್ಮೆ ಆ ಇತಿಹಾಸಕ್ಕೆ ಕಾರಣಕರ್ತರ ಅಂತ ದೈವಾಂಶ ಪುರುಷರನ್ನು ಇವತ್ತಿನ ಪೀಳಿಗೆ ನೆನೆಸಿಕೊಂಡು ಇವತ್ತಿನ ಆಧುನಿಕ ಜಗತ್ತಲ್ಲೂ ಆ ಆಧುನಿಕ ನಮ್ಮ ಇವತ್ತಿನ ವೇಷಭೂಷಣಗಳಿರ್ಬೋದು, ನಮ್ಮ ಆಚಾರ ವಿಚಾರಗಳಿರ್ಬೋದು, ಇದರಲ್ಲಿ ಆ ದೈವಾಂಶ ಸಂಭೂತರ ಏನು ಕಾಣಿಕೆ ಇದೆ ಇದನ್ನು ನೆನೆಸುವಂಥ ಕೆಲಸ ಇವತ್ತು ಈ ಪಡುಮಲೆಯಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲವನ್ನು ಹರಿಕೃಷ್ಣ ಬಂಟ್ವಾಳರು ಹೇಳಿದ್ದಾರೆ. ಅವರಷ್ಟು ಚೆನ್ನಾಗಿ ಹೇಳಲಿಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಹರೀಶ್ ಕುಮಾರ್ ಅವರೇ ಏನು ಬಾಕಿ ಇಲ್ಲ ಅಂತ ಹೇಳ್ತಾರೆ ಹರೀಶಣ್ಣ. ಹಾಗೆ ಇವತ್ತು ಈ ಆಧ್ಯಾತ್ಮಿಕ ಬದುಕಿಗೆ ಈ ದೇಶದ ಋಷಿ ಪರಂಪರೆ, ಕೃಷಿ ಪರಂಪರೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದೋ ಆ ಋಷಿ ಪರಂಪರೆಗೂ ಕೃಷಿ ಪರಂಪರೆಗೂ ಒಂದು ಕಾಣಿಕೆ ಕೊಟ್ಟಂತ ಕ್ಷೇತ್ರ ಈ ಪಡುಮಲೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದೇವಿ ವೈದ್ಯತಿ ಇರ್ಬೋದು, ಕೋಟಿ ಚೆನ್ನಯ್ಯರು ಇರ್ಬೋದು, ಅದಕ್ಕೆ ಕಾರಣಕರ್ತರ ಅಂತ ಯಾರ್ಯಾರು ದೈವಾಂಶ ಸಂಭೂತರು ಇದ್ದಾರ ಇವರೆಲ್ಲರೂ ನಮ್ಮ ಆಧ್ಯಾತ್ಮಿಕ ಬದುಕಿನ ಒಂದು ಭಾಗ. ಅವರಿಂದಾಗಿ ಈ ದೇಶ ಜಗತ್ತಲ್ಲಿ ಆಧ್ಯಾತ್ಮಿಕ ದೇಶ ಅಂತೇಳಿ ಗುರುತಿಸುವಂತ ಸಂಗತಿ ಆಗಿದೆ. ಅಂತ ಆಧ್ಯಾತ್ಮಿಕ ಬದುಕು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಬೇಕಿದ್ರೆ ಇಲ್ಲಿ ಪರಿವರ್ತನೆಗಳಾಗಬೇಕು. ಈ ಕ್ಷೇತ್ರ ಈ ನಾಡಿನ ಜನತೆಗೆ ಮತ್ತೊಮ್ಮೆ ಕಾರ್ಣಿಕದ ಕ್ಷೇತ್ರ ಆಗಬೇಕು, ಆಧ್ಯಾತ್ಮಿಕ ಬದುಕಿನ ಕ್ಷೇತ್ರ ಆಗಬೇಕು. ಅದಕ್ಕಾಗಿ ಇದರ ಇವತ್ತು ಪುನರುತ್ಥಾನ ಆಗ್ತಾ ಇದೆ. ಈ ಪುನರುತ್ಥಾನದ ಕಾರ್ಯಕ್ರಮ ಕೂಡ ಉಲ್ಲೇಖ ಮಾಡಿದರು. ಯಾವ ರೀತಿ ಆಯಿತು, ಸುಧಾಕರ್ ಶೆಟ್ಟರು ಯಾವ ಕಾಣಿಕೆಯನ್ನು ಕೊಟ್ಟರು, ವಿನೋದ್ ಆಳ್ವರ ಯಾವ ರೀತಿಯ ಏನು ಕಾಯ ವಾಚ ಮನಸ್ಸಿನ ಭಾವನೆಯಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಒಂದಷ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ವಿಶೇಷವಾಗಿ ತುಳುನಾಡು ಅಂತ ಹೇಳಬೇಕಿದ್ರೆ ಅಲ್ಲಿ ಕೋಟಿ ಚೆನ್ನಯ್ಯರು ಇದ್ರೆ ಮಾತ್ರ ಅದು ತುಳುನಾಡು, ಅಲ್ಲಿ ಕಂಬಳ ಇದ್ರೆ ಮಾತ್ರ ತುಳುನಾಡು, ಅಲ್ಲಿ ಒಂದು ಕೋಳಿ ಅಂಕ ಇದ್ರೆ ಅದು ತುಳುನಾಡು. ಒಂದು ವೈವಿಧ್ಯತೆಯ ಒಟ್ಟಿಗೆ ಒಂದಷ್ಟು ಆ ದೈವಾಂಶ ಸಂಭೂತರು ಕೂಡ ಆ ತುಳುನಾಡಿಗೆ ಕಾರಣಕರ್ತರಾಗಿದ್ದಾರೆ.
ಅಂತ ತುಳುನಾಡಿನ ಇತಿಹಾಸ ಪುರುಷರನ್ನು ನೆನೆಸಬೇಕು ಅಂತೇಳಿ ನಾವು ಈಗಾಗಲೇ ನಾವೆಲ್ಲ ಕೋಟಿ ಚೆನ್ನಯ್ಯರ ಶಾಶ್ವತ ಹೆಸರನ್ನು ನಮ್ಮ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ದೆವು. ನಾವು 7 ಜನ ಶಾಸಕರು ಹೋಗಿ ನಮ್ಮ ಉಮಾನಾಥ್ ಕೋಟ್ಯಾನ್ರ ನೇತೃತ್ವದಲ್ಲಿ ಒಂದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಸಂಗೊಳ್ಳಿ ರಾಯಣ್ಣ ಹೇಗಿದ್ದಾರ, ಕೆಂಪೇಗೌಡ ಬೆಂಗಳೂರಿನಲ್ಲಿ ಹೇಗೆ ಇವತ್ತು ರಾರಾಜಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಟಿ ಚೆನ್ನಯ್ಯರು ಶಾಶ್ವತವಾಗಿ ನೆಲೆ ಊರಬೇಕು, ಮುಂದಿನ ಪೀಳಿಗೆ ಕೂಡ ಅದನ್ನು ನೆನೆಸಬೇಕು ಅಂತೇಳಿ ನಾವು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ದೆವು. ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಕೂಡ ಅದಕ್ಕೆ ನಮಗೆ ಸಹಕಾರವನ್ನು ಮಾಡಿದರು. ಯಾಕೆ ಒಬ್ಬರ ಹೆಸರನ್ನು ಇಡಬೇಕು? 550 ವರ್ಷ ಇತಿಹಾಸ ಇರುವಂಥ ಕೋಟಿ ಚೆನ್ನಯ್ಯರು ಸಮಾನತೆಗೋಸ್ಕರ ಹೋರಾಟ ಮಾಡಿದವರು. ಜಾತಿ ಪದ್ಧತಿಯನ್ನು ಮೀರಿ ಈ ಸಮಾಜ ನಿಲ್ಲಬೇಕು ಅಂತೇಳಿ ತಮ್ಮ ಕಾಯಕವನ್ನು ಮಾಡಿದವರು. ಒಂದಷ್ಟು ಈ ಸಮಾಜದಲ್ಲಿ ಅವತ್ತಿದ್ದಂಥ ಬಡತನ ಇರ್ಬೋದು, ಮೇಲು ಕೀಲು ಎನ್ನುವಂಥ ಭಾವನೆ ಇರ್ಬೋದು, ಇದಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡವರು. ಬಸವಣ್ಣನವರು ನೆನೆಸ್ತೇವೆ ನಾವು. ಆ ಬಸವಣ್ಣನ ವಿಚಾರಗಳನ್ನು ವಿಚಾರಕ್ಕೆ ಒತ್ತು ಕೊಟ್ಟು ಇವತ್ತು ಕೋಟಿ ಚೆನ್ನಯ್ಯರು ಕೂಡ ಇಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಈ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ಕಾಣಲಿಕ್ಕೆ ಅವರು ಕಾರಣಭೂತರಾಗಿದ್ದಾರೆ. ಅಂತ ಕೋಟಿ ಚೆನ್ನಯ್ಯರನ್ನು ಇವತ್ತು ಆರಾಧನೆ ಮಾಡ್ತಾ ಇದ್ದೇವೆ ನಾವು ಗರಡಿಗಳ ಮುಖಾಂತರ. ಉಲ್ಲೇಖ ಮಾಡಿದರು ಎಷ್ಟು ಗರಡಿಗಳಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಂತೇಳಿ. ಆ ಗರಡಿ ಇವತ್ತು ನಮಗೆ ಒಂದು ಆಧ್ಯಾತ್ಮಿಕ ಕೇಂದ್ರ ಆಗಿದೆ. ಅಂತ ಆಧ್ಯಾತ್ಮಿಕ ಕೇಂದ್ರಗಳು ಉಳಿಯಬೇಕಿದ್ರೆ ಅದಕ್ಕೆ ಯಾರ್ಯಾರು ಕಾರಣಭೂತರಾಗಿದ್ದಾರೋ ಆ ಕಾರಣೀಭೂತರಾದಂಥ ವ್ಯಕ್ತಿಗಳನ್ನು ನೆನೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನೆಲೆಯಲ್ಲಿ ಇವತ್ತು ಈ ಒಂದು ಪಡುಮಲೆ ಅಭಿವೃದ್ಧಿ ಆಗ್ತಾ ಇದೆ. ಅದರ ಒಟ್ಟಿಗೆ ಅಲ್ಲಿ ಪಕ್ಕದಲ್ಲಿ ಗೆಜ್ಜೆಗಿರಿ ಕೂಡ ಆಗಿದೆ. ಯಾಕಂದರೆ ನನ್ನದೇ ಕ್ಷೇತ್ರ. ಒಬ್ಬ ಶಾಸಕನಾಗಿ ಬಹುಶಃ ಈ 2 ಕೋಟಿ ಚೆನ್ನಯ್ಯರ 2 ಕಣ್ಣಿದ್ದಂತೆ ನಾನಂತ ಹೇಳ್ತಾ ಇದ್ದೇನೆ. ಆ 2 ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಏನೇನು ಮಾಡ್ಬೋದಾ, ನನ್ನ ಮಾರ್ಗದರ್ಶಕರ ಅಂತ ನಮ್ಮ ಉಸ್ತುವಾರಿ ಸಚಿವರಂತ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಹುಶಃ ಅಲ್ಲಿಗೊಂದಷ್ಟು ಅನುದಾನವನ್ನು ಕೊಡಲಿಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಅಲ್ಲಿಯ ರಸ್ತೆಗಳು ಕೂಡ ಕಾಂಕ್ರೀಟೀಕರಣ ಆಗಿ ಬರುವಂಥ ಭಕ್ತಾದಿಗಳು, ಬರುವಂಥ ನಮ್ಮ ಯಾತ್ರಾರ್ಥಿಗಳು ಸರಾಗವಾಗಿ ಅಲ್ಲಿ ಬರಬೇಕು ಆ ಕ್ಷೇತ್ರಕ್ಕೆ ಅಂತೇಳಿ ಅಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಹೇಳಿದರು ಪಡುಮಲೆ, ತಿರುಮಲೆ, ಶಬರಿಮಲೆ ಅಂತೇಳಿ. ಆ ಏನು ಮಲೆ ಅಂತ ಹೇಳುವಂತ ಒಂದು ಪದ ಬರ್ತದ ಆಗ ಅಲ್ಲಿ ಒಂದಷ್ಟು ವೈಶಿಷ್ಟ್ಯ ಇರ್ತದೆ. ಅಂತ ಪಡುಮಲೆಯಲ್ಲಿರುವಂಥ ವೈಶಿಷ್ಟ್ಯತೆಯನ್ನು ನೋಡಬೇಕು ಅಂತೇಳಿ ಇಲ್ಲಿ ಕೂಡ ರಸ್ತೆ ಬೇಕು ಅಂತೇಳಿ ಬಹುಶಃ 1 ವರ್ಷದ ಹಿಂದೆ ಬೇಡಿಕೆ ಇಟ್ಟಾಗ ಅಲ್ಲಿಗೆ ಕಾಂಕ್ರೀಟ್ ಆದಾಗ ಬಹುಶಃ ಶೇಖರ್ ನಾರಾವಿ ಅವರು ತುಂಬ ಜನ ಬಂದಿದ್ರು, ಎಂಕಲಿನ ಮರ ಪೊರ್ಚಿ ಮಾರ್ರೆ ಅಂತೇಳಿ, ಶ್ರೀಧರಣ್ಣ ಪಟ್ಲ ಎಲ್ಲ. ಇಲ್ಲಿಗೂ 50 ಲಕ್ಷ ರೂಪಾಯಿಯನ್ನು ಇಟ್ಟು 100ಕ್ಕೆ 100 ವಿನೋದ ಆಳ್ವರೆ ಕಾಂಕ್ರೀಟ್ ರೋಡು. ಇನ್ನು 50 ವರ್ಷ ಬಹುಶಃ ನಮ್ಮಲ್ಲಿ ಯಾರಲ್ಲಿ ನೀವು ಅರ್ಜಿ ಇಟ್ಕೊಂಡು ಬರುವಾಗಿಲ್ಲ. 50 ವರ್ಷ ಬಾಳಿಕೆ ಬರುವಂಥ ಕೆಲಸವನ್ನು ನಮ್ಮ ಕಾಂಟ್ರಾಕ್ಟ್ರು ಯಾರು ಯೋಗೀಶ್ ಪೂಜಾರಿ ಅವರು ಅದನ್ನು ಮಾಡ್ತೇನೆ ಅಂತೇಳಿ 1 ತಿಂಗಳ ಹಿಂದೆ ಬಂದಿದ್ರು ನನ್ನ ಹತ್ರ. ಆದರೆ ಅದನ್ನೊಂದು ಶಿಲಾನ್ಯಾಸ ಮಾಡಿ 4 ಜನರಿಗೆ ಗೊತ್ತಾಗೋ ಹಾಗೆ, ಯಾಕಂದರೆ ನೀವು ಮಾಡುವ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗ್ತದೆ, ಆದರೆ ಕಾಂಕ್ರೀಟ್ ಆಗುವಾಗ ಅವರು ನೋಡಿಕೊಳ್ಳಿ, ಹೊಯ್ಗೆ ಜಾಸ್ತಿ ಆಗದ ಹಾಗೆ, ಸಿಮೆಂಟ್ ಕಡಿಮೆ ಆಗದ ಹಾಗೆ, ನೀರು ಸರಿಯಾಗಿ ಬೀಳುವ ಹಾಗೆ ಎಲ್ಲರೂ ನೋಡಿಕೊಳ್ಳಿ. ಅದಕ್ಕೆ ಬೇಕಾಗಿ ನಾವು ಅದನ್ನು ಎಲ್ಲರಿಗೆ ತಿಳಿಸಿ ಮಾಡುವ ಅಂತ ಹೇಳಿ ಬಹುಶಃ ಇವತ್ತು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಬಡಗನ್ನೂರು, ಪಡುವನ್ನೂರು, ಈಚೆ ನಮ್ಮ ನೆಟ್ಟಣಿಗಮಣ್ಣೂರು ಗ್ರಾಮಗಳ ಅಭಿವೃದ್ಧಿಗಾಗಿ ನಾನು ಈಗಾಗಲೇ ಮೊನ್ನೆ 7.5 ಕೋಟಿ ರೂಪಾಯಿ ಅನುದಾನದಲ್ಲಿ ಎಲ್ಲ ರಸ್ತೆಗಳನ್ನು ಅಪ್ಗ್ರೇಡ್ ಮಾಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ನಮ್ಮ ಸಂಸದರು ಬಂದು, ನಳಿನ್ ಕುಮಾರ್ ಕಟೀಲ್ ಬಂದು ಪ್ರಧಾನಮಂತ್ರಿ ಸಡಕ್ ರಸ್ತೆಯ ಮುಖಾಂತರ ಪಕ್ಕದಲ್ಲಿರುವಂಥ ನಿಡ್ಪಳ್ಳಿ, ನಮ್ಮ ಬೆಟ್ಟಂಪಾಡಿ, ಪಾಣಾಜೆ ಇದನ್ನು ಸಂಪರ್ಕ ಮಾಡಲಿಕ್ಕೂ ಇಲ್ಲಿಂದೊಂದು ಹೊಸ ರಸ್ತೆಯನ್ನು ಮಾಡ್ತಾ ಇದ್ದೇವೆ. ಈ ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಇದ್ದೇವೆ. ಈಗ 12 ಫೀಟ್ ಇದೆ, 3.25 ಮೀಟರ್ ಇದೆ. ಈ ಎಲ್ಲ ರಸ್ತೆಯನ್ನು 5.5 ಮೀಟರ್ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಸಂಸದರು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ
ಇವತ್ತು 5 ಕೋಟಿ ರೂಪಾಯಿಯನ್ನು ಇದಕ್ಕೂ ಮೀಸಲಿಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಸಡಕ್ ರಸ್ತೆಯಲ್ಲಿ ಒಂದಷ್ಟು ಅನುದಾನವನ್ನು ಕೊಟ್ಟು ಈ ಭಾಗದಲ್ಲಿ ಮುಂದಿನ ದಿನ ಸರ್ವಋತು ರಸ್ತೆಗಳನ್ನಾಗಿ ನಿರ್ಮಾಣ ಮಾಡಿ ಇಲ್ಲಿಗೆ ಬರುವಂಥ ಎಲ್ಲ ನಮ್ಮ ಭಕ್ತಾದಿಗಳು, ಇಲ್ಲಿ ಪಕ್ಕದಲ್ಲಿರುವಂಥ ಸಂಕಪಾಲ ಬೆಟ್ಟ, ಆ ಸಂಕಪಾಲ ಬೆಟ್ಟದ ಅಭಿವೃದ್ಧಿಗೆ ಈಗಾಗಲೇ 1 ಕೋಟಿ ಅನುದಾನವನ್ನು ಇಟ್ಟು ಅಲ್ಲಿ ಒಂದು ದೊಡ್ಡ ಸಭಾಭವನವನ್ನು ಮಾಡಿ ಆ ಬೆಟ್ಟಕ್ಕೂ ಒಂದಷ್ಟು ಮೆಟ್ಟಿಲುಗಳನ್ನು ಹಾಕಿ ಅಲ್ಲಿ ಒಂದು ಪಾರ್ಕನ್ನು ಮಾಡಲಿಕ್ಕೂ 1.5 ಕೋಟಿಯ ಯೋಜನೆಯನ್ನು ತಂದು ಅದು ಈಗಾಗಲೇ ಅನುಷ್ಠಾನ ಆಗ್ತಾ ಇದೆ. ಯಾಕಂದರೆ ಈ ಪಡುಮಲೆಯ ಸುತ್ತಮುತ್ತ ಇರುವಂಥ ಕೋಟಿ ಚೆನ್ನೈಯರಿಗೆ ಸಂಬಂಧಪಟ್ಟದ್ದಿರ್ಬೋದು, ಐತಿಹಾಸಿಕ ಜಾಗಗಳಿರ್ಬೋದು, ಈ ಎಲ್ಲವೂ ಅಭಿವೃದ್ಧಿಯಾದಾಗ ಇದು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇದು ಗೊತ್ತು ಮಾಡುವಂಥ ಒಂದು ಪ್ರವಾಸಿ ಕೇಂದ್ರ ಆಗಬೇಕು, ಪ್ರೇಕ್ಷಣೀಯ ಸ್ಥಳ ಆಗಬೇಕು, ಯಾತ್ರಾರ್ಥಿಗಳಿಗೆ ಇದೊಂದು ಧಾರ್ಮಿಕ ಕ್ಷೇತ್ರ ಆಗಬೇಕು ಎನ್ನುವ ದೃಷ್ಟಿಯಿಂದ ನಾವು ಯೋಚನೆ ಮಾಡಿಕೊಂಡು ಇಲ್ಲಿಯ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಆ ದಿಸೆಯಿಂದ ಈಗಾಗಲೇ ನಮ್ಮ ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಪ್ರಥಮವಾಗಿ ರಸ್ತೆ, ಅದರ ಜೊತೆಯಲ್ಲಿ ಈ ಧಾರ್ಮಿಕ ಕ್ಷೇತ್ರಗಳು, ಅದೇ ರೀತಿ ಪ್ರೇಕ್ಷಣೀಯ ಕ್ಷೇತ್ರಗಳ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಕೂಡ ನಡೀಲಿಕ್ಕಿದೆ. ಅದಕ್ಕಾಗಿ ಬಹುಶಃ ನಮ್ಮ ಸಹಕಾರ ಮಾಡಿದಂಥ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್, ನಮ್ಮ ಧಾರ್ಮಿಕ ದತ್ತಿ ಸಚಿವರು, ನಮ್ಮ ಉಸ್ತುವಾರಿ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಶಾಸಕನ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಂದಿನ ದಿನ ಇಲ್ಲಿಗೆ ಏನೇನು ಒಬ್ಬ ಶಾಸಕನ ನೆಲೆಯಲ್ಲಿ ಅಭಿವೃದ್ಧಿ ಮಾಡಬೇಕಾ ಆ ಎಲ್ಲ ಅಭಿವೃದ್ಧಿಗೆ, ಯಾಕಂದರೆ 2 ವರ್ಷ ಇದೆ, ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ, ನನಗೆ ಒಂದು ಶಾಸಕನಾಗಿ ಮಾಡಿದ್ದೀರಿ. ನಿಮ್ಮ ಸೇವೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಸೇವೆಯ ನೆಲೆಯಲ್ಲಿ ಏನು ಮಾಡಬೇಕಾ, ಅಭಿವೃದ್ಧಿಯ ನೆಲೆಯಲ್ಲಿ ಏನು ಮಾಡಬೇಕಾ, ಅದಕ್ಕೆ ಎಲ್ಲರಕ್ಕೂ ನಾನು ಬದ್ಧನಾಗಿದ್ದೇನೆ. ಆ ದಿಸೆಯಿಂದ ಇವತ್ತು ಇಲ್ಲಿ ಆಗುತ್ತಿರುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಅದೇ ರೀತಿಯಲ್ಲಿ ಮುಂದಿನ ದಿನ ನಡೆಯುವಂಥ ಬ್ರಹ್ಮಕಲಶೋತ್ಸವ ಒಂದು ಅದ್ದೂರಿಯ ಮಾದರಿಯ ಇಡೀ ಹಿಂದೂ ಸಮಾಜಕ್ಕೆ ಸಂಕೇತ ಕೊಡುವಂಥ, ಸಂದೇಶ ಕೊಡುವಂಥ ಒಂದು ಬ್ರಹ್ಮಕಲಶ ಆಗಲಿ ಅಂತೇಳಿ ನಾನು ಹಾರೈಕೆ ಮಾಡ್ತಾ ಇದ್ದೇನೆ. ನಾವು ಬರುವಾಗ ಮಾತಾಡ್ತಾ ಇದ್ದರು, ನನ್ನೊಟ್ಟಿಗೆ ತುಂಬ ಜನ ಇದ್ದರು, ಆರ್ ಸಿ ನಾರಾಯಣರು, ಸಾಜಾ ರಾಧಾಕೃಷ್ಣ ಆಳ್ವರು ಎಲ್ಲ ತುಂಬ ಜನ ಇದ್ದರು. ಬರುವಾಗ ಮಾತಾಡ್ತಾ ಬಂದೀವಿ. ಒಂದು ಹಿರಿಯರು ಒಂದಷ್ಟು ಜನ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಯುವಕರು ಇನ್ನು ಅದಕ್ಕೆ ಒಂದಷ್ಟು ಸೇರ್ಪಡೆ ಆಗಬೇಕು. ಕಳೆದ ಬಾರಿಯ ಒಂದು ಕಾರ್ಯಕ್ರಮದಲ್ಲಿ ಯುವಕರೇ ಕಾಣ್ತಾ ಇದ್ದರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರೇ ಕಾಣ್ತಾ ಇದ್ದಾರೆ ಅಂತೇಳಿ ಇಡೀ ಸಮಾಜ ಒಂದಾಗಿ ಬಹುಶಃ ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ ನಾನು ಒಂದು ಒಟ್ಟಾಗಿ ಮಾತಾಡ್ತಾ ಇದ್ದೆವು. ಹರಿಕೃಷ್ಣ ಬಂಟ್ವಾಳ ಕೂಡ ಹೇಳಿದರು, ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ, ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಇದು ಇಡೀ ಸಮಾಜದ ಸೊತ್ತಾಗಬೇಕು, ಇಡೀ ಸಮಾಜದ ಜನ ಇದರಲ್ಲಿ ಭಾಗವಹಿಸಬೇಕು. ಕೋಟಿ ಚೆನ್ನೈಯರು ಯಾವುದೋ ಒಂದು ಜಾತಿಗೆ ಸೀಮಿತ ಆಗಲಿಲ್ಲ. ಅನ್ಯಾಯದ ವಿರುದ್ಧ, ತುಳಿತಕ್ಕೆ ಒಳಗಾದಂಥವರ ವಿರುದ್ಧ ಹೋರಾಟ ಮಾಡಿದವರು, ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾದವರು. ಆ ದೃಷ್ಟಿಯಿಂದ ಇವತ್ತು ಇಡೀ ಸಮಾಜ ಒಂದಾಗಬೇಕೆನ್ನುವಂಥ ಆ ಸಂದೇಶವನ್ನು ಕೂಡ ನಾನು ಸಮಾಜಕ್ಕೆ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಮತ್ತೊಮ್ಮೆ ನಾವೆಲ್ಲ ಕೋವಿಡ್ ಮುಕ್ತ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ಮಾಡುವ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಮಾತನಾಡಿಸಿದ್ದೇನೆ. ಎಲ್ರಿಗೂ ಶುಭವನ್ನು. ಪಡುಮಲೆ ಕ್ಷೇತ್ರದ ಈ ಒಂದು ಪುಣ್ಯ ನೆಲದಲ್ಲಿ ಈ ಒಂದು ಸಂಚಲನಾ ಸಮಿತಿಯ ಕಚೇರಿ ಉದ್ಘಾಟನೆ ಮತ್ತು ಇಲ್ಲಿಗೆ ಬರುವಂಥ ಸಂಪರ್ಕ ರಸ್ತೆಯ ಶಿಲಾನ್ಯಾಸ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಕ್ಷೇತ್ರದ ಗೌರವಾಧ್ಯಕ್ಷರು, ಹಿರಿಯರಾದ ಸನ್ಮಾನ್ಯ ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ ಅವರೇ, ಅಧ್ಯಕ್ಷರಾದ ಹಾಗೂ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ವಿವರವನ್ನು ತಮ್ಮೆಲ್ಲರಿಗೆ ಕೊಟ್ಟಂತಹ ಸ್ನೇಹಿತರಾದ ಹರಿಕೃಷ್ಣ ಬಂಟ್ವಾಳರವರೇ, ಇದರ ಕ್ಷೇತ್ರದ ಒಂದು ಫೌಂಡೇಶನ್ ಅಂತ ಹೇಳಿದರು. ಬಹುಶಃ ವಿನೋದ್ ಆಳ್ವರವರು ಈ ಕ್ಷೇತ್ರಕ್ಕೆ ಒಂದು ಸಂಚಲನವನ್ನು ಕೊಡ್ತಾ ಇಲ್ಲದಿದ್ದರೆ ಈ ಕ್ಷೇತ್ರ ಬೆಳಗಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಇಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ವಿನೋದ್ ಆಳ್ವರವರೇ, ವಿಶೇಷವಾಗಿ ಇವತ್ತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಈ ಕ್ಷೇತ್ರದ ಶಾಸಕರು ಇಲ್ಲಿಗೆ ಬರುವಂತಹ ಸಂಪರ್ಕ ರಸ್ತೆಗೆ 50 ಲಕ್ಷ ರೂಪಾಯಿಯನ್ನು ಅನುದಾನವಾಗಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿಯ 2-3 ಗ್ರಾಮಗಳಿಗೆ ಇದರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಕೂಡ ಅವರು ಸಂಪೂರ್ಣ ಅನುದಾನಗಳನ್ನು ಕೊಟ್ಟು ಈ ಕ್ಷೇತ್ರ ಬೆಳಗುವಲ್ಲಿ ಅವರು ಕೂಡ ಸಹಕಾರಿಯಾಗಿದ್ದಾರೆ. ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರವರೇ,
ಸನ್ಮಾನ್ಯ ಹಿರಿಯರಾದ ಮಿಜಾರ್ರವರೇ, ಇಲ್ಲಿ ಸೇರಿರುವಂತಹ ಎಲ್ಲ ಕೋಟಿ ಚೆನ್ನಯ್ಯರ ದೇವಿ ಬೈದ್ಯತಿಯ ಭಕ್ತ ಬಾಂಧವರೇ, ಒಂದು ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ದೇವಿ ಬೈದ್ಯತಿ ಕೋಟಿ ಚೆನ್ನಯ್ಯರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು. ದೇವಿ ಬೈದ್ಯತಿಯವರ ಸಮಾಧಿ ಸ್ಥಳ ಕೂಡ ಇಲ್ಲಿದೆ. ಕೋಟಿ ಚೆನ್ನಯ್ಯರು ಹುಟ್ಟಿ ಬೆಳೆದಂತಹ ಅರಮನೆ ಕ್ಷೇತ್ರ ಇಲ್ಲಿದೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಇಲ್ಲಿನ ತೀರ್ಥಬಾವಿ, ನಾಗ ಪ್ರತಿಷ್ಠಾ ಕಾರ್ಯಕ್ರಮ ಇದೆಲ್ಲ ಜೀರ್ಣೋದ್ಧಾರ ಆಗಿ ಲೋಕಾರ್ಪಣೆ ಆಗುವಂತಹ ಸಂದರ್ಭ ನಾವು ಬರ್ತಾ ಇದ್ದೇವೆ. ಏಪ್ರಿಲ್ 24 ಮತ್ತು 25ನೇ ತಾರೀಕಿಗೆ ಇದರ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಅದರ ನಂತರ ಅರಮನೆ ಮತ್ತು ಅಲ್ಲಿಯ ಕ್ಷೇತ್ರಗಳು ಅದು ಕೂಡ ಜೀರ್ಣೋದ್ಧಾರ ಆಗುವಂತಹ ಸಮಯ ನಮ್ಮ ಮುಂದೆ ಇದೆ. ಇವತ್ತು ಅನೇಕ ಮಂದಿ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದಕ್ಕೆ ಸಹಾಯವನ್ನು ನೀಡಿ ಇದು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಶ್ರಮಿಸಿದವರು ಇಲ್ಲಿ ಬಂದಿದ್ದಾರೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಒಂದು ಇತಿಹಾಸ ಇದೆ ಮತ್ತು ಒಂದು ಪಾವಿತ್ರ್ಯತೆ ಇದೆ. ಆ ಕ್ಷೇತ್ರದ ಇತಿಹಾಸದಿಂದಾಗಿ ಆ ಕ್ಷೇತ್ರಕ್ಕೆ ಒಂದು ಪಾವಿತ್ರ್ಯತೆ ಬರ್ತದೆ. ನಾವು ಇತಿಹಾಸವನ್ನು ತಿರುಚುವಂತಹ ಕೆಲಸ ಆಗಬಾರ್ದು. ಆ ಕ್ಷೇತ್ರದ ಪಾವಿತ್ರ್ಯತೆ ಆ ಕ್ಷೇತ್ರದಲ್ಲಿ ಉಳಿಬೇಕು ಮತ್ತು ಎಲ್ಲ ಕ್ಷೇತ್ರಗಳು ಪಾವಿತ್ರ್ಯತೆ ಇರುವಂತಹ ಕ್ಷೇತ್ರಗಳು ಅವು ಕೂಡ ಬೆಳಗುವಂಥ ಒಂದು ವ್ಯವಸ್ಥೆ ಆಗಬೇಕು. ಬಹುಶಃ ಇವತ್ತು ಈ ಒಂದು ಕ್ಷೇತ್ರ ಬೆಳಗುವಂಥ ಹಂತದಲ್ಲಿದೆ. ಕೋಟಿ ಚೆನ್ನಯ್ಯರು ಹುಟ್ಟಿ ಬೆಳೆದಂತಹ ಸ್ಥಳ ಇಲ್ಲಿದೆ. ದೇವಿ ಬೈದ್ಯತಿಯ ಸಮಾಧಿ ಸ್ಥಳ ಇದೆ. ಈ ಎಲ್ಲ ಚರಿತ್ರೆ ನಾವು ಬಹುಶಃ ಸಣ್ಣದರಲ್ಲಿ ನಾವು ಪ್ರಥಮವಾಗಿ ಯಕ್ಷಗಾನ ನೋಡಿದ್ದು ಕೋಟಿ ಚೆನ್ನಯ್ಯರ ಪ್ರಸಂಗ. ಅದರಲ್ಲಿ ನಾವು ಕೇಳಿದ್ದು ಪಡುಮಲೆ. ಈ ವಿಚಾರದಲ್ಲಿ ಕೋಟಿ ಚೆನ್ನಯ್ಯರು, ದೇವಿ ಬೈದ್ಯತಿ ಎಲ್ಲ ವಿಚಾರಗಳು ಈ ಒಂದು ಪಡುಮಲೆಯ ಸುತ್ತಮುತ್ತನೇ ಇರ್ತದೆ. ಗೆಜ್ಜೆಗಿರಿ ಕೂಡ ಇತಿಹಾಸದಲ್ಲಿ ಇರುವಂತಹ ಒಂದು ಕ್ಷೇತ್ರ. ಆದರೆ ಆ ಕ್ಷೇತ್ರದ ಪಾವಿತ್ರ್ಯತೆ ಆ ಕ್ಷೇತ್ರದಲ್ಲಿ ಇರುವುದರಿಂದ ಸ್ಥಳೀಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬರುವಂಥದ್ದು ಮತ್ತು ಮುಂದಿನ ನಮ್ಮ ಪೀಳಿಗೆಗೆ, ನಮ್ಮ ಮುಂದಿನ ಪೀಳಿಗೆ ಏನಿದೆ ಅವರಿಗೆ ತಪ್ಪು ಅಭಿಪ್ರಾಯ ಮತ್ತು ತಪ್ಪು ಸಂದೇಶ ಹೋಗಬಾರ್ದು. ಆ ಇತಿಹಾಸ, ಆ ಕ್ಷೇತ್ರದ ಇತಿಹಾಸ ಆ ಕ್ಷೇತ್ರದಲ್ಲೇ ಉಳಿಬೇಕು. ಅನೇಕ ಚಿಂತಕರು, ಲೇಖಕರು, ಹರಿಕೃಷ್ಣ ಬಂಟ್ವಾಳರವರು ಉಲ್ಲೇಖ ಮಾಡಿದರು. ಬರೆದಂಥ ಲೇಖನಗಳಿದ್ದಾವೆ, ಇತಿಹಾಸಗಳಿದ್ದಾವೆ. ಎಲ್ಲದರಲ್ಲಿ ಕೂಡ ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಲ್ಲೇಖಿಸಲಾಗಿದೆ. ಅದನ್ನು ಕಾಪಾಡಿಕೊಂಡು ಬರುವಂಥ ಕೆಲಸ ನಮ್ಮಿಂದ ಎಲ್ಲರಿಂದ ಆಗಬೇಕು. ಉದಾಹರಣೆಗೆ ಇಲ್ಲಿ ಈ ಒಂದು ಕ್ಷೇತ್ರ ಒಂದು ಸಮಾಜಕ್ಕೆ ಸೀಮಿತವಾದಂಥ ಕ್ಷೇತ್ರ ಅಲ್ಲ ಅನ್ನೋದನ್ನು ಈಗ ಕೂಡ ಉಲ್ಲೇಖ ಆಗಿದೆ. ಬಹುಶಃ ಕೋಟಿ ಚೆನ್ನಯ್ಯರು ಬಿಲ್ಲವ ಸಮಾಜಕ್ಕೆ ಸೇರಿರ್ಬೋದು, ಆದರೆ ಕೋಟಿ ಚೆನ್ನಯ್ಯರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಗರೋಡಿಗಳು ಕೂಡ ಒಂದೇ ಸಮುದಾಯದವರಿಂದ ನಡೆಸಲ್ಪಡುವಂಥದ್ದಲ್ಲ. ಜೈನ ಸಮುದಾಯದವ್ರ ಹತ್ರ ಇದೆ, ಬಂಟ ಸಮುದಾಯದವ್ರ ಹತ್ರ ಇದೆ, ಬಿಲ್ಲವ ಸಮುದಾಯದವ್ರ ಹತ್ರ ಇದೆ. ಎಲ್ಲ ಸಮುದಾಯದವ್ರ ಹತ್ರ ಕೂಡ, ಬ್ರಾಹ್ಮಣ ಸಮುದಾಯದವರು ಕೂಡ ಕೋಟಿ ಚೆನ್ನಯ್ಯರ ಗರುಡಿಯಲ್ಲಿ ಅದರ ಆಡಳಿತವನ್ನು ನಡೆಸುವಂಥ ವ್ಯವಸ್ಥೆ ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇದೊಂದು ಜಾತಿಗೆ ಅಥವಾ ಒಂದು ವ್ಯವಸ್ಥೆಗೆ ಸೀಮಿತವಾದ್ದಲ್ಲ, ಇದು ಸರ್ವವ್ಯಾಪ್ತಿ. ಬಹುಶಃ ಕೋಟಿ ಚೆನ್ನಯ್ಯರು, ದೇವಿ ಬೈದ್ಯತಿ, ಈ ಪಡುಮಲೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಗುರುತಿಸಲ್ಪಡುವಂಥ ಒಂದು ಹೆಸರುಗಳು, ಸ್ಥಾನಗಳು. ಆದ್ದರಿಂದ ಈ ಒಂದು ಕ್ಷೇತ್ರದ ಇತಿಹಾಸ ಬದಿಯಲ್ಲಿರುವಂತಹ ಪಡುಮಲೆಯ ಮಸೀದಿ, ಅಲ್ಲಿರುವಂತಹ ಪ್ರತಿ ಅವರ ದಿವಸ ಹಚ್ಚುವಂತಹ ದೀಪ, ಎದುರು ಇರುವಂತಹ ಕಿನ್ನಿಮಾಣಿ ದೇವಸ್ಥಾನ, ಇದೆಲ್ಲ ಇಲ್ಲಿ ಸಂಬಂಧಪಟ್ಟವು. ಈ ವ್ಯಾಪ್ತಿಯಲ್ಲಿರುವಂತಹ 3 ಗ್ರಾಮಗಳಲ್ಲಿ ಇರುವಂತಹ ಎಲ್ಲ ಪವಿತ್ರ ಸ್ಥಳಗಳು ಕೂಡ ಕುವೆ ತೋಟದ ವಿಷ್ಣುಮೂರ್ತಿ ದೇವಸ್ಥಾನ ಎಲ್ಲವೂ ಕೂಡ ಈ ವ್ಯಾಪ್ತಿಗೆ ಸಂಬಂಧಪಟ್ಟವು ಮತ್ತು ಇಲ್ಲಿ ಆರಾಧಿಸಲ್ಪಡುವಂಥವು. ಎಲ್ಲ ದೇವರ ದಯದಿಂದ ಈ ಕ್ಷೇತ್ರ ಇವತ್ತು ಬೆಳಗುವಂತಾಗಿದೆ. ಅನೇಕ ಜನ ಇದರಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಸಂಜೀವ ಮಠಂದೂರವರು ಹೇಳಿದ್ರು ಎಲ್ಲ ಹಿರಿಯರಿದ್ದಾರೆ ಅಂತ. ಬಹುಶಃ ಇತಿಹಾಸವನ್ನು ತಿಳ್ಕೊಂಡವರು ಇಲ್ಲಿರೋರೆಲ್ಲ, ಯಾರಿಗೂ ಹೇಳಬೇಕಾಗಿಲ್ಲ. ಕೋಟಿ ಚೆನ್ನಯ್ಯರ ಇತಿಹಾಸವನ್ನು, ದೇವಿ ಬೈದ್ಯತಿಯ ಇತಿಹಾಸವನ್ನು ಎಲ್ಲ ತಿಳ್ಕೊಂಡವರಿದ್ದಾರೆ. ಇನ್ನೂ ಕೂಡ ಇಲ್ಲಿ ಜನರಿಗೆ ನಾವು ಇದರ ಒಂದು ವಿಚಾರವನ್ನು ತಿಳಿಸುವಂತಾಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ಕ್ಷೇತ್ರ ಇವತ್ತು ಏನಿಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಸರಳವಾಗಿ ಈ ಸಮಾರಂಭವನ್ನು ಆಚರಿಸಿದ್ದೇವೆ. ಮುಂದೆ ಇದರ ಬ್ರಹ್ಮಕಲಶೋತ್ಸವ ಸಂದರ್ಭ ಇಡೀ ಎಲ್ಲ ಸಮಾಜದವರು ಕೂಡ ಇಲ್ಲಿ ಸೇರಿಕೊಂಡು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು, ಈ ಒಂದು ಕ್ಷೇತ್ರವನ್ನು ಬೆಳಗಿಸುವಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ವಿನಂತಿಸಿಕೊಂಡು
ತಮಗೆಲ್ಲರಿಗೂ ಈ ಸಂದರ್ಭ ಶುಭವನ್ನು ಹಾರೈಸಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ತಮಗೆ ಹಾರೈಸಿಕೊಂಡು ಸಮಾರಂಭಕ್ಕೆ ಶುಭವನ್ನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪೂರ ಬಿನ್ನಿಯರಿಗೆ ಎಂಕ್ಲೆನ ಈ ಪಡಮಲದ ತರಪಡು ನಮಸ್ಕಾರ. ವೇದಿಕೆಗಳು ನಮ್ಮ ಮಾನ್ಯ ಶಾಸಕರು ಅಂಚನೆ ನಮ್ಮ ಹರಿಕೃಷ್ಣ ಬಂಟ್ವಾಲ್ KNX ಪ್ರೆಸಿಡೆಂಟ್ ಪಕ್ಕ ನಮ್ಮ ಅಚ್ಚುನೆಚ್ಚಿನ ಕಾಂಗ್ರೆಸ್ನ ನಾಯಕ ಹರೀಶ್ ಕುಮಾರ್ ಅಂಚನೆ ನಮ್ಮ ಅಣ್ಣೆ ರುಕ್ಮಾಯಿ ಪೂಜಾರ್ಲು ಪೂರ ಬೈದೇರಿ ಒಂದು ಕೇವಲ ಅಗಲೇ ಪಡಮಲದ ಮಿತ್ತಿತ್ತಿನ ಈ ಕೋಟಿ ಚೆನ್ನೈಯರ್ನ ಮಿತ್ತಿತ್ತಿನ ಪ್ರೀತಿಡು ಬೈದಿನ ಮೂಲಿತ್ತಿನ ಈ ಕ್ಷೇತ್ರನ ಒಂಜಿ ಎಡ್ಡೆ ಮಂತದ್ದು ಎಡ್ಡೆ ನಮ್ಮ ಇಡೀ ಇಂಡಿಯನ್ ಹತ್ತಿ ಪೂರಾ ದಿಕ್ಕಿಡ್ಲ ಒಂಜಿ ಬುಧರ್ ಬರ್ಪ ಲೆಕ್ಕ ಬೆಳಗೊಡೊಂದು ಪಂಡದ ಆಸೆಡ್ ಎಂಕಲ್ ಬೇಲೆ ಮಂತೊಂದುಲ್ಲ ನೆಕ್ಕು ಒರಿಯಡ ಆಪನ ಬೇಲೆ ಹತ್ತು ಅಷ್ಟಮಂಗಲ ಪ್ರಶ್ನೆ ಇಡ್ಲ ಕೇಂಡ ಎಂಕಲ್ ಒಂದು ಎಂಚೆ ಆವಡು ಅಂಚೆಂಚನೆ ಆವಡು నేను ಎಂಚೆ ಮಂತನ ಅಂಚೆ ಆಪುಜಿ ಅವು ಪೂರ ಸರಿ ಆಪುಜಿ ಇಂದು ಪಂಡದು ಎಂಕಲ್ ಅಷ್ಟಮಂಗಲ ಕೇಂಡದೆ ಐಕೆ ಕೈ ಪಾಡ್ದೇನೆ ಐದು ಬೊಕ್ಕ ಎಂಕಲಿಗೆ ನೆಕ್ ಭಾರಿ ಮಲ್ಲ ಶಕ್ತಿ ಆದ ಹರಿಕೃಷ್ಣ ಬಂಟ್ವಾಲ್ ತಿಕ್ಕೇರಿ ಆರನ ಪಾತೆರ ಆರನ ಆ ಒಂಜಿ ಆರ್ನ ತತ್ವ ಆರ್ನ ಒಂಜಿ ನೇಚರ್ ಪೂರ ತೂದು ಎಂಕಲಿಗೆ ಈ ಒಂಜಿ ಎಂಕಲಿನ ಟ್ರಸ್ಟ್ನ ಒಂಜಿ ದುಮ್ಮು ಕೊನಪುನ ಒಂಜಿ ತಾಕತ್ತು ಆರಡ ಉಂಡು ಪಂಡದು ಎಂಕಲ್ ಪೂರ ಆರ್ನ ಮಿತ್ತು ಭರವಸೆ ಪಾಡ್ದು ಎಂಕಲ್ ಈ ಟ್ರಸ್ಟ್ನ ಮಂತದು ಬೊಕ್ಕ ಎಂಚನೆ ಮುಲ್ಪದ ಲೋಕಲ್ ಕೆಲಸ ಪೂರ ಎನ್ನ ಮಿತ್ತು ಪಾಡ್ದೇರಿ ಅವು ದಾಲ ತೊಂದರೆ ಇಜ್ಜೆ ಎಂಕ್ ವಾ ಕೆಲಸಲ ಈ ಕೆಲಸ ಮನ್ಪಗ ಪಂಡದು ಎಂಕ್ ಮನಸ್ಸಿಡೆ ಆಪುಣದ ತಂದು ಮನ್ಪಡೊಂದು ಆಪುಜಿಂದ ದಾಲ ಇಜ್ಜಿ ದಯಪಂಡ ನಂದು ದೇವರ ಕೆಲಸ ಒಂದು ಏನದ ಅವರ ಎಂಕ್ ಬಿಡೋದು ಮನ್ಪಣತ್ತು ಒಂಜಿ ದುಂಬು ಒಂಜಿ ಕೋಟಿ ಚೆನ್ನೈರ್ನ ಜಾಗೆ ಒಂಜಿ ಎಡ್ಡ ರೀತಿಯ ಬೆಳಗಡೆ ಪಂಡದು ನಮ್ಮ ಪೂರ ಈ ಕೆಲಸ ಮಂತೊಂದುಲ್ಲ ಇತ್ತ ಒಂಜೈದು ನೂದು ಮುಟ್ಟದ ಕೆಲಸಲುಲ್ಲ ಇತ್ತ ಒಂಜಿನ ಕೆಲಸ ಆತನಾತಿ ನನ್ನ ಬಾಕಿದ 99 ಕೆಲಸ ಆಯರುಂಡು ಇದಕ್ಕೆ ನಿಗ್ಲಿನ ಸಹಕಾರ ಊರ್ದಕ್ಕಿನ ಸಹಕಾರ ಅಂಚನೆ ನಮ್ಮ ನೆಚ್ಚಿನ ಸಹಕಾರ ಶಾಸಕರನ ಸಹಕಾರ ಹರಿಯಣ್ಣೆ ಒಂಜಿ ಫುಲ್ ಟೈಮ್ ಅಂದಕ್ಕೆ ಒಂಜಿ ನನ್ನ ಕೆಲಸ ಮಾಡ್ಕೊಡು ಮಾನಸಿಕವಾದ ಬೊಕ್ಕ ಅಂಜನೆ ಹರೀಶನ್ನೆಲ್ಲ ಒಳ್ಳೆರಿ ಈ ವೇದಿಕೆಯನ್ನು ತುಳ ವೇದಿಕೆ ಬಾರಿ ಎಲ್ಲೇ ಅಂದು ಪಂಡದ ದಿಕ್ಕಲಿಗೆ ತೋಜು ಅಂದೆಟ್ಟೆ ವಾ ಭೇದ ಭಾವಲ ಇಜ್ಜಂದೆ ರಾಜಕೀಯದ ಭೇದ ಭಾವಲ ಇಜ್ಜಂದೆ ಪೂರಕ್ಕೆಲ್ಲ ಒಟ್ಟಿದಕ್ಕೆ ಕುಲ್ಲೊಂದು ಪಾತಿರಂದಿಲ್ಲ ಅಂಜಾದೆ ಈ ಕೋಟಿ ಚೆನ್ನೈಯರ್ನ ಈ ಕೆಲಸ ಗ್ಯಾರಂಟಿ ಆದ ರಾಜಕೀಯ ಇಜ್ಜಾಂದನೆ ಜಾತಿ ಮತ ಇಜ್ಜಾಂದನೆ ಎಡ್ಡೆ ರೀತಿ ಆಪುಂಡು ಪಂಡದ ಹಿಂಗೆ ತೋಜೊಂದುಂಡು ಅಂದೆ ಹಂದೆ ಮೊದಲು ಕೋಟಿ ಚೆನ್ನೈಯರ್ನ ಮೂಲ ಸ್ಥಾನ ಒಂಜಿ ಮದಕ ಭಾರಿ ಶೋಕದ ಒಂಜಿ ನೀರುದ ಒಂಜಿ ಅವನ ತೂನಗನೆ ನಿಖಿಲೆಗೆ ಒಂಜಿ ಅವು ದಾದನ ಒಂಜಿ ಜ್ಞಾನೋದಯ ಅಪ್ಪನ ಜಾಗದ ಲೆಕ್ಕ ಉಂಡು ಐನ ಪೂರಕ್ಕೆಲ್ಲ ಐನ್ಲ ಒಂಜಿ ನಮ್ಮ ಐನ ಡೆವಲಪ್ಮೆಂಟ್ ಎಲ್ಲ ಪೂರ ಆಗಲಿ ನಮ್ಮ ಪನೊಂದಿಸಿ ಅವು ಪೂರ ಆಗಲಿಗೆ ಗೊತ್ತುಂಡು ಅಂಚಾದು ಆ ದೇವರೇ ಮೂಲು ಖಾಲಿ ಕೋಟಿ ಚೆನ್ನೈಯರು ಮಾತ್ರ ಹತ್ತು ಈ ಕಿನ್ನಿಮಾನಿ ಪೂಮಾನಿ ಅಂಚನೆ ಪಿಲಿಚಾಮುಂಡಿ ಬೊಕ್ಕ ಕೋಟಿ ಚೆನ್ನೈಯರ್ನ ದೇವರಿ ಕುತ್ಯಾಲ ಮಹಾವಿಷ್ಣು ದೇವರು ಅಂಚನೆ ಮೂಲ ಶಾಸ್ತ್ರ ವಿಷ್ಣುಮೂರ್ತಿ ಅಂಚಿಡಿಂಚಿಡಿ ರೆಡ್ ಪವರ್ಫುಲ್ ದೇವರು ಮಹಾವಿಷ್ಣು ದೇವರು ನಡುಟು ಉಳ್ಳಾಕಲು ಕಿನ್ನಿಮಾನಿ ಪುರಮಾನೆ ಆಯ್ತ ನಡುಟು ಅರಮನೆ ಆ ಅರಮನೆ ಅರಸಲು 5 ಬೊಕ್ಕ ದೇವಿ ವೇದ್ಯದ ಅಡೆಗೆ ಬತ್ತದು ಈ ಸಮಾಜದ ಆಪನ ಈ ದುಷ್ಟ ಶಕ್ತಿಲೇನು ಪೂರ ನಾಶ ಮನ್ಪರ ಓಡಾದು ಕೋಟಿ ಚೆನ್ನೈಯರು ರಾಮಲಕ್ಷ್ಮಣರ ಲೆಕ್ಕನೆ ಜನ್ಮ ಬರ್ತದೆ ನಮ್ಮಲ್ಲ ಒಂಜಿ ಪವಿತ್ರವಾಯಿನ ಊರೊಂದು ಎಂಚ ಅಯೋಧ್ಯೆ ಅವಲೋ ನಮ್ಮ ಸೌತುಡು ಒಂಜಿ ಪಡುಮಲೆಲ್ಲ ಅಂಚನೆ ಆವಡು ಪಣದ ಒಂಜಿ ಆಸೆ ನಂಗೆ ಪೂರಕ್ಕೆಲ್ಲ ಎಂಗಳೆಲ್ಲ ಕಮಿಟಿದಾಗೆಲ್ಲ ಊರ್ದಾಗೆಲ್ಲ ಉಂಡು ಊರ್ದಾಗೆಲ್ಲ ಪ್ರತಿಯೊರಿಲ್ಲ ಈ ಕೆಲಸಕ್ಕೆ ಏರ್ಲ ಒಂಜಿ ಚೂರು ಪಾತಿರ್ದಿದ್ದಾರೆ ಎಲ್ಲ ಬರೆಪೊಂಡು ಒಂದು ಪಂಡದ ಸುಧಾಕರ್ ಸೆಟ್ಟೆಲ್ಲ ಪಾತಿರ್ದಿದ್ದಾರೆ ಮೇಘನಾಥ ರೈಕೆಲ್ಲ ಪಾತಿದ್ದಾರೆ ಅಕ್ಕಲ್ಲ ಕುಟುಂಬದಾಗೆಲ್ಲ ಅಣ್ಣದಾದ ಬೋಡು ಚಾ ಬೋಡ ಕಾಫಿ ಬೋಡ ಅಂತ ಪಂಡದ ಕೇಳಿದೇರಿ ಅಂಚಾದ ಪುನಃ ಮನಸ್ಸಿಗೆಲ್ಲ ಒಂಜಿ ಈ ಕೆಲಸ ಮಂತ ಅಂತ ಪಂಡದ ನಂಗೆ ಭಾರಿ ಖುಷಿ ಆಪಂಡು ಎಂಕಲೆನ ಊರುಡು ಒಂಜಿ ಎಂಜಿ ಇಂಚಿನ ಒಂಜಿ ಡೆವಲಪ್ಮೆಂಟ್ ಆನಾಗ ಐಕಿಲ ನಮ್ಮ ಕೆಳಗೆ ಬರ್ತದೆ ನಮ್ಮ ಹಿರಿಯರನ್ನ ಶಾಸಕರು ಹರೀಶಣ್ಣೆ ರುಕ್ಮಯಣ್ಣೆ ಹರಿಯಣ್ಣೆ ಬೊಕ್ಕ ರಂಜನ್ ಮಿಜಾರ್ ಬೊಕ್ಕ ಪೂರಕ್ಕೆಲ್ಲ ತಿರ್ತಿಕುಲ್ಲಿದ್ದಾರೆ ಮಲ್ಲವಲ್ಲ ವ್ಯಕ್ತಿನಾಗಲಿ ವಿಜಯ್ ಕುಮಾರ್ ಬಾರಿ ಪೂರಕ್ಕೆಲ್ಲ ಕುಡ್ಲದ್ದು ಬೈದೇರಿ ಬೆಳ್ತಂಗಡಿದ್ದು ಬೈದೇರಿ ಪೂರದಕ್ಕೆಲ್ಲ ಬೈದೇರಿ ನನಗೂ ಕೂಡ ನಮ್ಮ ಈ ಪ್ರಚಾರ ಕುಡ್ಲ ಮುಲ್ಕಿ ಉಡುಪಿ ಕುಂದಾಪುರ ಅಂಚನೆ ಪರ ಊರು ಮುಟ್ಟಲ್ಲ ಪೋಡೊಂದು ಬಂಡದ ಐಕ್ಯಪುರ ಎಂಕಲ್ ಪ್ಲಾನ್ ಮಂತೊಂದುಲ್ಲ ಸತ್ಯದ ಸಂಗತಿ ಸತ್ಯ ಪೂರಕ್ಕೆಲ್ಲ ಗೊತ್ತಾವಡು ಸತ್ಯ ಅಂತ ಪಂಡ ಕೋಟಿ ಚೆನ್ನೈಯರೇ ಎಂಕಲ್ ಸತ್ಯಡು ಬತ್ತನ್ನ ತಿಗರಡು ಸಾದಿ ಕೊರಪೆ ಅನ್ಯಾಯಡು ಬತ್ತನ್ನ ಸುರುಮೇಡು ಸಾದಿ ಕೊರಪೆ ಅಂತ ಪಂತನಕಲಿ ಅಂಚಾದು ಪುನಃ ನಮ್ಮ ಈ ಕೆಲಸ ಈ ಸತ್ಯ ಓಲು ತೋಜುಂಡು ಸತ್ಯದ ಕುರು ಓಲು ತೋಜುಂಡು ಐನೇ ಎಂಕಲ್ ಡೆವಲಪ್ ಮಂತೊಂದುಲ್ಲ ಅತ್ತಂದ್ರೆ ಬೇತದಾಲ ಒಂಜಿ
ತತ್ತದು ಈ ಜಾಗಡೆ ಅಂಚ ಮಲ್ಪಗ ಈ ಜಾಗಡೆ ಇಂಚ ಮಲ್ಪಗ ಅಂತ ಎಂಕಲ್ ಪೋಂದಿಜ್ಜ ಬೊಕ ಎಂಕಲಿಗೆ ವಾ ದುಡ್ಡು ಮಲ್ಪನಲ್ಲ ಉದ್ದೇಶ ಇಜ್ಜಿ ಖಾಲಿ ಈ ಒಂಜಿ ಕೋಟಿ ಚೆನ್ನೈರ ಪುಟ್ಟದನ್ನ ಪಡುಮಲೆ ಎಂಕಲ್ ಸಿನಿಮಾಡು ದೂತ ನಾಟಕಡು ದೂತ ಆಟೋಡು ದೂತ ರಡ್ಡು ಪಿಕ್ಚರ್ ಆತಂಡು ಕೋಟಿ ಚೆನ್ನೈರ್ನ ಅಂಚನೆ ಎತ್ತೋ ಸೀರಿಯಲ್ ಆತಂಡು ಪಾತ್ರೆಂಡ ಓಲ್ ಪೋಂಡಲ್ಲ ನಿಂಗೆ ಮಡಿಕೇರಿದ್ದು ಸುರುವನ್ಪಲೆ ಕೋಟಿ ಚೆನ್ನೈರ್ನ ಸಂಘ ಆಡಿ ಕುಂದಾಪುರ ಮುಟ್ಟಲ್ಲ ರೋಡು ಪೂರ ಕೋಟಿ ಚೆನ್ನೈರ್ನ ಫೋಟೋ ಪಾಡ್ದುಪ್ಪುಂಡು ಆಡಲ್ಲ ಮುರನೆ ಹರಿಯಣ್ಣೆ ಪಂಡೇರಿ ಕೋಟಿ ಚೆನ್ನೈರ್ನ ಜಾಗೆ ಕತ್ತಲೆಡುಂಡು ಐನೊಂಜಿ ನಮ್ಮ ಎಡ್ಡೆ ಮನ್ಪಡು ನಮ್ಮೊಂಜಿ ಮಾನವಾದ ಪುಟ್ಟದು ಸತ್ಯದ ಅರಿಮೆದೆ ತಂದು ನಮ್ಮಲ್ಲ ಈ ಪಡುಮೆಲೆನೊಂಜಿ ಬೆಳಗಾದಿ ಪಡುಮೆಲೆಲ್ಲ ಅಂಚನೆ ಶಬರಿಮಲದಲ್ಲಕನೆ ಅಂಚನೆ ತಿರುಮಲದಲ್ಲಕನೆ ಪಡುಮಲೆಲ್ಲ ಒಂಜಿ ಎಡ್ಡ ಕ್ಷೇತ್ರ ಇನಿ ಅತ್ತಂಡ ಎಲ್ಲೆ ಸತ್ಯ ಹೊರ ಸೋಲ್ಪು ಆಂಡ ಸತ್ಯ ಏಪಲ ಸೋಲ್ಪೇರ ಸಾಧ್ಯ ಇಜ್ಜಿ ನನ್ನ ಜಾಸ್ತಿ ಪಾತಂಡ ಇಲ್ಲಡ್ಬೋದು ಬುಡೇದಿ ಮನ್ಪದ ಎಂಚಿನ ಇರೇ ಪಾತ್ರ ಮನ್ಪದಲ್ಲಿ ಅಂದೆ ಐಕ್ ಒಳದು ಇಡೆ ಗುಂತಾದು ಕೋಟಿ ಚೆನ್ನೈರ ಜನ್ಮಸ್ಥಳ ಈ ಒಂದು ಪುತ್ತೂರು ತಾಲೂಕಿನ ಪಡುವನ್ನೂರು ಗ್ರಾಮದ ಪಡುಮಲೆ. ಈ ಪಡುಮಲೆ 550 ವರ್ಷಕ್ಕಿಂತಲೂ ಮಿಕ್ಕಿ ಇತಿಹಾಸ ಇರುವಂಥ ಒಂದು ಪುಣ್ಯ ಪುರುಷರ ಅದೇ ರೀತಿ ಆರಾಧನೆ ಮಾಡುವಂಥ ದೇವರ ಒಂದು ಧಾರ್ಮಿಕ ಸ್ಥಳ. ಈ ಧಾರ್ಮಿಕ ಸ್ಥಳದ ಪುನರುತ್ಥಾನವನ್ನು ಇವತ್ತು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದಷ್ಟು ಬಿಲ್ಲವ ಸಮಾಜದ ಬಂಧುಗಳು ಈ ಭಾಗದ ಪ್ರಮುಖರಂಥ ವಿನೋದ್ ಆಳ್ವರ ಆ ಒಂದು ನೇತೃತ್ವದಲ್ಲಿ ಈ ಒಂದು ಪಡುಮಲೆ ಮುಂದಿನ ದಿನಗಳಲ್ಲಿ ಒಂದು ಯಾತ್ರಾರ್ಥಿಗಳಿಗೆ ಒಂದು ಧಾರ್ಮಿಕ ಕ್ಷೇತ್ರ, ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು ಅಂತೇಳಿ ಒಂದಷ್ಟು ದಾನಿಗಳ ಸಹಾಯದಿಂದ ಇಲ್ಲೊಂದಷ್ಟು ಕಾರ್ಯಕ್ರಮಗಳಾಗ್ತಾ ಇವೆ. ಕೋಟಿ ಚೆನ್ನೈಯರ ಇತಿಹಾಸ, ದೇವೈದ್ಯತೆಯ ಆ ಒಂದು ಧಾರ್ಮಿಕ ಹಿನ್ನೆಲೆ, ಇಲ್ಲಿರುವಂಥ ದೇವರನ್ನು ಮತ್ತೊಮ್ಮೆ ಇಡೀ ನಾಡಿನ ಜನ ಸ್ಮರಣೆ ಮಾಡಬೇಕೆನ್ನುವಂಥದ್ದು ಇದರ ಉದ್ದೇಶ. ಆ ಉದ್ದೇಶವನ್ನು ಈಡೇರುವ ಸಂಗತಿ ಇವತ್ತು ಇಲ್ಲಿ ಆಗ್ತಾ ಇದೆ. ಅದಕ್ಕೊಂದು ಕಚೇರಿಯ ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಈ ಕಚೇರಿ ಮತ್ತು ಇಲ್ಲಿ ನಡೆದಂಥ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ಪರಿಪೂರ್ಣ ಆಗಬೇಕಿದ್ರೆ ಇಲ್ಲಿಗೆ ಒಂದು ಸರ್ವಋತು ರಸ್ತೆ ಬೇಕು ಅಂತೇಳಿ ಇಲ್ಲಿಯ ನಮ್ಮ ಆ ಟ್ರಸ್ಟಿನ ಪ್ರಮುಖರು ನಮಗೆ ಬೇಡಿಕೆ ಇಟ್ಟಾಗ ನಮ್ಮ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ಮತ್ತು ಶಾಸಕರ ನೆಲೆಯಲ್ಲಿ ನಾನು ಇಲ್ಲಿಗೆ 50 ಲಕ್ಷ ಅನುದಾನವನ್ನು ಇಟ್ಟು ಇಲ್ಲಿಗೆ ಬರುವಂಥ ಆ ರಸ್ತೆಯನ್ನು 100ಕ್ಕೆ 100 ಕಾಂಕ್ರೀಟೀಕರಣಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ. 1 ತಿಂಗಳಲ್ಲಿ ಆ ಕಾಮಗಾರಿ ಮುಗಿದು ಇಲ್ಲಿಗೆ ಸರ್ವಋತು ರಸ್ತೆ ಆಗಲಿಕ್ಕಿದೆ. ಅದರ ಜೊತೆಯಲ್ಲಿ ಇಲ್ಲಿಗ ಸುತ್ತಮುತ್ತಲಿನಂಥ ಪಡುನೂರು, ಬಡಗನೂರು, ನೆಟ್ಟಣಿಗಬಣ್ಣೂರು, ಪಕ್ಕದ ನಿಡಪಾಳಿ ಇರ್ಬೋದು, ಬೆಟ್ಟಂಪಾಡಿ ಇರ್ಬೋದು, ಪಾಣಾಜಿ ಇರ್ಬೋದು, ಈ ಎಲ್ಲ ಭಾಗದ ಜನ ಇಲ್ಲಿಗೆ ಬರುವ ದೃಷ್ಟಿಯಿಂದ ಇವತ್ತು ರಿಂಗ್ ರೋಡ್ ಥರ ಇಲ್ಲಿ ಇನ್ನೂ 4-6 ರಸ್ತೆಗಳನ್ನು ಅಭಿವೃದ್ಧಿ ಮಾಡಿ ಅದನ್ನು ಅಗಲೀಕರಣ ಮಾಡಿ ಅಪ್ಗ್ರೇಡ್ ಮಾಡಿ ಇವತ್ತು ಒಂದಷ್ಟು PWD ರಸ್ತೆಯನ್ನಾಗಿ ಪರಿವರ್ತನೆ ಮಾಡಿ ಇವತ್ತು ಪ್ರಧಾನಮಂತ್ರಿ ಸಡಕ್ ಇರ್ಬೋದು, CRF ಇರ್ಬೋದು, ಸೆಂಟ್ರಲ್ ರೋಡ್ ಫಂಡ್ ಇರ್ಬೋದು, ಇದರಿಂದ ಅನುದಾನವನ್ನು ಕೊಟ್ಟು ಈ ರಸ್ತೆಗಳ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಪಕ್ಕದಲ್ಲಿರುವಂಥ ಸಂಕಪಾಲ ಬೆಟ್ಟ ಇರ್ಬೋದು, ಇದರ ಅಭಿವೃದ್ಧಿಗಾಗಿ ಸುಮಾರು 1.5 ಕೋಟಿ ಅನುದಾನವನ್ನು ಈಗಾಗಲೇ ನಾವು ಇಟ್ಟಿದ್ದೇವೆ. ಈಗಾಗಲೇ ಇಲ್ಲಿ ಒಂದು ದೊಡ್ಡ ಮದಕ ಇದೆ ಅಂತ ಹೇಳಿದೆ ನಮ್ಮ ಹಿರಿಯ ಅಂತ ರುಕ್ಮಯ್ಯ ಪೂಜಾರಿ ಅವರು, ನಮ್ಮ ವಿನೋದ್ ಆಳ್ವರು ಉಲ್ಲೇಖ ಮಾಡಿದರು. ಆ ಮದಕದ ಅಭಿವೃದ್ಧಿಗಾಗಿ ಸುಮಾರು 1.5 ಎಕರೆ ಜಾಗದಲ್ಲಿರುವಂಥ ಮದಕ ಅಂದರೆ ನೀರು ಶೇಖರಣೆ ಮಾಡುವಂಥ ಕೆರೆ ಅಂತ ಹೇಳ್ತೇವೆ. ಘಟ್ಟದ ಮೇಲೆ ಆ ಕೆರೆಗಳು ಅಲ್ಲಿಯ ಕುಡಿಯುವ ನೀರು ಮತ್ತು ಕೃಷಿಗೆ ಪೂರಕವಾಗಿ ಆ ವ್ಯವಸ್ಥೆಯನ್ನು ಮಾಡ್ತದೆ. ಅದೇ ರೀತಿಯಲ್ಲಿ ಇಲ್ಲಿರುವಂಥ ಮದಕ ಕೂಡ ಮುಂದಿನ ದಿನಗಳಲ್ಲಿ ಆ ಸಂಕಪಾಲ ಬೆಟ್ಟ ಇರ್ಬೋದು, ಇಲ್ಲಿ ಪಡುಮಲೆ ಇರ್ಬೋದು, ಇಲ್ಲಿಗೆ ಬರುವಂಥ ಯಾತ್ರಾರ್ಥಿಗಳಿಗೆ ಬೇಕಾದಂಥ ನೀರಿನ ಬೇಡಿಕೆಯನ್ನು ಈಡೇರಿಸುವ ಜೊತೆಯಲ್ಲಿ ಅಲ್ಲಿಯ ಪರಿಸರವನ್ನು ಕಾಯ್ದಿಟ್ಟುಕೊಳ್ಳುವ ದೃಷ್ಟಿಯಿಂದ ಅದರ ಅಭಿವೃದ್ಧಿಗಾಗಿ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರನ್ನು ಕರೆದು ಎಸ್ಟಿಮೇಟ್ ಮಾಡಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಆ ಕೆರೆ ಅಭಿವೃದ್ಧಿಗೂ ಅನುದಾನವನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟು ಈ ಪಡುಮಲೆಯ ಅಭಿವೃದ್ಧಿಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕೋ ಅದು ಮುಂದಿನ ದಿನಗಳಲ್ಲಿ ಒಂದು ಯಾತ್ರಾ ಸ್ಥಳ ಆಗಬೇಕು, ಪ್ರೇಕ್ಷಣೀಯ ಸ್ಥಳ ಆಗಬೇಕು. ಆ ದಿಸೆಯಿಂದ ಅದು ರಾಜ್ಯದ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗುರುತಿಸುವಂತಾಗಬೇಕು. ಏನು ನಾವು ಧಾರ್ಮಿಕ ಕ್ಷೇತ್ರಗಳು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಅದೇ ರೀತಿಯಲ್ಲಿ ಕೊಲ್ಲೂರು, ಕಟೀಲಿರು ಇದೆಯೋ ಆ ಎಲ್ಲ ಜಾಗಕ್ಕೆ ಯಾರು ಬೇರೆ ಊರಿಂದ ಯಾತ್ರಾರ್ಥಿಗಳು ಬರ್ತಾರೋ ಅವರು ಪಡುಮಲೆಯನ್ನು ಕೂಡ ಒಮ್ಮೆ ಸಂದರ್ಶನ ಮಾಡಿ ಹೋಗುವಾಗಿ ಇರಬೇಕು ಎನ್ನೋ ದಿಸೆಯಿಂದ ನಾವು ಈ ಒಂದು ಯೋಚನೆಯನ್ನು ಮಾಡಿದ್ದೇವೆ. ಇಲ್ಲಿ ಬರುವಂಥ ಯಾತ್ರಾರ್ಥಿಗಳಿಗೆ ಯಾತ್ರಿ ನಿವಾಸವನ್ನು ಮಾಡಲಿಕ್ಕೂ ನಾವು ಬದ್ಧರಾಗಿದ್ದೇವೆ. ಆ ದಿಸೆಯಿಂದ ಮುಂದಿನ ದಿನಗಳಲ್ಲಿ ಅದಕ್ಕೂ ಏನೇನು ಅನುದಾನ ಕೊಡಬೇಕು ಆ ಕೆಲಸವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇನೆ ಅನ್ನುವಂಥ ಭರವಸೆಯೊಂದಿಗೆ ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯವನ್ನು ಸಲ್ಲಿಸಿ ಎಲ್ರಿಗೂ ಶುಭವನ್ನು ಆಶಿಸ್ತಾ ಇದ್ದೇನೆ.